ಆತ್ಮೀಯ ಬಂಧುಗಳೇ, ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ ಮುಂದಿತ ವಾರ್ಷಿಕೋತ್ಸವದ ಸಲುವಾದ ಶ್ರೀ ಮಲ್ರಾಯ ಧೂಮಾವತಿ ಬಂಟದೇವಳನ ದಂಪದ ಬಲಿ ನೇಮದ ಈ ಒಂಜಿ ಸುಸಂದರ್ಭಡು ಸಾಂತ್ಯದ ಸಾಂತೋಲಿಕೆಡೆ ನಡಪೆಂಚಿತನ ಈ ಒಂಜಿ ದಂಪದ ಬಲಿತ ಸಂದರ್ಭಡು ವಿಶೇಷವಾದ ಇನ್ನಿತ ಈ ಒಂಜಿ ಶುಭ ಗಳಿಗೆಡು ಸಾಂಸ್ಕೃತಿಕ ಕಾರ್ಯಕ್ರಮ ಅವೇ ರೀತಿ ಸಭಾ ಕಾರ್ಯಕ್ರಮ ಬೊಕ ಪ್ರತಿಭಾ ಪುರಸ್ಕಾರದ ಸಭಾಲೇಸು ನನ್ನ ಒಂತ ಪೊರ್ತುಡು ಈ ಒಂಜಿ ವೇದಿಕೆಡೆ ನಡಪೆರೊಂಡು ಬಂದುಲೆ. ವಿಶೇಷವಾದ ಶ್ರೀ ಮಲ್ರಾಯ ಧೂಮಾವತಿ ಬಂಟದೇವಳನ ಎಲ್ಲೆ ನಡಪಿಂಚಿತ್ತನ ನೇಮದ ಸಲುವಾದ ಇನಿ ನನ್ನ ಒಂತೆ ಪೊರ್ತುಡು ಭಂಡಾರ ಏರಿಂಚಿತ್ತನ ಈ ಒಂಜಿ ಸಂದರ್ಭಡು ಅವೇಡು ತುಂಬ ನಡಪಿಂಚಿತ್ತನ ಈ ಒಂಜಿ ಸಭಾ ಕಾರ್ಯಕ್ರಮ ಅವೇ ರೀತಿ ಪ್ರತಿಭಾ ಪುರಸ್ಕಾರ ಅತೊಂದಂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬತ್ತಿಂಚಿತಿ ಮಾತಾ ಬಂಧುಳಿಗಳ ಸೊಲ್ಮ ಸಂದಾಯಿತ ಮಲ್ತೊಂದು ಇನ್ನಿತ ಈ ಒಂಜಿ ಲೇಸಿಗೆ ನಿಕ್ಲೇನೆ ಮೋಕೆಡೆ ಎದಕ್ಕೊಂದೊಳ್ಳೆ ಬಂದುಲೆ. ವಿಶೇಷವಾದ ನನ್ನ ನಡಪಿಂಚಿತ್ತನ ಈ ಒಂಜಿ ಸಭಾ ಲೇಸಡೆ ದೀಪನು ಪ್ರಜ್ವಲನೆ ಮಲ್ತದೆ ಈ ಒಂಜಿ ಲೇಸಗೆ ಪುರ್ಲಕಂಠದ ಚಾಲನೆ ಕೊರಿಯರ ಒಳ್ಳೆಯರು ನಮ್ಮರೆ ಅಂಚಿತನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರೆ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಅವೇ ರೀತಿ ಈ ಒಂದು ಲೇಸದ ಗುರ್ಖಾರ್ಮಿನ ವಹಿಸೊಂದು ಈ ಲೇಸನೆ ಪೊರ್ಲು ಮತ್ತು ಕೊರಿಯರೊಳ್ಳೆರು ನನಗೆ ಮಾತೆರೆಗಳ ಹಿರಿಯರ ಅಂಚಿತನ ಶ್ರೀತ ರಾಜಾರಾಮ್ ಭಟ್ರು ಗುರಿಕಾರ್ಲು ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಅಂಚನೆ ಇನ್ನಿತ ಈ ಒಂಜಿ ಲೇಸಡೆ ಧರ್ಮದ ಮದಿಪ್ಪು ಕೊರಿಯರ ಒಳ್ಳೆಯರು ಶ್ರೀ ಕೃಷ್ಣ ಶಿವಕೃಪಾ ಕುಂಜತ್ತೂರು ಗುರ್ಕೇರ್ಲು ಧರ್ಮ ಸಂದೇಶ ಯಾತ್ರೆ ಮಂಜೇಶ್ವರ ತಾಲೂಕು ಸಮಿತಿ ಇನ್ನಿತ ಈ ಒಂಜಿ ಮಾಮಲ್ಲ ಲೇಸಡೆ ಭಿನ್ನಾದಿಗೆದ ಮನೆಟಿತ್ತದೆ ಈ ಒಂಜಿ ಲೇಸನ ಪೊರ್ಲು ಮಂತ್ಯರೆ ಮಲ್ತುಕೊರಿತ್ತನಕಲಿ ಶ್ರೀತ ಕಿಶೋರ್ ಕುಮಾರ್ ಪುತ್ತೂರು ಮಾನ್ಯ ಶಾಸಕರೇ ವಿಧಾನ ಪರಿಷತ್ ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರು ಮಾಜಿ ಗುರ್ಕೇರ್ಲು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಶ್ರೀ ಶಿವರಾಮ್ ಶೆಟ್ಟಿ ಸಾಂತ್ಯಗೊತ್ತು ಯಜಮಾನಿ ಸಾಂತ್ಯಗೊತ್ತು ಶ್ರೀ ಸುರೇಶ್ ಚೌಟೇರಿ ಕಕ್ಕೆಮುಜಿಯಲು ನಿಕಟಪೂರ್ವ ಅಧ್ಯಕ್ಷರೇ ಬಂಟರ ಸಂಘ ಉಳ್ಳಾಲ ವಲಯ ಶ್ರೀತ ಚಂದ್ರಹಾಸ ಪೂಜಾರಿ ಮುಡಿಮಾರು ಅಧ್ಯಕ್ಷರೇ ಮಲರಾಯ ದೈವಸ್ಥಾನ ಮುಡಿಮಾರು ಶ್ರೀ ರಮೇಶ್ ಶೆಟ್ಟಿ ಪಾವಳಗುತ್ತು ಮಾಲಕೆರೆ ಮಂಜರಿ ಫುಡ್ಸ್ ಮಂಗಳೂರು ಪ್ರಕಾಶ್ ಭಂಡಾರಿ ಕುತ್ತೆತ್ತೂರು ಪಾಲುದಾರರೇ ಸಾಹುಕಾರ್ ಇಂಡಸ್ಟ್ರೀಸ್ ಗ್ರೂಪ್ ಮಂಗಳೂರು ಶ್ರೀ ವಿಕಿ ಶೆಟ್ಟಿ ಸಣ್ಣ ತಡ್ಕ ಸೀನಿಯರ್ ಮ್ಯಾನೇಜರ್ ರೆಸ್ಟ್ ಹೆವನ್ ಆಸ್ಟ್ರೇಲಿಯಾ ಪಾಲುದಾರರೇ ಶ್ರೀ ದುರ್ಗಾ ಮೋಡರ್ನ್ ಗ್ರೂಪ್ ಶ್ರೀ ಉದಯ್ ಕುಮಾರ್ ಶೆಟ್ಟಿ ನಿರ್ದೇಶಕರೇ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಬೀರಿ ಕೋಟೆಕಾರ್ ಶ್ರೀಮತಿ ತುಳಸಿ ಪಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಿನ್ಯ ಗ್ರಾಮ ಪಂಚಾಯತ್ ಶ್ರೀ ಪ್ರೇಮಾನಂದ ರೈ ನೆತ್ತಿಲಕೋಡಿ ಗುರ್ಕೇರ್ಲು ಶ್ರೀ ಕೃಷ್ಣ ಮಂದಿರ ಕೃಷ್ಣನಗರ ನೆತ್ತಿಲ ಪದವು ಶ್ರೀ ಚಂದ್ರಶೇಖರ್ ಶೆಟ್ಟಿ ಸಾಂತ್ಯ ಗಡದಗೊತ್ತು ಮಾಲಕೆರೆ ಮಂಟಮೆ ಕಾಂಪ್ಲೆಕ್ಸ್ ಮುಡಿಪು ಶ್ರೀತ ಸುಧೀನ್ ಚೌಟ ಸಾಂತ್ಯಗೊತ್ತು ಮಾಲಕೆರೆ ಸಾಯಿ ಪ್ರಾಪರ್ಟೀಸ್ ಮಂಗಳೂರು ಇಂಚಿತ್ತಿನ ಗಣ್ಯಾತಿ ಗಣ್ಯರನ್ನ ಉಪಸ್ಥಿತಿಟೆ ಈ ಒಂಜಿ ವೇದಿಕೆಡೆ ಸಭಾ ಕಾರ್ಯಕ್ರಮ ನಡಪರೆ ಉಂಡು ಬತ್ತಿಂಚಿತಿ ಮಾತಾ ಅಧ್ಯಕ್ಷರು ಅಂಚನೆ ಅತಿಥಿಲೇನೆ ವೇದಿಕೆಗೆ ಶ್ರೀ ದುರ್ಗಾ ಸೇವಾ ಸಮಿತಿದ ಗುರ್ಕರ್ಲು ಅವೇ ರೀತಿ ಪದಾಧಿಕಾರಿಲು ವೇದಿಕೆಗೆ ಆಹ್ವಾನ ಮಂತದೆ ವೇದಿಕೆ ಇತ್ತಿನ ಆಸನಡು ಆಸೀನ್ ರಾಪ್ಲಕ ಅಕ್ಲೇನೆ ವಿನಂತಿ ಮಲ್ತೊಡು ಬಂಡದೆ ವೇದಿಕೆ ದಂಚಿ ಅರೇನೆ ಬರ ಅರಕಲೆ ಲೆತೊಂದು ಬರಡು ಬಂಡದೆ ವಿನಂತಿ ಮಲ್ತದೆ. ವೇದಿಕೆ ಇತ್ತಿನ ಗಣ್ಯಾತಿ ಗಣ್ಯರೇ ಶುರುವಾತ ಮೂಜಿ ಗ್ರಾಮದ ಅಪ್ಪೆ ಅಂಚಿತನ ಉಲ್ಲಾಲ್ದಿನ ಸ್ಮರಣೆ ಮಲ್ತೊಂದು ಅವೇ ರೀತಿ ಕಿನ್ಯ ಗ್ರಾಮದ ಶ್ರೀ ಮಲ್ರಾಯ ಧೂಮಾವತಿ ಬಂಟ ದೇವುಲೆಗೆ ಪೊಡಿಯಾಡಿ ಪಾಡೊಂದು ಈ ಸಾಂತ್ಯ ಗೊತ್ತದ ನಾಗದೇವರನಿಗೆ ಸ್ಮರಣೆ ಮಲ್ತೊಂದು
ಅವೇ ರೀತಿ ಬತ್ತಿಂಚಿತ್ತಿ ಮಾತಾ ಬಂಧುಗಳಿಗೆಲ್ಲ ಇನ್ನಿತ ಈ ಒಂಜಿ ಕೂಟಗೂ ಮೋಕೆಡೆ ಎದಕ್ಕೊಂದು ವಿಶೇಷವಾದ ಎಲ್ಲ ನಡಪಿಂಚಿತ್ತನ ಈ ಒಂಜಿ ದಂಪದ ಬಲಿ ಉತ್ಸವ ಐತ ಪೂರ್ವಭಾವಿಯಾದ ಈ ಒಂಜಿ ಪ್ರದೇಶದ ಒಂಜಾತೆ ವರ್ಷ ತುಂಬ ಉದಯ ಆಯಿಂಚಿತ್ತನ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ ಮುಂದೆತ್ತ ಆ ಒಂಜಿ ವಾರ್ಷಿಕೋತ್ಸವದ ಈ ಒಂಜಿ ಸಂದರ್ಭ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ ಕೆಲವು ವರ್ಷ ತುಂಬ ಸ್ಥಾಪನೆ ಆಂಡಲ ಇನ್ನಿತ್ತ ಈ ಒಂಜಿ ದಿನೊಟ್ಟು ಈ ಒಂಜಿ ಪರಿಸರಡು ಒಂಜಿ ಪುಗರ್ತೆ ಪಡೆ ಇಂಚಿತ್ತನ ಒಂಜಿ ಸಮಿತಿಯಾದ ನಂಗೆ ಮಾತೆರೆಗಳ ಗೋಚರಕ್ಕೆ ಬರೋದು ಬಂದಲೆ ಕ್ರೀಡಾ ವಿಭಾಗದ ಅವಾರ್ಡ್ ತನ್ನ ಚಾತುರ್ಪುನ ತೋಜಾದೆ ಆ ಒಂಜಿ ಸಂಸ್ಥೆ ಇನಿ ಬಾರಿ ಪುಗರ್ತೆನೆ ಪಡೆದೆ ನಮ್ಮ ಈ ಪರಿಸರಡು ಒಂಜಾತೆ ಪುಗರ್ತೆನೆ ಪಡೆ ಇಂಚಿತ್ತನ ಸಂಸ್ಥೆ ಆದುಂಡು ಆ ಸಂಸ್ಥೆ ಇನಿ ಕಾನಾಗ ಈ ಒಂಜಿ ದಿನೊಟ್ಟು ಈ ಒಂಜಿ ಎಲ್ಲ ನಡಪಿಂಚಿತ್ತಿನ ದಂಪದ ಬಳಿ ನೇಮದ ಈ ಒಂಜಿ ಸಂದರ್ಭಡು ಮೂಲಂಜಿ ಒಂಜಾತೆ ಕಾರ್ಯಕ್ರಮ ಮಲ್ಪಡು ಒಂಜಾತೆ ಈ ಪರಿಸರದ ಜನಗಳಿಗೆ ಒಂಜಾತೆ ಸಾಮಾಜಿಕವಾದ ಅತ್ತಂದಂಡ ಸಾಂಸ್ಕೃತಿಕವಾದ ಅತ್ತಂದಂಡ ಕ್ರೀಡಾ ವಿಭಾಗಡು ಒಂಜಾತೆ ಪುಗರ್ತಿನ ಪಡೆಯಿಂಚಿತ್ತಿನ ಆ ಒಂಜಿ ಪ್ರತಿಭೆಗೆ ಪ್ರೋತ್ಸಾಹ ಕೊರ್ಪಿಂಚಿತ್ತಿನ ನಿಟ್ಟೆಡೆ ಈ ಒಂಜಿ ವೇದಿಕೆಗೆ ಅಕಲಿಗೆ ಪುರಸ್ಕಾರ ಮನ್ಪೋಡು ಪನ್ಪಿಂಚಿತ್ತಿನ ಒಂಜಿ ನೆಲೆಟ್ಟೆ ಈ ಒಂಜಿ ಸಭೆನ ಆಯೋಜನೆ ಮಲ್ತ ಬಂದಲೆ ಅದೇ ರೀತಿ ಇನ್ನಿತ ಈ ಒಂಜಿ ಸಭೆಗೆ ಬತ್ತಿಂಚಿತ್ತಿ ಮಾತ ಬಂದಲಿಲ್ಲ ಮೋಕೆಡೆ ಎದಕ್ಕೊಂದು ಈ ಒಂಜಿ ಸಭಾಲೇಖನೆ ಶುರು ಮನ್ಪರ ಎಣಿಕಲ್ನ ಅನುಮತಿ ಏನೊಂದು ಪ್ರಾರ್ಥನೆದ ಮೂಲಕ ಇನ್ನಿತ ಈ ಒಂಜಿ ಸಭೆಗೆ ಚಾಲನೆ ಕೊರಿಯರುಳ್ಳರು ಯತೀಕ್ಷ ಶೆಟ್ಟಿ ನೆತ್ತಿಲ ಅರ್ತಿಗುಳಿ ಮೇರೆ ಗಣಪತಿನ ಸ್ತುತಿನ ಮೂಲಕ ಈ ಒಂಜಿ ಲೇಸೆಗೆ ಚಾಲನೆ ಕೊರಡು ಪಂಡದೆ ವಿನಂತಿ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗುಮುಖದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ ನಗುಮುಖದಿಂದ ಜಗವನ್ನು ನೋಡುತ್ತಾ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿಮಗಿದು ನಮ್ಮ ನಮಸ್ಕಾರ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿಟ್ಟು ಪಂಚಕಜ್ಜಾಯದ ನೈವೇದ್ಯವಿಟ್ಟು ಕರ್ಪೂರದಾರತಿ ನಿತ್ಯವು ಬೆಳಗಿ ಕರ್ಪೂರದಾರತಿ ನಿತ್ಯವು ಬೆಳಗಿ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಮಾತರೆಲ್ಲ ಪೊರ್ಲ ಪೊಳಿಕೆದಲ್ಲಿ ಹೆಸರು ಸ್ವಾಗತ ಮಲ್ಪರೊಳ್ಳೆರು ಶ್ರೀಯುತ ನಿತ್ಯಾನಂದ ಭಂಡಾರ್ಲು ಪ್ರಧಾನ ಕಾರ್ಯದರ್ಶಿಗಳು. ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಸ್ಮರಿಸುತ್ತಾ ಗ್ರಾಮ ದೈವಗಳಾದ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಗಳಿಗೆ ನಮಿಸುತ್ತಾ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ
ಇದರ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಇದರ ಅಧ್ಯಕ್ಷರು, ಅಮ್ಮೆಂಬಲ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಇದರ ದೀರ್ಘಕಾಲದಿಂದ ನಿರ್ದೇಶಕರು ಆಗಿರುವಂಥ, ಸಹಕಾರಿ ಕ್ಷೇತ್ರದಲ್ಲಿ ಅಮೋಘ ಸೇವೆ ಸಲ್ಲಿಸಿ ರಾಜ್ಯ ಮಟ್ಟದ ಸಹಕಾರಿ ರತ್ನ ಪ್ರಶಸ್ತಿ ಪಡೆದುಕೊಂಡಿರುವ ಕೈರಂಗಳದಲ್ಲಿ ತನ್ನ ಸ್ವಂತ ಖರ್ಚಿನಲ್ಲಿ ಅಮೃತಧಾರ ಎಂಬ ಗೋಶಾಲೆಯನ್ನು ಸ್ಥಾಪಿಸುವ ಮೂಲಕ ಗೋಸೇವೆಯನ್ನು ಮಾಡಿಕೊಂಡಿರುವ ನಮ್ಮ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ರಾಜಾರಾಮ್ ಭಟ್ ಇವರನ್ನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಇನ್ನಿತ್ತ ಈ ಒಂದು ಲೇಸದ ಗುರ್ಖರ್ಮೆನ್ ವಹಿಸೋನಾರೆ ನಂಗೆ ಮಾತೆರೆಗಳ ಹಿರಿಯರಾದ ಮಾರ್ಗದರ್ಶನ ಕೊರ್ಪಂಚಿತ್ತಿನ ವ್ಯಕ್ತಿ ಅಂಚಿತ್ತಿನ ಶ್ರೀದ ರಾಜಾರಾಮ್ ಭಟ್ರಿಗೆ ಆತ್ಮೀಯವಾದ ಸ್ವಾಗತ ಮಂತೊಂದು ಶ್ರೀ ನವೀನ್ ಪೂಜಾರಿ ಸಾಂತ್ಯ ಕೋಶಾಧಿಕಾರಿಗಳು ಶ್ರೀ ದುರ್ಗಾ ಸೇವಾ ಸಮಿತಿ ಮೇರೆಗೆ ಶಾಲ್ ಅಂಚನೆ ಸ್ಮರಣಿಕೆದ ಗೌರವ ಕೊಡ್ದು ಇನ್ನಿತ ಈ ಒಂದು ಕೂಟಗೂ ಮೋಕಿನ ಎದುಕೊಂಡು ರೈ ಬೋಳಿಯಾರ್ ಇವರು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷ ಮನ್ನಣೆಯನ್ನು ಪಡೆದವರು. ಧಾರ್ಮಿಕ ಕ್ಷೇತ್ರದಲ್ಲಿ ಬೋಳಿಯಾರು ಮಜಿ ಶ್ರೀ ಮಹಮ್ಮಾಯಿ ದೇವಸ್ಥಾನ ಮತ್ತು ಬೋಳಿಯಾರು ಮಾಡದಗುಡ್ಡೆ ಪೂಮಾನಿ ಕಿನ್ನಿಮಾನಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಮತ್ತು ಊರಿನ ಇನ್ನಿತರ ದೇವಸ್ಥಾನಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ವೃತ್ತಿಯಲ್ಲಿ ಅತ್ಯುತ್ತಮ ಕೃಷಿಕರು ಮತ್ತು ಉದ್ಯಮಿಯು, ಸಮಾಜದಲ್ಲಿ ಹಲವು ರೀತಿಯ ಸೇವೆಯನ್ನು ಸಲ್ಲಿಸಿರುವವರು. ಈಗಾಗಲೇ 6 ನಿರಾಶ್ರಿತ ಕುಟುಂಬಗಳಿಗೆ ತನ್ನ ಸ್ವಂತ ಖರ್ಚಿನಿಂದ ಮನೆ ಕಟ್ಟಿಕೊಟ್ಟು ಕೃತಾರ್ಥರಾಗಿರುವವರು. ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಇವರು ಪಜೀರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಒಂದು ಅವಧಿಗೆ ಮಂಗಳೂರು ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಪರಾಭವ ಕಂಡರೂ ಸಾಮಾಜಿಕವಾಗಿ ತನ್ನನ್ನು ಸಕ್ರಿಯವಾಗಿ ಈಗಲೂ ತೊಡಗಿಸಿಕೊಂಡಿರುತ್ತಾರೆ. ಮಿತ್ರರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನಿತ ಈ ಒಂದು ಲೇಸನ ದೀಪ ಪ್ರಚುರದ ಮೂಲಕ ಉದೀಪನೆ ಮಲ್ಪರೆತ್ತನಾರೆ ಶ್ರೀತ ಸಂತೋಷ್ ಕುಮಾರ್ ರೈ ಬೋಳಿಯಾರು ಮೇರೆಗೆ ಆತ್ಮೀಯವಾದ ಸ್ವಾಗತನ ಕೊರೆದು ಶ್ರೀತ ರಿತೇಶ್ ಶೆಟ್ಟಿ ಸಾಂತ್ಯ ಮೇಗಿನ ಮನೆ ಶಾಲೆ ಅಂಚನೆ ಸ್ಮರಣಿಕೆ ಕೊರೆದು ಈ ಒಂದು ಕೂಟಗೂ ಮೋಕೆಡೆ ಎದುಕೊಂಡಿರು. ಇಂದಿನ ಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವ ಶ್ರೀ ಕೃಷ್ಣ ಕುಂಜತ್ತೂರು ಇವರು ಸಂಘ ಪರಿವಾರದ ಅನನ್ಯ ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಸೇವೆ ಸಲ್ಲಿಸಿದವರು. ಈ ಪ್ರದೇಶದ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಇತ್ತೀಚೆಗೆ ಕೇರಳ ಪ್ರಾಂತ್ಯದಲ್ಲಿ ನಡೆದ ಧರ್ಮ ಸಂದೇಶ ಯಾತ್ರೆಯ ಮಂಜೇಶ್ವರ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿ ಧರ್ಮ ಸಂದೇಶ ಯಾತ್ರೆ ಯಶಸ್ವಿಯಾಗಲು ಮುಖ್ಯ ಪಾತ್ರ ವಹಿಸಿದವರು. ತಮ್ಮನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಆತ್ಮೀಯ ಬಂಧುಗಳೇ, ಇನ್ನಿತ ಈ ಒಂದು ಲೇಸದ ಧರ್ಮದ ಬಗ್ಗೆ ಒಂದು ಜಾತಿ ಪೊಲಪು ಕೊರೆಯುತ್ತನಾರೆ ಶ್ರೀತ ಶ್ರೀಕೃಷ್ಣ ಶಿವಕೃಪ ಕುಂಜತ್ತೂರು ಮೇರೆ ಮೋಕೆಡೆ ಎದುಕೊಂಡು ಶ್ರೀ ಕರಣ್ ಶೆಟ್ಟಿ ಸಾಂತ್ಯ ಬೇರೆ ಶಾಲು ಅಂಚನೆ ಸ್ಮರಣಿಕೆದ ಮೂಲಕ ಈ ಒಂದು ಲೇಸಿಗೆ ಮೋಕೆಡೆ ಎದುಕೊಂಡರು. ಇನ್ನೋರ್ವರು ನಮ್ಮ ಸಾಂತ್ಯಗುತ್ತು ಶಿವರಾಮ್ ಶೆಟ್ಟರು. ಇವರು ನಮ್ಮ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾಗಿ ನಮಗೆ ಸರ್ವ ಸಂದರ್ಭದಲ್ಲಿ ಮಾರ್ಗದರ್ಶಕರಾಗಿರುತ್ತಾರೆ. ಪ್ರಸ್ತುತ ಸಾಂತ್ಯಗುತ್ತು ಕುಟುಂಬದ ಯಜಮಾನರಾಗಿ ಶ್ರೀ ದೈವಾಲ ಗಡಿಕಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಸಾಂತ್ಯಗುತ್ತದ ಯಜಮಾನ ಚಿತ್ರಶ್ರೀತ ಶಿವರಾಮ್ ಶೆಟ್ರೆ ವೇದಿಕೆಯಲ್ಲಿ ಅವರಿಗೆ ಆತ್ಮೀಯವಾದ ಸ್ವಾಗತ ಕೊರಂದು ಶ್ರೀತ ಕಾರ್ತಿಕ್ ಭಂಡಾರಿ ಸಾಂತ್ಯ ಮಾರು ಜಾಗೆ ಶಾಲು ಅಂಚನೆ ಸ್ಮರಣಿಕೆದ ಗೌರವದೊಟ್ಟಿಗೆ ಇನ್ನಿತ ಈ ಒಂದು ಕೂಟಗೂ ಮೋಕೆಡೆ ಎದುಕೊಂಡೆ. ಇನ್ನೋರ್ವ ಅತಿಥಿ ರಮೇಶ್ ಶೆಟ್ಟಿ ಪಾವಲಗುತ್ತು. ಮಂಜರಿ ಫುಡ್ಸ್ ಎಂಬ ಸಂಸ್ಥೆಯ ಮಾಲಕರಾಗಿ ಬೇಕ್ವೆಲ್ ಎಂಬ ತನ್ನ ಸ್ವಂತ ಬ್ರ್ಯಾಂಡನ್ನು ನಿರ್ಮಿಸಿ
3 ರಾಜ್ಯಗಳಲ್ಲಿ ತನ್ನ ವ್ಯವಹಾರವನ್ನು ಯಶಸ್ವಿಗೊಳಿಸಿ ಜನಪ್ರಿಯ ಉದ್ಯಮಿಯಾಗಿರುತ್ತಾರೆ. ಇವರು ಲಯನ್ಸ್ ಕ್ಲಬ್ ಮಂಗಳೂರು ಇದರ ಸದಸ್ಯರಾಗಿದ್ದು, ಕೂಟತ್ತಜೆಯ ಉಳ್ಳಾಲ್ದಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹಲವಾರು ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಕೊಡುಗೈ ದಾನಿಯಾಗಿರುತ್ತಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಖ್ಯಡೆ ಇದಕ್ಕೊಂದು ಶ್ರೀ ಅಕ್ಷಯ್ ಶೆಟ್ಟಿ ಸಾಂತ್ಯ ಶಾಲು ಅಂಚನೆ ಸ್ಮರಣಿಕೆದ ಗೌರವಡು ಆತ್ಮೀಯವಾದ ಸ್ವಾಗತ ಮನ್ಪಡಬಣ್ಣದೆ ಬೆಣ್ಣಪ್ಪ. ಇನ್ನೋರ್ವ ಅತಿಥಿ ನನ್ನ ಆತ್ಮೀಯ ಮಿತ್ರ ಪ್ರಕಾಶ್ ಭಂಡಾರಿ ಕುತ್ತೆತ್ತೂರು. ಇವರು ಮಂಗಳೂರಿನಲ್ಲಿ ಸಾಹುಕಾರ್ ಇಂಡಸ್ಟ್ರೀಸ್ ಎಂಬ ಯೂನಿಫಾರ್ಮ್ ಉದ್ಯಮ ಸ್ಥಾಪಿಸಿ ಅದರಲ್ಲಿ ಸುಮಾರು 120 ಜನರಿಗೆ ಉದ್ಯೋಗದಾತರಾಗಿರುತ್ತಾರೆ. ಇವರು ಉದ್ಯೋಗ ನೀಡಿದವರಲ್ಲಿ 120ರಲ್ಲಿ ಒಬ್ಬರೂ ಕೂಡ ಅನ್ಯ ರಾಜ್ಯದವರಿಲ್ಲ. ಅದರಲ್ಲೂ 6 ಜನ ಅಂಗವಿಕಲರಿಗೆ ಉದ್ಯೋಗ ನೀಡಿರುತ್ತಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿರುವ ಪ್ರಕಾಶ್ ಭಂಡಾರಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನಿತ ಈ ಒಂದು ಲೇಸಿಗೆ ಪ್ರಕಾಶ್ ಭಂಡಾರಿನ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಶ್ರೀಯುತ ಧನುಷ್ ಶೆಟ್ಟಿ ನೆತ್ತಿಲ ಬಾಳಿಕೆ ಶಾಲು ಅಂಚನೆ ಗೌರವದ ಮೂಲಕ ಸ್ಮರಣಿಕೆದ ಗೌರವದ ಮೂಲಕ ಇನ್ನಿತ ಕೂಟಗೂ ಮೋಕೆಡೆ ಎದುಕೊಂಡು ಬಂಡದೆ ಭಿನ್ನ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಚಂದ್ರಾಸ್ ಪೂಜಾರಿ ಮುಡಿಮಾರು ಇವರು ಶ್ರೀ ಮಲರಾಯ ದೇವಸ್ಥಾನ ಮುಡಿಮಾರು ಇದರ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಮುಡಿಮಾರಿನಲ್ಲಿ ನಡೆಯುವ ಸುಂಕದಗಟ್ಟೆ ಮೇಳದ ಯಕ್ಷಗಾನ ಬಯಲಾಟವನ್ನು ಸುಮಾರು 25 ವರ್ಷಗಳಿಂದ ಸೇವಾ ರೂಪದಲ್ಲಿ ನಡೆಸುತ್ತಿದ್ದಾರೆ. ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಆದರಣೀಯ ಚಂದ್ರಾಸ್ ಪೂಜಾರಿಲೇನೆ ಮೋಕೆಡೆ ಎದಕ್ಕೊಂದು ಪ್ರಖ್ಯಾತೆ ಪ್ರಜ್ವಲ್ ಪೂಜಾರಿ ಸಾಂತ್ಯ ಶಾಲು ಅಂಚನೆ ಸ್ಮರಣಿಕೆದ ಗೌರವದ ಮೂಲಕ ಇಂಥ ಒಂದು ಲೇಸಿಗೆ ಮೋಕೆಡೆ ಎದುಕೊಂಡರು. ಮತ್ತೋರ್ವ ಅತಿಥಿ ವಿವೇಕ್ ರೈ ಸನ್ನತಡ್ಕ. ಇವರು ಆಸ್ಟ್ರೇಲಿಯಾದಲ್ಲಿ ರೆಸ್ಟ್ ಹೇವನ್ ಎಂಬ ಸಂಸ್ಥೆಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರುತ್ತಾರೆ. ತನ್ನ ಕೈಗಳಿಗೆ ದುಡಿಯುವ 3,000 ಜನರಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಶ್ರೀ ದುರ್ಗಾ ಮೋಡರ್ನ್ DM ಗ್ರೂಪ್ ಇದರ ಪಾಲುದಾರರಾಗಿ ನಮ್ಮಂತಹ ಹಲವಾರು ಸಂಸ್ಥೆಗಳಿಗೆ ಕೊಡುಗೈ ದಾನಿಯಾಗಿರುತ್ತಾರೆ. ತನ್ನ ಸಂಪಾದನೆಯ ಒಂದು ಭಾಗವನ್ನು ಸಮಾಜದ ದೀನರಿಗೆ ಅರ್ಪಿಸುವಂತಹ ಉದಾರ ಗುಣ ಹೊಂದಿರುವ ಶ್ರೀ ವಿವೇಕ್ ಭಂಡಾರಿಯವರನ್ನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನಿತ ಈ ಒಂದು ಸಭಾಲೆ ಸೊಡಪೆಂಚಿತ್ರ ಶ್ರೀಯುತ ವಿವೇಕ್ ಭಂಡಾರ್ಲು ಸಣ್ಣ ತಡ್ಕ ಮೇಲಿನ ಮೋಕೆಡೆ ಎದುಕೊಂಡು ಕೌಶಿಕ್ ಶೆಟ್ಟಿ ಸಾಂತ್ಯ ಗಡ್ದ ಗೊತ್ತು ಶಾಲು ಅಂಚನೆ ಸ್ಮರಣಿಕೆನೆ ಹೊರದು ಇನ್ನಿತ ಈ ಒಂದು ಕೂಟಗೂ ಮೋಕೆಡೆ ಎದುಕೊಂಡು ಉದಯ್ ಕುಮಾರ್ ಕೊಂಡನಗುತ್ತು ಇವರು ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿದ್ದು ಸಾಮಾಜಿಕ ಚಟುವಟಿಕೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹಲವಾರು ಸಂಘ ಸಂಸ್ಥೆಗಳ ಮಾರ್ಗದರ್ಶಕರಾಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿನ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಸಾತ್ವಿಕ್ ಶೆಟ್ಟಿ ಸಾಂತ್ಯ ಮೇಗಿನ ಮನೆ ಮೇರೆ ಶಾಲು ಅಂಚನೆ ಸ್ಮರಣಿಕೆದ ಗೌರವದೊಟ್ಟಿಗೆ ನಿಂತ ಈ ಒಂದು ಕೂಟಕ್ಕೂ ಮೋಕೆಡೆ ಏರಿಕೊಂಡು ಇನ್ನೋರ್ವ ಅತಿಥಿ ನಮ್ಮ ಆತ್ಮೀಯರು ನಮ್ಮ ಊರಿನವರೇ ಆಗಿರುವ ಶ್ರೀ ಪ್ರೇಮಾನಂದ ರೈ ನೆತ್ತಿಲಕೋಡಿ. ಇವರು ಶ್ರೀ ಕೃಷ್ಣ ಮಂದಿರ ನೆತ್ತಿಲ ಪದವು ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಕೃಷಿಕರು ಉದ್ಯಮಿಯೂ ಆಗಿರುವ ಶ್ರೀಯುತರು ಸಾಮಾಜಿಕ ಧಾರ್ಮಿಕ ರಾಜಕೀಯ ಹಾಗೂ ಸಂಘಟನೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಯುವ ನಾಯಕರ ಚಿತ್ರ ಶ್ರೀಯುತ ಪ್ರೇಮಾನಂದ ರೈಗಳಿನ ಮೋಕೆಡೆ ಎದುಕೊಂಡು ಶ್ರೀಯುತ ಧೀರಜ್ ಶೆಟ್ಟಿ ಸಾಂತ್ಯ ಗೊತ್ತು ಶಾಲು ಅಂಚನೆ ಸ್ಮರಣಿಕೆದ ಗೌರವದೊಟ್ಟಿಗೆ ಈ ಒಂದು ಲೇಸು ಕೂಟಗೂ ಮೋಕೆಡೆ ಎದುಕೊಂಡು ಮತ್ತೋರ್ವ ಅತಿಥಿ ನಮ್ಮವರೇ ಆಗಿರುವ ಸಾಂತ್ಯಗುತ್ತಿನ ನವ ತರುಣ ಉತ್ಸಾಹಿ ನಗುಮುಗದ ಕೊಡುಗೈ ದಾನಿಯಾಗಿರುವ
ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಸುದೀನ್ ಚೌಟ ಇವರನ್ನು ಕೂಡ ಆರ್ಥಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಸಾಧ್ಯ ಗೊತ್ತದ ಸುದೀನ್ ಚೌಟರೆನೆ ಮೋಕೆಡೆ ಗೆದ್ದುಕೊಂಡು ಚೌಟರೆಗೆ ಆನಂದ್ ಶೆಟ್ಟಿಗಾರ ಸಾಂತ್ಯ ಬೇರೆ ಶಾಲಾ ಅಂಚನೆ ಸ್ಮರಣಿಕೆದ ಗೌರವದ ಮೂಲಕ ಇನ್ನಿತ ಈ ಒಂದು ಕೂಟಗೂ ಮೋಕೆಡೆ ಎದುಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಮಿತಿಯ ಅಧ್ಯಕ್ಷರೂ ಆಗಿರುವ ನಮ್ಮ ಊರಿನ ಎಲ್ಲ ಕಾರ್ಯಗಳಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡು ಯುವಕರಿಗೆ ಪ್ರೋತ್ಸಾಹದಾಯಕರಾಗಿರುವ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಡೆ ಉಪಸ್ಥಿತರಿರುಪಿಂಚಿತ್ತನ ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ಮುದಿತ ಗುರಿಕಾರ್ಲಯಂಚಿತ್ತನ ಶ್ರೀಯುತ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ ಬೇರೆಗೆ ಆತ್ಮೀಯವಾದ ಸ್ವಾಗತ ಕೊರಂದು ಶ್ವೇತ ಪ್ರಣೀತ್ ರಾಜ್ ಪೂಜಾರಿ ಸಾಂತ್ಯ ಶಾಲೆ ಅಂಚನೆ ಸ್ಮರಣಿಕೆದ ಗೌರವದ ಮೂಲಕ ಇನ್ನಿತ ಈ ಒಂದು ಕೂಟಗೂ ಮೋಕೆಡೆ ಎದುಕೊಂಡು ಈ ಸಭೆಯಲ್ಲಿ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತ್ಯಗುತ್ತು ಅಧ್ಯಕ್ಷರು ಬ್ರಹ್ಮಬಲಾಂಡಿ ಕ್ಷೇತ್ರ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಮೋಹನ್ದಾಸ್ ರೈ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇನೆ. ಹಾಗೂ ನಮ್ಮ ಆಮಂತ್ರಣದ ಮೇರೆಗೆ ಈ ಸಭೆಗೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೂ ಅದೇ ರೀತಿ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೂ ಸ್ವಾಗತ. ಆತ್ಮೀಯ ಬಂಧುಲೆ ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ಮುದೆತ್ತ ಈ ಒಂಜಿ ಕಾರ್ಯಕ್ರಮಡು ಸಭಾ ವೇದಿಕೆಡೆ ಪೊರ್ಲಗಂಟೆಡೆ ಬತ್ತಿಂಚಿತ್ತು ಮಾತ ಬಂಧುಲೆಲ್ಲ ಅತಿಥಿ ಅಭ್ಯಾಗತೆರನೆ ಮೋಕೆಡೆ ಎದುಕೊಂಡ ನಿತ್ಯಾನಂದ ಭಂಡಾರ್ಲೆಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ಬಂಧುಲೆ ಲೇಸನೆ ದೊಂಬೊತ್ತೊಂದುಲ್ಲ ಇನ್ನಿತ್ತ ಈ ಒಂಜಿ ಲೇಸನೆ ದೀಪ ಪ್ರಜ್ವಲದ ಮೂಲಕ ಉದಿಪನ ಮಲ್ಪುನಾರು ನಮ್ಮರೆ ಅಂಚಿತನ ಶ್ರೀತ ಸಂತೋಷ್ ಕುಮಾರ್ ರೈ ಬೋಳಿಯಾರು ಮೇರನೆ ಆತ್ಮೀಯವಾದ ಸ್ವಾಗತ ಮಲ್ತೊಂದು ನನಗೆ ಮಾತೆರೆಗೆಲ ಬೋಡಾಪಿನಾರು ಯುವ ನಾಯಕಿ ಒಂಜಿ ಸಾಮಾಜಿಕ ಮುಖಂಡೆ ಧಾರ್ಮಿಕ ನೇತಾರೆ ಅವೇ ರೀತಿ ರಾಜಕೀಯ ಅದೇ ಒಂಜಾತೆ ಬಳಗಿನಾರೆ ಶ್ರೀತ ಸಂತೋಷ್ ಕುಮಾರ್ ರೈಗಲೆ ಅರ್ನ ಅಮೃತ ಹಸ್ತಡು ಈ ಒಂಜಿ ದೀಪ ವಿಶೇಷವಾದ ಕಂಬಳದ ಈ ಒಂಜಿನಕ್ಕೆ ಪ್ರವೇಶ ಮಾಡುತ್ತದೆ. ನಿರಂತರವಾದ ಮೂಜಿ ಕಂಬಳೋಡು ಪ್ರಶಸ್ತಿ ಪಡೆಯಿಂಚಿತ್ತಿನ ಹ್ಯಾಟ್ರಿಕ್ ಪ್ರಶಸ್ತಿ ಪಡೆಯಿಂಚಿತ್ತಿನ ಸಂತೋಷ್ ಕುಮಾರ್ ರೈಗಲೆ ಇನ್ನಿತ ಈ ಒಂದು ಸಭೆನೆ ದೀಪ ಪ್ರಜ್ವಲದ ಮೂಲಕ ಉದಿಪನ ಮಲ್ತೇನೆ ಅವರಿಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ಅವೇ ರೀತಿ ವೇದಿಕೆ ರೀತಿತ್ತಿನ ಮಾತ ಗಣ್ಯಾತಿ ಗಣ್ಯರಿಗಳ ಸೊಲ್ಮೆ ಸಂದಾಯಿತ ಮಲ್ತೊಂದು ಜ್ಞಾನದ ಸಂಕೇತ ಕತ್ತಲೆಡ್ದೆ ಬೊಲ್ಪಗೋ ಒಂದೇ ಚಿಂತನ ಈ ಒಂಜಿ ದೀಪನು ಪ್ರಜ್ವಲದ ಮೂಲಕ ಉದಿಪನ ಮಲ್ತಿನ ವೇದಿಕೆ ಹಿಡಿತನ ಮಾತ ಗಣ್ಯಾತಿ ಗಣ್ಯರಿಗಳ ಸೊಲ್ಮೆ ಸಂದಾಯಿತ ಮಲ್ತೊಂದಲ್ಲ ಬಂದುಲೆ ಬೇರೆ ನನ್ನ ರೆಡ್ಡೆ ಉದಿಪನದ ಮದಿಪು ಕೊರಡು ಪಂಡದೆ ಅರಡ ವಿನಂತಿ ಮಲ್ತದ ಒಂಜಿ ವಿಶೇಷವಾದ ಕಾರ್ಯಕ್ರಮ ಪ್ರಪ್ರಥಮವಾದ ನಮ್ಮಪ್ಪೆ ತಲಪಾಡಿದ ದುರ್ಗಾ ಪರಮೇಶ್ವರಿ ಅಮ್ಮಗೆ ಹರ್ನ ಚರಣ ಪಾದ ಕಮಲಾರವಿಂದಗೂ ಸಾಷ್ಟಾಂಗ ಅಡ್ಡ ಬೂರೊಂದು ಶ್ರೀ ಮಲ್ರಾಯ ಧೂಮಾವತಿ ಬಂಟ ದೈವಗಳ ಸಾಷ್ಟಾಂಗ ಅಡ್ಡ ಬೂರೊಂದು ಜವನೇರ್ನ ಒಟ್ಟಾದ ಒಂಜಪ್ಪೆ ಜೋಕ್ಲೆ ಲೆಕ್ಕ ಇಪ್ಪಡು ಪನ್ಪುನ ಲೆಕ್ಕಾಚಾರಡು ಜಾತಿ ಮತ ಭೇದಜ್ಜಂದೆ ಶ್ರೀಮಂತ ಬಡತನ ಅಂತರಜ್ಜಂದೆ ನಮ್ಮ ಮಾತ ಭಾರತಾಮಿನ ಜೋಕ್ಲು ಪನ್ಪುನ ಸಂದೇಶನು ಕೊರಡು ಪನ್ಪುನ ಏಕೈಕ ಉದ್ದೇಶರು ಶ್ರೀ ದುರ್ಗಾ ಸೇವಾ ಸಮಿತಿಯದಗಲೇ ಅಕ್ಲಿನ ವಾರ್ಷಿಕೋತ್ಸವ ಬಾಕಿ ದೂರದ ಬಿನ್ನೆರೆಯಲ್ಲಿ ಇದ್ದಾರೆ ವೇದಿಕೆರಿ ಏನನ್ನು ಬಿಡ್ತು ಬಾಕಿದಕ್ಲು ಮಾತ ವರಿ ಘಟಾನುಘಟಿ ನಾಯಕರುಳ್ಳ್ಯಾರು ಇನ್ನಿತ ಗುರಿಕಾರ್ಮೆನೆ ವಯಸ್ಸೊಂದನಾರು ಅಂಚಿಂಚಿನಾರತ್ ಒಂಜಿ 1000 ಮಿತ್ತು ಜೋಕ್ಲೆಗೆ ವಿದ್ಯಾದಾನ ಮಂತೊಂದು 33 ಕೋಟಿ ದೇವತೆಲು ಇಂದು ಆಯ್ನಂಚಿನ ಒಂಜಿ ಗೋಶಾಲೆ ಅವು ವಿಶೇಷವಾದ ಒಂಜಿ ಗೋಶಾಲೆ ಆ ಗೋಶಾಲೆ ಅಂಚಿಂಚಿನ ಗೋಶಾಲತ್ತು ರಾಘವೇಶ್ವರ ಸ್ವಾಮೀಜಿಲೆ
ಪಾದಾರ್ಪಣೆ ಮಂತದ ಆಶೀರ್ವಾದ ಮಂತದ ನಂಚಿನ ಆ ಪುಣ್ಯಕೋಟಿ ಗೋಶಾಲೆದ ಸ್ಥಾಪಕರು ಅಂಜನೆ ಅಮ್ಮೆಂಬಲ ಸೇವಾ ಸಹಕಾರಿ ಬ್ಯಾಂಕ್ ಇನಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ್ರ ಕರ್ನಾಟಕ ರಾಜ್ಯದ ಪುದರ್ದೆತ್ತಂದ ಅವು ಟಿ ಜಿ ರಾಜಾರಾಮ್ ಭಟ್ರು 35-40 ವರ್ಷದ ಈತ ಅಧ್ಯಕ್ಷರಾದ ಕಾರ್ಯಕ್ರಮ ಮಂತ್ ನೀಡ್ದವರ DCC ಬ್ಯಾಂಕದ ಒಂಜಿ ಸತ್ಯ ಡೈರೆಕ್ಟರ್ ಅಪ್ಪನ ಭಾರಿ ಬಂಗ ಎನ್ನಲೆ ಕೊಡು 7 ಸತ್ಯ ಡೈರೆಕ್ಟರ್ ಆಯ್ನಂಚಿನ ಒಂಜಿ ಏಕೈಕ ಡೈರೆಕ್ಟರ್ ಇತ್ತಂದ ನಾವು ಟಿ ಜಿ ರಾಜಾರಾಮ್ ಭಟ್ರು ಅಂಜಿನ ರಾಜಾರಾಮ್ ಭಟ್ರು ಇನಿ ಶ್ರೀ ದುರ್ಗಾ ಸೇವಾ ಸಮಿತಿದ ವಾರ್ಷಿಕೋತ್ಸವದ ಈ ಸಭೆತ ಗುರಿಕಾರ್ಮೇನು ವಹಿಸೊಂದೇರು ಪಣ್ಣಂದ ಅವು ನಂಗೆ ಮಾತ ಒಂಜಿ ಮುಕ್ಕಟೋಗು ವಜ್ರ ವೈಡೂರ್ಯದ ಕಿರೀಟದ ಲೆಕ್ಕ ಆಯ್ತ ಬರಿಟು ಕುಲ್ಲದೇರು ಆರ್ದಾಲ ಮಾಮೂಲಿ ಜನತ್ ನೂರಾರು ಬ್ರಹ್ಮ ಕೆಲಸಡು ಧಾರ್ಮಿಕ ಭಾಷಣ ಮಂತದ್ದು ಧಾರ್ಮಿಕದ ಬಗ್ಗೆ ಅತ್ಯಂತ ಅನುಭವ ಇತ್ತಿನ ಒಂಜಿ ಮಹಾನ್ ವ್ಯಕ್ತಿ ಎನ್ನ ಅತ್ಯಂತ ಆತ್ಮೀಯ ಮಿತ್ರರು ಆ ಕೃಷ್ಣ ಶಿವಕೃಪರು ನಮ್ಮ ವೇದಿಕೆ ಉಳ್ಳೇರು ಆ ತರೇಟು ಕುಲ್ಲದೇರು ಶಾಂತಿಯ ಗುತ್ತದ ಗುರಿಕಾರರು ಯಜಮಾನರು ನಿತ್ಯ ನಿರಂತರವಾದ ಸಮಾಜದ ಏಳಿಗೆಗೆ ಬಗ್ಗೆ ಸಮಾಜದ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಆ ಜೋಕ್ಲಿನ ಶಿಶು ಮಂದಿರದ ಬಗ್ಗೆ ಏಪಲ ಆಲೋಚನೆ ಚಿಂತೆ ಮಂತೊಂದು ಮಾತೆರ್ಲ ಎಡ್ಡೆ ಅವಡು ಪಣ್ಣ ವಿಶಾಲವಾಯಿನ ಹೃದಯ ಎತ್ತಿನಾರನ ಕಾರ್ಗಳ ಅಡ್ಡ ಬೋರಂದು ಆಯ್ತಾ ಬರಿಟೋರಿ ಜವಣಿ ಕುಳ್ಳದೇರು ಆರೆ ಸಹಕಾರಿ ನೆಟ್ಟಿರ್ತದೆ ಕೋಟಕಾರ ಸೇವಾ ಸಹಕಾರಿ ಬ್ಯಾಂಕ್ದ 2ನೇ ಬಾರಿಯ 3ನೇ ಬಾರಿ ಡೈರೆಕ್ಟರ್ ಆದ ಸಮಾಜ ಸೇವಕರಾದ ಕೊಂಡಾನ ಗುತ್ತುದ ಕೋಟೆಗಾರ ಗುತ್ತದಾರ ವಿಶೇಷ ಉದಯನ್ನೇ ಎನ್ನ ಅತ್ಯಂತ ಪ್ರೀತಿದಾರ ಆಯ್ತಾ ಬರೀತಾರೆ ಒಂಜಿ ದೈವಸ್ಥಾನದ ಅಧ್ಯಕ್ಷರಾದ ನಂಗೆ ಮಾತ ಆಶೀರ್ವಾದ ಮನ್ಪುಣ ಚಂದ್ರಾಸ್ ಪೂಜಾರ್ಲು ನಮ್ಮೊಟ್ಟಿಗೆ ಉಳ್ಳೇರು ಪ್ರಕಾಶ್ ಭಂಡಾರಿಲ್ ಪಂಡ್ಯರು 120 ಜನಕ್ಕೂ ಬೇಲೆ ಕೊಡ್ತೇವೆ ಆಯ್ತು 10 ಹಲವು ಜನಕ್ಕೂ ವಿಕಲಾಂಗರಿಗೆ ಬೇಲೆ ಕೊಡ್ತೇವೆ ಆ ಬೇಲೆ ಮಾತ ನಮ್ಮ ಊರ್ದ ಕ್ಲಿಗೆ ಕೊಡ್ತೇವೆ ಪಣ್ಣನಂಡ ಅಂಜಿನಾರೆಲ್ಲ ಲೆತ್ತದ ವೇದಿಕೆ ಕುಲ್ಲದೇರು ಪಣ್ಣನಂಡ ಇನ್ನು ನಮ್ಮ ದುರ್ಗಾ ಸೇವಾ ಸಮಿತಿ ವಿಶೇಷತೆ ರಮೇಶನ್ನೇ ನಮ್ಮಾರೆ ನಮ್ಮನೆ ಬಂದು ಮೂಜಿ ರಾಜ್ಯರು ಅವ್ರನ್ನ ವ್ಯವಹಾರ ನಡ್ತೊಂದುಂಡು ನೂರಾರು ಜನಕ್ಕೂ ಬೆಲೆ ಕೊಡ್ತಾರೆ ಎಡ್ಡೆ ಪುದರಿತ್ತಿನಾರಿ ಎಡ್ಡೆ ಇಲ್ಲದಾರೆ ರಮೇಶನ್ನೇ ನಮ್ಮ ವೇದಿಕೆ ಒಳ್ಳೆಯರು ಪಂಡರೆ ಶಾಂತಿಯ ಗೊತ್ತಿದ್ದು ಒಂಜಿ ಎಲ್ಲೇ ಜವನ್ನೇ ಭಾರಿ ಮಲ್ಲ ವ್ಯವಹಾರ ಮಂತೊಂದುಳ್ಳೇರು ಕೊಡುಗೈ ದಾನಿ ವಿಶಾಲವಾದ ಭವಿಷ್ಯ ಉಂಡು ಅಂಚಿನ ನಮ್ಮ ಸುದೀನ್ ಚೌಟರು ನಮ್ಮೊಟ್ಟಿಗೆ ಒಳ್ಳೆಯರು ಎನ್ನ ಮಿತ್ರರು ಭಾರತೀಯ ಜನತಾ ಪಾರ್ಟಿದ ನಾಯಕರು 10 ಹಲವು ಸಂಸ್ಥೆಗೆ ಬೇಲೆ ಮಂತೊಂದಿಪ್ಪುನಾರು ಒಂಜಿ ಭಜನಾ ಮಂದಿರದ ಅಧ್ಯಕ್ಷರಾದ ನಿತ್ಯ ನಿರಂತರವಾದ ಕೊಡುಗೈ ದಾನಿಯಾದ ಇಪ್ಪುನಂಚಿನ ಎನ್ನ ಭಾರಿ ಪ್ರೀತಿದ ಪ್ರೇಮನ್ನೇ ನಮ್ಮೊಟ್ಟಿಗೆ ಒಳ್ಳೆಯರು ಆಸ್ಟ್ರೇಲಿಯಾದ ಇತ್ತದು 3000 ಜನಕ್ಕೂ ಆ ಬೇಳೆದಕ್ಲ ಕಂಟ್ರೋಲ್ ಮಂತಂದು ಮೂಲು ಇಂಡಸ್ಟ್ರಿಯಲಿಸ್ಟ್ ಆಯ್ನಂಚಿನ ಎನ್ನ ಪ್ರೀತಿದ ವಿವೇಕ್ ಭಂಡಾರ್ಲು ನಮ್ಮೊಟ್ಟಿಗೆ ಇಪ್ಪುನಿ ಪಣ್ಣನಾಂಡ ಅವು ಭಾರಿ ಖುಷಿತ ಒಂಜಿ ವಿಷಯ ಜವನ್ಯ ಅದು ಬಾಕಿದಾಗಲೇ ಮಾದರಿ ಆಪುನ ರೀತಿ ಇತ್ತದು ಸಾವಿರಾರು ಜನಕ್ಕೂ ಬೇಲೆ ಕೊರಿಯರೆಲ್ಲ ಒಂದು ಶಕ್ತಿ ಇಪ್ಪುನಂಚಿನ ವಿವೇಕನ್ನ ಈ ವೇದಿಕೆ ಉಳ್ಳೇರು ಪಣ್ಣನಂಡ ಅತ್ಯಂತ ಖುಷಿತ ವಿಷಯ ನಮ್ಮ ಅಧ್ಯಕ್ಷರು ಸತೀಶನ್ನೇ ಅಂಚಿಂಚಿನ ಜನತ್ ಮಾತರ್ನ ಒಟ್ಟಾದ ಒಂಜಾದ ಕೊಣಪುನಂಚಿನ ಒಂದು ಶಕ್ತಿ ಇತ್ತು ನಡೆದವರ ಈತು ಜನ ಲೆತ್ತದು ಈ ವೇದಿಕೆ ಇನಿ ಕಾರ್ಯಕ್ರಮ ಮನ್ಪುನು ಎಲ್ಲೆಡ್ದು ಬೊಕ್ಕ ಇನಿ ಭಂಡಾರ ಬರ್ಪುನು ಎಲ್ಲೆಡ್ದು ಬೊಕ್ಕ ನೇಮ ನಡಪುನು ನೇಮ ಪೊರ್ಲಾವಡು ಮಾತ ಪೊರ್ಲಾವಡು ಎಂಕ್ಲೆನ ಈ ದುರ್ಗಾ ಸೇವಾ ಸಮಿತಿ ಬಾಕಿದಾಗಲೇ ಮಾದರಿ ಆವಡು ಇಪ್ಪೋಡು ನಾಂಡ ಸತೀಶಣ್ಣನ ಬೆಗರಿ ಈ ಭೂಮಿಗೆ ಬೋರ್ದುಂಡು ವೇದಿಕೆ ಭಾರಿ ಶೋಕರು ವೆದ್ಕೊಂಡೇರು ನಿತ್ಯನ್ನೇ ಎಂಗ್ಲನ ಭಾರತೀಯ ಜನತಾ ಪಾರ್ಟಿದ ಒಂಜಿ ವರಿಷ್ಠ ನಾಯಕರು ಭಾರಿ ಶೋಕದ ಒಂಜಿ ಮೃದು ಸೌಮ್ಯವಾದಿ ಮಾತೆರ್ಲಬೋಡು ಏರೆಗ್ಲ ಮನಸ್ಸಿಗೆ ಬೇಜಾರಾವಂದಿಲ್ಲಕ ದಾಸಮಿ ದಾತಲ ತೊಂದರೆ ಆವಂದಿ ನಂಚಿನ ಒಂಜಿ ವಿಶೇಷವಾದ ಮನುಷ್ಯತ್ವ ಇತ್ತು ನಂಚಿನ ನಿತ್ಯನ್ನೇ ಈ ನೆತ್ತ ಪ್ರಧಾನ ಕಾರ್ಯದರ್ಶಿ ಬಣ್ಣನಲ್ಲ ನೆಕ್ಕು ಭವಿಷ್ಯ ಉಂಡೊಂದು ಲೆಕ್ಕಾಚಾರ ಬೊಕ್ಕರಿ ದುಡ್ಡುದ ಆ ಕೊಪ್ಪರಿಗೆನೆ ತೂಪುನಾರೆ ನಮ್ಮ ನವೀನನ್ನೇ ವಿಶೇಷವಾದ ವ್ಯಕ್ತಿತ್ವ ಅಹಂಕಾರದ ಅಂತೆ ಮಾತೆಲ್ಲ ಒಟ್ಟಾದ ಒಂಜಾದ ಕೊನಪುನಾರು ಆ ವೇದಿಕೆದ ಎದುರು ಕಾರ್ಯಕ್ರಮ ನಿರ್ವಹಣೆ ಮನ್ಪರ 4 ಜನ ಕುಳ್ಳಿದ್ದೇರು ಕೇಶವನ್ನೇ ನಮ್ಮ ಮೇಲಂಟ್ರು ಸುರೇಶ್ ಆಳ್ವೇರು ಐತೊಟ್ಟಿಗೆ ಬಾಕಿದಕ್ಕಳು ವಿಶೇಷವಾದ ವೇದಿಕೆದ ಎದುರು ಆ ದೇವರನ ಕೈಪತ್ತನ ಗಡಿಪತ್ತನಕ್ಲಿಗೆ ಬೇತೆ ದೇವಸ್ಥಾನೋಡು ಬೇಲೆ ಮನ್ಪುನಕ್ಲಿಗೆ ಧಾರ್ಮಿಕ ನೇತಾರರು ಆಡಳಿತ ಮುಕ್ತೇಶ್ವರನಕ್ಲಿಗೆ ಬೇತೆ ಸಂಘ ಸಂಸ್ಥೆದಕ್ಲಿಗೆ ಶ್ರದ್ಧೆದ ಅಪ್ಪೆನಕ್ಲು ಪ್ರೀತಿದ ಜೋಕ್ಲು ಮಾತೆರೆಗ್ಲ ವಿಶೇಷವಾದ ನಮಸ್ಕಾರ ಮಂತೊಂದು ಈತು ಜನ ಬೈದಿನಿ ಪಣ್ಣನಲ್ಲ ಮುಲ್ತ ಇನಿ
ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ತೀಯರ್ತಂದು ಎಂಕ್ಲೆನ ಭಾಷಣಕ್ಕೆ ನೆರತ್ ಭಾಷಣ ಮನ್ಪೇರೆ ಧಾರ್ಮಿಕ ಭಾಷಣ ಮನ್ಪೇರೆ ಕೃಷ್ಣನ್ನೇರಿ ಅಧ್ಯಕ್ಷ ಭಾಷಣ ಮನ್ಪೇರೆ TG ರಾಜಾರಾಮ್ ಭಟ್ರುಲ್ಲೇರಿ ಯಾನು ಹೆಚ್ಚ ಪಾತೇರೇನೆ ಪೋಪುಜಿ ಪಾತೇರೆ ಪೋಣಂದ್ರೆ ಅರ್ಧ ಗಂಟೆ ತಾಗೊಂಡು ಎಂಕ್ ಪಾತೇರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರಗಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೇನ ಸಂದಾದು ಎನ್ನ ಪಾತೇರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಲ್ಪ ಸಂದಾಯ್ತ ಮಂತೊಂದಲ್ಲ ಬಂದಳೆ ನನ್ನ ದೊಂಬಗು ಈ ಒಂಜಿ ವೇದಿಕೆಡೆ ನನಗೆ ಮಾತರೆಗಳ ಚಿರ ಪರಿಚಿತರಾದ ಒಂಜಾತ ಧರ್ಮದ ಬಗ್ಗೆ ಬೋಧನೆ ಮಲ್ಪರೆತ್ತನಾರು ಶ್ರೀಯುತ ಶ್ರೀಕೃಷ್ಣ ಶಿವಕೃಪ ಕುಂಜತ್ತೋರು ಎಂಬೆರಡ್ದು ಧರ್ಮದ ಒಂಜಾತೆ ಫಲವನ್ನು ನಮ್ಮೊಡನೆ ಪಟ್ಟಿರಲಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಾರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಸುದೇವಸುತಂ ದೇವಂ ಕಂಸಾಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಅಪ್ಪೆ ದೇವಿಪುರತ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಭಕ್ತಿಡು ತರೆತಗ್ಗಾದು ಎನ್ನ ಆಂತರ್ಯದ ಪುಷ್ಪನು ಸಮರ್ಪಣೆ ಮಲ್ತೊಂದು ಈ ಪುಣ್ಯದ ಮಣ್ಣುಡು ಆರಾಧನಾ ಒಂದು ಬರ್ಪುನಂಚಿನ ಮಲರಾಯ ಧೂಮಾವತಿ ಬಂಟ ದೈವಳಿಗೆ ತರೆತಗ್ಗ ಒಂದು ಈ ಗ್ರಾಮದ ಮಾತ ದೈವ ದೇವರನ್ನೇ ಭಕ್ತಿ ಮರಣ ಮಲ್ತೊಂದು ಇವೊಂಜಿ ಧರ್ಮ ವೇದಿಕೆದ ಗುರುಕಾರ್ಯರಾದು ಮುಡಿಪುದ ಪುಣ್ಯಕೋಟಿ ನಗರುಡಿತ್ತದು ತನ್ನ ಜೀವನಡು ನಿತ್ಯ ನಿರಂತರವಾದ ಪುಣ್ಯನು ಪಡೆಬಂದು ಪುಣ್ಯನು ಒಂಜಾತ ಜನಕ್ಕೂ ಅನುಗ್ರಹ ಮಲ್ಪುನಂಚಿನ ಹಿರಿಯರಾಯಿನಂಚಿನ ಸಮಾಜಡು ನಿತ್ಯ ನಿರಂತರವಾದ ತನ್ನ ಜೀವನ ತೊಡಗಿಸಾಯಿನಂಚಿನ ಸಾಕಾರ ರತ್ನ ಪ್ರಶಸ್ತಿನಿ ರಾಜ್ಯ ಪ್ರಶಸ್ತಿನಿ ಪಡೆಯಿನಂಚಿನ ರಾಜಾರಾಮ್ ಭಟ್ರೇನ ಆಶೀರ್ವಾದವನ್ನು ಪಡೆಬಂದು ಇತ್ತೇನೆ ನಿತ್ಯ ನಿರಂತರ ಸಂತೋಷ ಹೊಡಿತದೆ ಏಪ ತುಂಡಲ ಸಂತೋಷ ಹೊಡಿತದೆ ಸಮಾಜೋಡು ಕಂಬಲ ಉಪ್ಪು ಧಾರ್ಮಿಕತೆ ಉಪ್ಪು ರಾಜಕೀಯ ಉಪ್ಪು ತನ್ನ ನಿರಂತರವಾದ ತೊಡಗಿಸಾಯ ನನ್ನ ಆತ್ಮೀಯ ಮಿತ್ರ ಇತ್ತೆ ಬಲ್ಪು ಬೆಳಗ್ಗೆ ಆಯ್ನಂಚಿನ ಸಂತೋಷನ ಅಭಿನಂದನೆ ಮಲ್ತೊಂದು ಈ ಒಂಜಿ ಶಾಂತ್ಯ ಮನೆತನದ ಯಜಮಾನರಾದ ಎನ್ನ ಆತ್ಮೀಯರಾಯಿನಂಚಿನ ಶಿವರಾಮಣ್ಣನ ಅಭಿನಂದನೆ ಮಲ್ತೊಂದು ಚಂದ್ರಾಸ್ ಪೂಜಾರ್ಲೆ ಅಂಚನೆ ರಮೇಶ್ ಶೆಟ್ರೆ ಪ್ರಕಾಶ್ ಭಂಡಾರ್ಲೆ ವಿವೇಕ್ ಭಂಡಾರ್ಲೆ ಉದಯನ್ನ ಅಂಚನೆ ಪ್ರೇಮಾನಂದ ರೈಗುಳೆ ಚಂದ್ರಾಸನ್ನ ಚಂದ್ರಶೇಖರ್ ಶೆಟ್ರೆ ಸುದೀನ್ ಚೌಟ್ರೆ ಅಂಚನೆ ಇವಂಜಿ ದುರ್ಗಾ ಸೇವಾ ಸಮಿತಿದ ಗುರುಕಾರರಾಯಿನಂಚಿನ ಸತೀಶಣ್ಣ ಎನ್ನ ಆತ್ಮೀಯ ಮಿತ್ರೆ ನಿತ್ಯ ನಿರಂತರವಾದ ಸಮಾಜಮುಖಿ ಕೆಲಸವನ್ನು ಮಲ್ತೊಂದಿಪ್ಪುನ ಎನ್ನ ಆತ್ಮೀಯರಾಯಿನಂಚಿನ ನಿತ್ಯನ್ನ ಬೊಕ ನವೀನನ್ನ ಈ ಸಮಿತಿದ ಮಾತ ಸದಸ್ಯರೇ ಎದುರುಡು ಕುಲ್ಲುದಿನ ದೈವ ದೇವರನ್ನ ಸೇವೆ ಮಲ್ತೊಂದುಪ್ಪುನ ಮಾತ ಹಿರಿಯಾಕಲ ನಿಕ್ಲ ಆಶೀರ್ವಾದ ನಾನು ಪಡೆವನುವೆ ಅಂಚನೆ ಮಸ್ತ್ ಮನೆತನದಕ್ಕಲು ಮಸ್ತ್ ಬಿನ್ನೆರು ಮಾತ ಉಳ್ಳಾರು ಮಾತ ಸೇರ್ದನ ಅಪ್ಪನಕ್ಕಲು ಅಕ್ಕನಕ್ಕಲು ಮಾತರೆಗಳನ್ನ ಪ್ರೀತಿದ ಸೊಲ್ಮೆನ ಸಂದ ಒಂದು ಮೇಲಂಟ್ರಿ ಅಂಚನೆ ಅವಳು ಸುರೇಶ್ ಅಣ್ಣೆ ಮೋಹನನ್ನೇ ಕೇಶವಣ್ಣೆ ಬೊಕ್ಕ ಮಾಧ್ಯಮದ ಮಿತ್ರರು ಮಾತರೆಗಳ ಜೋಕಲೆಗಳನ್ನ ಪ್ರೀತಿ ಭಕ್ತಿದ ಸೊಲ್ಮೆನ ಸಂದ ಒಂದು ಭಾರಿ ಸಂತೋಷ ಆಪುಂಡು ಸಾಂತ್ಯದ ಡಾಕ್ಟ್ರೆಲ್ಲ ಉಳ್ಳಾರು ಈ ಒಂಜಿ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಈ ಒಂಜಿ ಉತ್ಸವದ ಸಂದರ್ಭಡು ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಮಸ್ತ್ ಬೇಲೆ ಮಲ್ತಂದ್ರೆ ಮೇಲಂಟೇರು ಪಂಡೇರು ಭಾರಿ ಸಂತೋಷ ಅಂಡಿ ಈ ವೇದಿಕೆ ಮಲ್ಲ ಪುಣ್ಯಲ ಪಡೆ ಒಂದುಳ್ಳಾರ ನಿಖಿಲ್ ಮಲ್ಲ ಸೇವೆ ಮಲ್ಪನೆ ಒಟ್ಟಿಗೆ ಈ ಮನ್ನಡು ಮಲ್ಲ ಪುಣ್ಯ ಪಡೆ ಒಂದುಳ್ಳಾರು ಎಂಚ ಅಂದು ಕೇಂಡ ಕಿಶೋರನ್ನೇ ಬೊಕ್ಕ ನಾಟಕ ಮಲ್ಪೇರು ಆಂಟಿ ಅಂಕಲ್ನ ಈಗ ಪುದರ್ದೀತೇರು ಅಂಡ ಆಯ್ತು ಅರ್ಥ ಎಂಚಿನ ಅಂದ್ಕೊಂಡ ಆಯ್ತು ఆయన ಅರ್ಥನ ತೋಜಾದು ಕೊರ್ಪೇರು ಇಂಕ ಮಸ್ತ್ ಸಂತೋಷ ಆಯ್ನ ಡಾಕ್ಟ್ರೆ ಅಥರ್ವ ಪನ್ಪುನ ಒಂಜಿ ಬಾಲೆ ಕಿನ್ಯ ಬಾಲೆ ಭಗವಂತ ಕೊರ್ನಂಚಿನ ಸಂದೇಶದ ಭಗವದ್ಗೀತೆನ ಎನ್ನಂಚಿನಾಯೇ ಓದುಂಡಲ ಮಾತ ಪಂಡ್ರೆ ಸಾಧ್ಯತೆ ಇಜ್ಜಿ ಮಸ್ತ್ ವೇದಿಕೆಗೆ ಎಂಗ್ಲು ಪೋಪ ಆ ಬಾಲೆ
ಆ ತೊದಳು ನುಡಿಟ್ಟು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮೆ ಕೊರ್ನಂಚಿನ ಭಗವದ್ಗೀತದ ಸಂದೇಶನು ಈ ಶಾಂತ್ಯದ ಮಣ್ಣುಡು ಈ ದುರ್ಗಾ ಸೇವಾ ಸಮಿತಿ ಪನೀರ ಅವಕಾಶ ಮಲ್ತು ಕೊಡ್ತಾರ ತನಿಖಲು ನಿಖಿಲೆಗಿ ಆ ಬಾಲೆ ಪಂಡನ ಪುಣ್ಯ ನಿಖಿಲಿಗೆ ಅನನ್ಯವಾದುಂಡು ಐತ ಒಟ್ಟಿಗೆ ಕೆಲವು ಜೋಕುಲು ನಾಟ್ಯ ಮಲ್ತ ಕಿನ್ಯ ಜೋಕುಲು ಆ ಶಿವನ ಭಕ್ತಿನ ಪನೊಂದು ಆಪೆ ದೇವಿನ ಭಕ್ತಿನ ಪನೊಂದು ಜನಪದ ಪನೊಂದು ದೇಕ ಮಾತ ಅವಕಾಶ ಕಾರಣಕರ್ತರಾಯನಕಲಿ ಏರಂದಿಕೇಂಡ ಶ್ರೀ ದುರ್ಗಾ ಸೇವಾ ಸಮಿತಿ ಐಕ್ಯ ನಿಖಿಲೆಗೆ ಅನಂತ ಅನಂತ ಕೋಟಿ ಕೋಟಿ ನಮನೂ ಅನ್ನು ಸಲ್ಲಿಸಾವೆ ಐತ ಒಟ್ಟಿಗೆ ನನೊಂಜಿ ಸುರೇಶ್ ಅಣ್ಣ ಬೊಕ ಮೇಲಂಟ್ರೆ ನಿಖಿಲ್ ಮಾತ ಒಟ್ಟಿಗೆ ಮೋಹನನ್ನ ಮಾತ ತೊಡಗಿಸಿದಾರೆ ನಿತ್ಯನ್ನ ಎಂಕ್ ಕಿನ್ನೆ ಬೊಕ ತಲಪಾಡಿ ಗ್ರಾಮದಕಲ್ನ ಒಂಜಿಯಲ್ಲಿ ಋಣ ಉಂಡು ಹಾಲ್ವೆರೆ ದಾದಾ ಅಂದು ಕೇಂಡ ಮುರಣಿ ಕೇರಳ ರಾಜ್ಯದ ಮಠಾಧಿಪತಿ ನಕಲು ತಲಪಾಡಿದ ಗಡಿಭಾಗಕ್ಕೆ ಬಂದಾಗ ಡಾಕ್ಟ್ರೆ ಕೇರಳ ರಾಜ್ಯದ ಸ್ವಾಮಿ ನಕಲು ಸಾಧೂನಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಷಣಂ ತೀರ್ಥಸ್ಥಾನ ಅಂದು ಪಂತನ ಶಾಸ್ತ್ರ ಅಂಚಿನ ಬೇತೆ ಬೇತೆ ಪುಣ್ಯ ಪಡೆಯಿನ ಎಡೆಡ್ಡೆ ಮಠಾಧಿಪತಿ ನಕಲು ಒಂಜಿ ಮಸ್ತ್ ಸಂಖ್ಯೆಡು ಬನ್ನಗ ಶ್ರೀರಾಮ ಭಜನಾ ಮಂದಿರ ತಲಪಾಡಿದ ನೇತೃತ್ವಡು ವೀರಾಂಜನೇಯ ವ್ಯಾಯಾಮ ಶಾಲೆಲ ಒಟ್ಟು ಸೇರಿಗೆಡಿ ತಲಪಾಡಿ ಕಿನ್ಯ ಗ್ರಾಮದಕಲು ಮಲ್ತನ ಒಂಜಿ ಅನನ್ಯ ಸೇವೆ ಉಂಡತೆ ಯಾನು ವಾ ವೇದಿಕೆಗಳ ನೆನಪು ಮನ್ಬಿಡು ಮೇಲಂಟ್ರೆ ತಲಪಾಡಿ ಕಿನ್ಯ ಗ್ರಾಮದಕಲು ಅತ್ತಂಡ ಎನಡ್ದು ತಲಪಾಡಿದ ಗಡಿಟ ಇನ್ನು ಮಲ್ಪರೆ ಅನ್ನೋದು ಸಾಧ್ಯತೆ ಇಜ್ಜಾಂಡು ಅಂಚಾದು ಅಕ್ಕಲಿಗೆ ಒಂಜಿ ಅಭಿನಂದನೆ ಮಲ್ಪರೆ ಈ ಒಂಜಿ ಪುಣ್ಯದ ಮಣ್ಣುಡಿ ಎಂಕೊಂಜಿ ಪಾತ್ರದ ಅಭಿನಂದನೆ ಮಲ್ಪರೆ ಒಂಜಿ ಅವಕಾಶ ಕೊರ್ನೆಗೆ ಆನು ನಿಖಿಲೆಗೆ ಈ ದುರ್ಗಾ ಸೇವಾ ಸಮಿತಿಗೆ ಆನು ನಿರಂತರವಾಗಿ ನಂಚಿನ ಅಂತರ್ಯದ ಸುಲ್ಮೇನೆ ಸಂಧಾನವೇ ನಿತ್ಯನ್ನ ಬೊಕ್ಕ ಸತೀಶಣ್ಣ ಬೊಕ್ಕ ನಿಖಿಲ್ ಮಾತೆರೆಗಲ ಬಂದುಲೆ ನಮ್ಮ ಈ ಪ್ರಪಂಚೋಡು ಭಾರತ ಅಂದ್ಪುಂಡ ದೇವಭೂಮಿ ತಪೋಭೂಮಿ ತ್ಯಾಗಭೂಮಿ ಬೊಕ ಪುಣ್ಯಭೂಮಿ ಅಂಚಿನ ಭೂಮಿ ಪ್ರಪಂಚೋಡು ಭಾರತ ದೇಶಗೂ ಸ್ವರ್ಗದ ಬಾಕಿಲು ಎಂದು ಪನ್ಪ ಸ್ವರ್ಗದ ಬಾಕಿಲು ಕೇಂಡ ಅವು ಭಾರತ ದೇಶ ಎಂಚ ಅಂದು ಕೇಂಡ ದೇವತಾರಾಧನೆ ಪುಣ್ಯ ಬೊಕ ಮಾತೃಭಕ್ತಿ ಪಿತೃಭಕ್ತಿ ಗೋಭಕ್ತಿ ಗಂಗಾಭಕ್ತಿ ಒಂದು ಮಾಂತ ಉಪ್ಪನ ಅಂದ ಅವು ಭಾರತೋಡು ಈ ಭಾರತದೋಡು ನಂದಾದೀಪ ಅದು ಬೆಳಗುನ ತುಡರಾದ ಬೆಳಗುನ ಒಂಜಿ ಉರುವ ಒಂದು ಕೆಂಡ ಅವು ತುಳುನಾಡು ತುಳುನಾಡಿನ ಬಂಡ ತುಳುನಾಡದ ಪ್ರಾಣವ ಒಂದು ಕೆಂಡ ನಾಗಾರಾಧನೆ ಬುಕ್ಕ ದೈವಾರಾಧನೆ ತುಳುನಾಡದ ಈ ಪ್ರಾಣದಾದ ಅಂದು ಕೇಂಡ ಆಯ್ತ ಆಯುಷ್ಯ ಪ್ರಾಣದಾದ ಅಂದು ಕೇಂಡ ಅವು ನಾಗಾರಾಧನೆ ಬುಕ್ಕ ದೈವಾರಾಧನೆ ದೈವಾರಾಧನೆ ನಾಗಾರಾಧನೆ ಇತ್ತಿನಿಡ್ದವರ ಇನಿ ತುಳುನಾಡು ನಮ್ಮ ಅನನ್ಯವಾಯಿನಂಚಿನ ಸಂಸ್ಕೃತಿ ಸಂಸ್ಕಾರ ಪುಣ್ಯನು ಪಡೆಯರೆ ಕಾರಣ ಆತನೇ ಈ ದೈವಾರಾಧನೆ ಬುಕ್ಕ ಈ ನಾಗಾರಾಧನೆ ದೈವಾರಾಧನೆ ಇಜ್ಜಿಂದಿತ್ತಂಡ ನಮ್ಮ ಎಂಚ ಇತ್ತದು ಅಂದು ಕೇಂಡ ಬಾಕಿ ತಕ್ಲಿನ ಮಾತ ತೂಪ ನಮ್ಮ ಎಂಚ ಉಳ್ಳೇರು ಎಂಚ ಉಪ್ಪು ಬಂಡದು ನಮ್ಮ ಎಂಚ ಉಪ್ಪು ಬಂಡದು ಅಂಚಾದು ನಾಗಾರಾಧನೆ ಬೊಕ ದೈವಾರಾಧನೆ ಇಂದು ನಮ್ಮ ತುಳುನಾಡದ ಪ್ರಾಣ ಈ ಪ್ರಪಂಚದ ದೇವಭೂಮಿ ಭಾರತ ಅಂಡ ಈ ದೇವಭೂಮಿದ ನಂದ ತುಡರಾದ ಬೆಳಗುನ ಜಾಗೆ ಹೊಂದ್ಕೊಂಡು ಅವು ತುಳುನಾಡು ಪರಶುರಾಮನ ಸೃಷ್ಟಿ ಬಂದುಲೆ ನನೊಂಜಿ ನಮ್ಮ ಕಿನ್ಯ ನಮ್ಮೊಂಜಿ ನಮ್ಮ ತಲಪಾಡಿ ಗ್ರಾಮ ಬುಕ್ಕ ನಮಕೊಂಜಿ ತಿಕ್ಕನ ಯೋಗ ಒರಂಬಮಾಗನದ ದೇವೇರು ಸೋಮನಾಥೇಶ್ವರ ದೇವೇರು ಒಂಜಿ ಈಶ್ವರ ದೇವೇರನ ದೇವಸ್ಥಾನ ಇತ್ತನ ಊರು ತಿಕ್ಕೊಡುಂದಾಂಡ ಒಂಜಿ ದೇವಿನ ದೇವಸ್ಥಾನ ಇತ್ತನ ಊರು ತಿಕ್ಕೊಡುಂದಾಂಡ ಅವು ಜನ್ಮ ಜನ್ಮಾಂತರದ ಪುಣ್ಯ ಫಲ ಪಡೆದು ಪುಡುಗೆ ನಮಕ್ ವರ್ಮಮಾಗನದ ದೇವರು ಅದು ಸೋಮನಾಥೇಶ್ವರ ದೇವರು ಮಾತ ನರಮಾನಡದಲ್ಲಿ ಎತ್ತರಡು ಉಳ್ಳಿರಾರು ಈಶ್ವರ ದೇವರು ಮಾತ ಎತ್ತರಡು ಉಪ್ಪನೆ ಓಲು ತುಂಡಲ್ಲ ಈಶ್ವರ ದೇವರನಾಥ ಎತ್ತರಡು ಉಪ್ಪನ ದೇವಸ್ಥಾನ ಈ ಭೂಮಿ ಮಿತಿ ಏರ್ಲ ನಮ್ಮ ಪೂರ್ವಿಕರು ಈಶ್ವರ ದೇವರು ಎತ್ತರಡು ಉಪ್ಪುಡು ದುರ್ಗಾ ಪರಮೇಶ್ವರಿ ಇತ್ತಂದಾಂಡ ಬೈಲ್ಡು ಉಪ್ಪುಡು ಬೊಕ್ಕ ವಿಷ್ಣು ದೇವರು ಇತ್ತಂದ ಪೇಂಟೆಡ್ ಉಪ್ಪುಡು ಏರಣ್ಣ ಮಲ್ತದಿನ ಇಂದು ಸನಾತನ ಹಿಂದೂ ಧರ್ಮದ ಇತಿಹಾಸ ಅಂಚಾದು ಒಂಜಿ ದೇವಿನ ದೇವಸ್ಥಾನ ಇತ್ತನ ಊರು ತಿಕ್ಕೊಂಡಂಡಲ್ಲ ಡಾಕ್ಟ್ರೆ ಜನ್ಮ ಜನ್ಮಾಂತರದ ಪುಣ್ಯ ಪಡೆದುಪ್ಪುಡು ನಮ್ಮ ಮಾಂತ ಆ ತಲಪಾಡಿದಪ್ಪೆನ ನಮ್ಮ ಮಾಂತ ಸೇವೆ ಮನ್ಪುನಾಕಲು ನನೊಂಜಿ ಈ ದೈವ ದೇವರೆಡಿ ಮಲರಾಯ ಇತ್ತು ನಂಚಿನ ದೈವ ಗ್ರಾಮ ತಿಕ್ಕೊಂಡಲ್ಲ ಪುಣ್ಯ ಪಡೆದುಪ್ಪುಡು ಮಲರಾಯ ಇಪ್ಪು ನಂಚಿನ ಒಂಜಿ ಗ್ರಾಮಡು ನಮ್ಮ ಕುಲ್ಲೋಡು ನಾಡಲ್ಲ ನಮకు ಪುಣ್ಯ ಪಡೆದುಪ್ಪುಡು ಈ ಬಾಗುಡು ನಮ್ಮ ಚಿಂತನೆ ಮಂತುಂಡ ಮಸ್ತ್ ಮಲರಾಯನ ಸಾನ್ನಿಧ್ಯಗಳುಂಡು ಅಲಂಕಾರ ಗುಡ್ಡೆಡಿ ಮಲರಾಯ ಧೂಮಾವತಿ ಬಂಟ
ಶಾಂತಿ ಗುತ್ತುಗು ಬಂದಾಗ ಮಲರಾಯ ಧೂಮಾವತಿ ಬಂಟ ನನ್ನ ಈ ಬಾಗೋಡು ಮಸ್ತ್ ಮಲರಾಯ ದೈವಲ್ನ ಒಂಜಿ ದೈವಸ್ಥಾನ ಉಂಡು. ಮಲರಾಯ ಎಂದು ಬಂಡ ಯಾನು ದೈವದ ಚರಿತ್ರೆ ಪಂಡ್ರೆ ಪೋಪುಜಿ ಅಣ್ಣ ಮಲರಾಯ ಎಂದು ಬಂಡ ಸಾಕ್ಷಾತ್ ಶಿವನ ಅಂಶ. ಈ ಮಲರಾಯಗೆ ಮಾನೆಚ್ಚಿಲ ಅನಗ ಅಯ್ಯ ಕೊಂಚ ಮುಂಡಾಸ್ ಕಟ್ಟುಂಡು ಮಾನೆಚ್ಚಿಲಿಗೆ ಮುಂಡಾಸಿಡು ಮೂಲೊಂಜಿ ಎಲ್ಲಿಯ ಬೈರಾಸು ಬುಡಿಯರುಂಡು ಬೋಲ್ದು ಬೈರಾಸು ಜಟಲೇಕ ಸಾಕ್ಷಾತ್ ದೈವ ಓ ಈಶ್ವರ ದೇವರನ ಅಂಶ. ದಾಯೇಂದಿಕೆಂಡ ಮಲರಾಯನ ಆರಾಧನೆ ತೂಂಡ ಅರ್ಧನಾರೇಶ್ವರಿ ಮಿತ್ತಿಡ್ದು ಕುಚದೀದ ಆರಾಧನೆಲ್ಲ ಆಪುಂಡು, ಮುಗುಟು ಮೀಸೆದೀದ ಆರಾಧನೆಲ್ಲ ಆಪುಂಡು, ಸೊಂಟೊಡ್ದು ಮುತ್ತು ಸ್ತ್ರೀವೇಷ ಸೊಂಟೊಡ್ದು ಮಿತ್ತು ಪುರುಷ ವೇಷ ಅರ್ಧನಾರೀಶ್ವರನ ಚರಿತ್ರೆ ಮಲರಾಯನ ಟುಪ್ಪುನೆ. ಅಂಚಾದು ಮಲರಾಯನ ದೈವ ಹೂವಾಂಡೊಂಜಿ ಕುಟುಂಬಗ ಒಂಜಿ ಗ್ರಾಮಗ ಇತ್ತನಂದಾಂಡ ಅಕ್ಕೆಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಪಡೆಯನ ಅಕ್ಕಲಿಂದ ನಮ್ಮ ಶಾಸ್ತ್ರ ಪನ್ಪುಡು, ನಮ್ಮ ದೈವಾರಾಧನೆ ತುಳುನಾಡದ ದೈವಾರಾಧನೆ ಪನ್ಪುಡು ಬಂದುಳೆ. ಅಂಚಾದು ಈ ಒಂಜಿ ಪುಣ್ಯದ ಮಣ್ಣು ಅನೇಕ ಧಾರ್ಮಿಕ ವಿಚಾರಗೂ ಒಂಜಿ ಕಾರಣ ಆತಂಡು. ಒಂಜಿ ಮನುಷ್ಯ ಒಂಜಿ ಸ್ವಲ್ಪ ವರ್ಷ ಬದುಕಂಡ ಐಟು 35 ವರ್ಷ ನಿದ್ರೆಡು ಪೋಪುಂಡು, ನಿದ್ರೆ ಮಲ್ಪು 18 ಗಂಟೆದಾಗ ನಿದ್ರೆ ಮಂತಂದ 35 ವರ್ಷ ನಿದ್ರೆಡು ಪೋಪುಂಡು. ಸ್ವಲ್ಪ ವರ್ಷ ನಮ್ಮ ಪೂರ್ವಿಕರು ಬದುಕಿದೇರು. 55 ವರ್ಷ ತಿಕ್ಕುನೆ ಆಲ್ವೇರ ಹಿರಿಯನ ತೂವೊಂದುಳ್ಳರು. ಈ 55 ವರ್ಷಡು ನಮಗೆ ದಾದ ಮಲ್ಪೋಲಿ ನಮ್ಮ ಜೀವನಡು 35 ವರ್ಷ ನಿದ್ರೆಡೆ ಪೋಪುಂಡು, ಸ್ವಲ್ಪ ವರ್ಷ ಬದುಕಂಡ ಸ್ವಲ್ಪ ವರ್ಷ ಬೊಕ್ಕ 55 ವರ್ಷ ಉಪ್ಪುನೆ. 55 ವರ್ಷಡು ಓ ಮಾತ ಮಲ್ಪೊಂದು ಕೇಂಡ ನಮ್ಮ ಮೂಜಿ ಆರಾಧನೆ ಬಾರಿ ಪ್ರಾಮುಖ್ಯವಾಗಿ ನಮ್ಮ ಚರಿತ್ರೆಡು. ಒಂಜಿ ಪೆದ್ದಿನ ಅಪ್ಪೆ ಪುಟ್ಟುಗು ಕಾರಣ ಆಯ್ನ ಪೊಪ್ಪ. ಮಾತೆ ಪ್ರಕೃತಿ ಶಕ್ತಿ, ಮಾತೆ ಪ್ರಕೃತಿ ಶಕ್ತಿ ಅಂಚ ಪಂಡಾಯ್ತ ಅರ್ಥ. ಒಂಜಿ ಬಾಲೆ ಪುಟ್ಟುಂಡ, ಆ ಬಾಲೆ ಪುಟ್ಟದು ಅಪ್ಪನ ಜಕ್ಕೆಲಿಡ್ದು ಲಾಲನೆ ಪಾಲನೆ ಮಲ್ತದ. ಅಪ್ಪ ಎದೆ ಬೇರು ಕೊರ್ದು ಲಾಲನೆ ಪಾಲನೆ ಮಾಡ್ತದ, ಈಗ ಉಪ್ಪು ಕೊರ್ದ ಇನ್ನು ಪ್ರೀತಿ ಮಂತದ ಬೊಕ್ಕ ಬಾಲದ ಕೈ ಪತ್ತದ ಉಂತವನೇ ಈ ಪ್ರಕೃತಿ. ಪೆದ್ದಿನ ಅಪ್ಪೆ ಮಾತೆ ಐಡ್ದ ಬೊಕ್ಕ ಪ್ರಕೃತಿ, ಐಡ್ದ ಬೊಕ್ಕ ಶಕ್ತಿ. ಐನು ನಮ್ಮ ದುರ್ಗೇಂದು ಬನ್ಪ, ಈಶ್ವರೇಂದು ಬನ್ಪ, ಬೊಕ್ಕ ದೈವಾರಾಧನೆಗೆ ಪೋಂಡ ಬೇತೆ ಬೇತೆ ಬನ್ಪ. ಎಡ್ಡ ಜವನೇರಿ ಎಡ್ಡಂತ ನಕಲಿ ಜವನೇರಿ ಓಲ್ಲ ಜವನೇರಿ ಈ ರೀತಿ ಕೆಬಿಕೊರ್ಪುಣ ಮಸ್ತ್ ಕಮ್ಮಿ ತೂತನೆ. ಸಾಂತ್ಯ ಇದ್ದದಕ್ಲಿಗೆ ಸಂಸ್ಕಾರ ಉಂಡು ಒಂದು ನೆಟ್ಟು ಪನೊಳಿ ಓಲ್ಲ ಈ ಪೂಜಾರಿ ಜವನೇರಿ ಈ ರೀತಿ ಕುಂತದಕ್ಕೆ ಕೆಬಿಕೊರ್ಪುನ ಜವನೇರಿಯನ್ನು ತೂಯಿನ ಮೂಲೆ ಮಾತ್ರೆ ಮಸ್ತ್ ಎಡ್ಡೆ ಗುಣತ್ತಾಗಲಿ ಜವನೇರು ಈ ಪೂಜಾರಿ ಓಲ್ಲ ಓಲಾಂಡಲ ಹಾಕಲ್ ಲೆಕ್ಕ ಉಪ್ಪೇರು ಸಾಲು ಪಾಡೊಂದು ಎಕಡೆ ಪ್ರಾರಂಭದ ಬಕ್ಕ ತೂವೊಂದುಲ್ಲೆ ಅನ್ನು ಡಾಕ್ಟ್ರೆ ಪ್ರಾರಂಭದ ಎಕಡೆ ಜೋಕುಲು ಮುಲು ನರ್ತನ ಮಲ್ಪನಗ ತೂವೊಂದುಲ್ಲೆ ಜವನೇರಿ ನಿರಂತರವಾದ ತೂವೊಂದುಳ್ಳೆ ಸಾಂತ್ಯದ ಈ ಪ್ರದೇಶದಕ್ಕಲೆ ಎಡ್ಡ ಸಂಸ್ಕಾರ ಇತ್ತನಕಲು ಪನ್ಪುನೆಕಂದು ಸಾಕ್ಷಿ ಬಂದುಲೆ ಯಾನೆ ಕಡೆ ಪಂಡತೆ ಈ ಭೂಮಿದ ಮಿತ್ತು ಪೆದ್ದಿನ ಅಪ್ಪೆನ ಋಣನು ಸಂದೈನ ಏರಾಂಡ ಕಿನ್ನೆ ಜೋಕುಲು ಶಾಲೆಗೆ ಪೋಪನಕಲು ಇತ್ತಂಡ ಮಾಧ್ಯದ ಮುಖಾಂತರ ನಮ್ಮ ಅಂಬೇರು ಉಳ್ಳೇರು ಜವನಿಯೇ ಈ ಪ್ರಪಂಚಡು ಪೆದ್ದಿನ ಅಪ್ಪೆನ ಋಣ ಜನ್ಮ ಕೊರ್ರಂಚಿನ ಪೊಪ್ಪನ ಋಣ ಈ ಭೂಮಿದ ಮಿತ್ತು ಸಂದಯರೆ ಏರೆಗಿಲ ಸಾಧ್ಯಜಿ ಇನಿ ಮಲ್ಲ ಮಠಾಧಿಪತಿ ಆದುಪ್ಪು ರಾಜಕೀಯ ನೇತಾರಣಕ್ಲಾದುಪ್ಪು ಒಂಜಿ ಪ್ರಧಾನಮಂತ್ರಿ ಆದುಪ್ಪು ಪೆದ್ದಿನ ಅಪ್ಪೆನ ಋಣಲ ಜನ್ಮ ಕೊರ್ರೆ ಕಾರಣಾಯನಂಚಿನ ಪೊಪ್ಪನ ಋಣಲ್ಲ ಸಂದಯರೆ ಏರೆಡ್ದಿಲ ಸಾಧ್ಯ ಇಜ್ಜಿಂದು ಯಾನು ಪನ್ಪುನೆತ್ತು ಚರಿತ್ರೆ ಪನ್ಪುಂಡು ನನ್ನ ಐಡ್ದ ಬೊಕ್ಕ ನಮ್ಮ ಪ್ರಕೃತಿದ ಈ ಋಣ ಉಂಡತ್ತ ಅಪ್ಪೆನ ಜಕ್ಕೆಲಿಡ್ದು ಎದೆ ಪೇರು ಕೊರ್ದು ಲಾಲನೆ ಮಲ್ತದ್ದು ಪಾಲನೆ ಮಲ್ತದ್ದು ಒಂಬ ತಿಂಗೋಲು ಬಂಜಿಡ್ದು ಇದು ತಾನೇ ಪಡೆವಂದನ ಮಾತ ಕಷ್ಟಲ್ಲ ಪಡೆದು ಒಂಜಿ ಬಾಲೆನು ಈ ಸಮಾಜೋಡು ಒಂಜಿ ವ್ಯಕ್ತಿಯಾದ ನಿರ್ಮಾಣ ಮಲ್ಪನ ಅಪ್ಪೆನ ಋಣ ಐಡ್ದು ಬುಕ್ಕ ತಾನು ಏತು ಕಷ್ಟೋಡಿತ್ತುಂಡಲ್ಲ ತಾನು ಏತು ನಮ್ಮ ಉಡುಗೆ ತೊಡುಗೆ ಇಜ್ಜಿಂಡಲ್ಲ ತನ್ನ ಬಾಲೆ ಎನ್ನ ಬಾಲೆ ಈ ಸಮಾಜೋಡು ಎಡ್ಡೆ ಬಾಲೆ ಆವಡು ಎಡ್ಡೆ ವಿದ್ಯಾವಂತೆ ಆವಡು ಎಡ್ಡೆ ಧಾರ್ಮಿಕತೆ ಬರಡು ಒಂದು ತಾನು ಉಂಡಿಜಿಂದಲ್ಲ ತನ್ನ ಜೋಕಲಿಗೆ ಮಗಕ್ಕೆ ಪಾಡದು ಮಗಲಿಗೆ ಪೋಡದು ಊರುಡ ಪರ ಊರುಡ ಬೆಂದದು ಸಾಂಕು ನಂಚಿನ ಪೊಪ್ಪನ ಋಣ ಸಂದವು ನಂಚಿನ ಬಾಲೆ ಈ ಭೂಮಿದ ಮಿತ್ತಡಿ ಜೀನು ಪನ್ಪೇರು ಐಡ್ದು ಬುಕ್ಕ ಈ ಪ್ರಕೃತಿ
ಈ ಪ್ರಕೃತಿ ಈ ಭೂಮಿದ ಋಣ, ಭೂಮಿ ಅಪ್ಪನ ಋಣ. ಒಂಜಿ ವ್ಯಕ್ತಿಯಾದ ಇನಿ ಸಾಕಾರ ರತ್ನ ಪಡೆಯಿನಂಚಿನ ಡಾಕ್ಟ್ರು, ಇನಿ ಗೋಶಾಲೆ ಮಂತದು, ವಿದ್ಯಾಕ್ಷೇತ್ರ ಮಂತದು, ಸಾವಿರ ಲೆಕ್ಕೊಡು, ಅವು ಏತೋ ಲಕ್ಷೋಪಲಕ್ಷ ಲೆಕ್ಕೊಡು, ಜೋಕುಲೆಗೆ ವಿದ್ಯೆನು ಕೊರ್ದು ಪುಣ್ಯ ಪಡೆವುಡು ದಾಂಡ ಐಕೆ ಕಾರಣ ಈ ಭೂಮಿ, ಈ ಭರತ ಭೂಮಿ, ದೇವಭೂಮಿ, ತಪೋಭೂಮಿ, ತ್ಯಾಗಭೂಮಿ, ಧರ್ಮಭೂಮಿ ಆಯ್ನಂಚಿನ ಈ ಭೂಮಿ ಧರಣ ಇಂದೇನು ಸಂದವಡು ಐಡ್ದು ಬುಕ್ಕ ತಾನು ಅಂಡಾನು ವೀರ್ಯಾನು ಒಂಜಾದು ಸೇರ್ದು ಒಂಜಿ ಮಾಂಸದ ಮುದ್ದೆಯಾದ ಐಕ ಕೈಕಾರು ಕಣ್ಣು ಕೊರ್ದು ಒಂಜಿ ವ್ಯಕ್ತಿಯಾದ ಈ ಜಗತ್ತಿಗೆ ಕಡಪುಡ್ನಂಚಿನ ಶಕ್ತಿದ ಋಣ, ಆ ದೇವರನ ಋಣ, ಅಂತರ್ಯದ ಪರಮಾತ್ಮನ ಋಣ ಐನು ಸಂದವಡು ನಾಂಡ ಈತ್ ದೀರ್ಘವಾದಿಯಾನ ದಾಯಪಂಡೆ ಅಂದು ಕೇಂಡ ಶ್ರೀ ದುರ್ಗಾ ಸೇವಾ ಸಮಿತಿ ಉಂಡತ್ತೆ. ಏತ್ ಸದಸ್ಯರುಳ್ಳರ್ದು ಗೊತ್ತು ಜೆಂಕ್, ಏತ್ ಸದಸ್ಯರುಳ್ಳರ ಆ ದುರ್ಗೆ ಅಪ್ಪನ ಪುದರ್ಪಾಡ್ದು ಸಮಿತಿ ಮಲ್ತನ ಏತ್ ಸದಸ್ಯರುಳ್ಳರ್ದು ಗೊತ್ತುಜಿ ಬಂದುಳೆ ದೇನು ಮಾತ ಒಂಜಿ ವ್ಯಕ್ತಿ ನೆನಪೆರೆ ಯಾವು, ಯಾನು ಬಡವೆ, ಯಾನು ಪಾಪದಾಯಿ, ಎಂಕ್ ಉದ್ಯೋಗ ಇಜ್ಜಿ, ಎರಡ ಕಾಸಿಜ್ಜಿ, ಯಾನೆಂಚ ಈ ಪಪ್ಪನ ಋಣ, ಅಮ್ಮನ ಋಣ, ಈ ಪ್ರಕೃತಿದ ಋಣ, ಈ ಭೂಮಿದ ಋಣ, ಈ ದೇವರನ ಋಣ ಎಂಚ ಸಂದವಲಿಂದ ಕೇಂಡ ಐಕೋಸ್ಕರ ಪತ್ತಪ್ಪೆ ಜೋಕುಲು ಒತ್ತಟ್ಟಾದ ಸಮಾಜ ಸೇವೆ ಮಲ್ಪುನಗ ಒರಿಯನೊಟ್ಟಿಗೆ ಎತ್ತಿ 10 ಜನ ಸೇರ್ದು ಮಲರಾಯನ ಪುಣ್ಯದ ಮನ್ನಡು ಇಂಚಿನ ಸೇವೆ ಅನಗ ಒಂಜೊಂಜಿ ಋಣಲ್ನ ಸಂದಾಯರ ಸಾಧ್ಯತೆ ಆಪುಂಡು ಅನ್ನ ಒಂಜೊಂಜಿ ಋಣಲ್ನ ಸಂದಾಯರ ಆಪುಂಡು ಐಕೋಸ್ಕರ ಸಂಘಟನೆ ಕಟ್ಟೋಡು ಪತ್ತಪ್ಪೆ ಜೋಕುಲು ಒಟ್ಟಾವೋಡು ಇನಿ ಅಂಚಿಡ್ದು ಬನ್ನಗ ಅಂಚಿಡ್ದು ಕಾರು ಪತ್ತೊಂದು ಬನ್ನಗ ಈ ಸಾನವೋಳಂದೆ ಗೊತ್ತಾಪುಜಿ ಅಂಚಿಗಲ ಬಲ್ಪು ತೋಜುಂಡು, ಇಂಚಿಗಲ ಬಲ್ಪು ತೋಜುಂಡು, ಇಂಚಿಗಲ ಬಲ್ಪು ತೋಜುಂಡು ಸಾಧ್ಯ ಬನ್ನಗ ಏರಿ ಏತ್ ಖರ್ಚು ಮಲ್ಪರಂದು ಗೊತ್ತುಜ್ಜಿ. ಸಂಘ ಸಂಸ್ಥೆಗಳು ಮಲ್ಪೇರ ಅತನ ದುರ್ಗಾ ಸಂಸ್ಥೆಗಳು ಮಲ್ಪೇರ ಮಲರಾಯನ ಸಮಿತಿ ಮಲ್ಪುನ ಅಂದ್ರೆ ಹೆಂಗೆ ಗೊತ್ತುಜ್ಜಿ. ಇಡೀ ಊರೇ ಬಲ್ಪು ತೋಜುಂಡು ಮೋಹನ್ ದಾಸರೆ ಬನ್ನಗ ಜೋಕುಲು ತಿಕ್ಕ ಕುಲ್ಲು ಲೆಬಂಡೆ ಹಿಂಗೆ ದಿಕ್ಕು ಗೊತ್ತಾಪುಜಿ. ಅಂಚಿಗಲ ಲೈಟ್ ಪಾಡ್ದೇರಿ, ಇಂಚಿಗಲ ಲೈಟ್ ಪಾಡ್ದೇರಿ ಸಾನ ಒಳಂದು ಗೊತ್ತುಜ್ಜಿ. ಇಡಗಿ ಆನು ಫಸ್ಟಿಗೆ ಬತ್ತನೆ ಇಂದೇನಿ ಆನು ದಾಯಪನ್ಪೆ ಜವನಿಯರಿಗೆ ಗೊತ್ತುಂಡ ನಮಕ್ ಭಗವಂತೆ ಅಪ್ಪನ ಬಂಜಿಡ್ದು ಈ ಭೂಮಿಗೆ ಬನ್ನಗ ಅಪ್ಪನ ಬಂಜಿಡ್ದು ಬನ್ನಗ ಬಾಲದ ಕೈ ಇಂಚ ಪತ್ತುದುಪ್ಪುಣು ಮುಷ್ಟಿ ಪತ್ತುದುಪ್ಪುಣು ಮುಷ್ಟಿ ಪತ್ತದು ಮಸ್ತ್ ಋಣನು ಪತ್ತೊಂದು ಬರಪ ನಮ ಮಸ್ತ್ ಋಣನು ಪತ್ತೊಂದು ಬರಪ ಮೇಲಂಟ್ರೆ ಐಡ್ದು ಬುಕ್ಕ ಬಾಲ ಐಡ್ದು ಬುಕ್ಕ ಐತನೆ ಅಂದುವನಗ ಆ ಐಕ ಬೋಡಾಪನ ವಿದ್ಯಾ ಬೊಕ್ಕ ನಮ್ಮ ಕೈ ಬುಡುಪನ ದಾಯಪಂಡ ಆ ಋಣನು ಮಾಂತ ಪತ್ತೊಂದು ಬರಪ ನಮ್ಮ ಋಣ ಸಂದವುಡು ನಾಂಡ ಋಣ ಸಂದಾದೆ ಹುಟ್ಟುವಾಗ ಉಸಿರು ಹೋಗುವಾಗ ಹೆಸರು, ಹುಟ್ಟುವಾಗ ಉಸಿರು ಹೋಗುವಾಗ ಹೆಸರು. ಒರಿ ದೇವಸ್ಥಾನದ ಮುಕ್ತೇಶ್ವರ ಅದು ಆಡಳಿತದಾರೆ ಅದು ಒಂಜಿ ದೇವಸ್ಥಾನ ಅಭಿವೃದ್ಧಿ ಮಲ್ಪದ ಮುಖಾಂತರ ಆ ದೇವಸ್ಥಾನದ ಗ್ರಾಮದ ಜನಕುಲ ಆ ದೇವಸ್ಥಾನಕ್ಕೆ ಬನ್ನಗ ಅಕಲೆಗೆ ಬೋಡಾಯಿನಂಚಿನ ಪ್ರೀತಿನ ಕೊರ್ಪನ ಮುಖಾಂತರ ಅಕಲೆಗೆ ಆ ದೈವ ದೇವರನ ಪ್ರಸಾದ ತಿಕ್ಕುಲೆಗೆ ಅನುಗ್ರಹಪನ ಮನ್ಪನ ಮುಖಾಂತರ ಒಂಜಿ ಸೇವೆನ ಮಲ್ಪರೆ ಯಾವು. ಒರಿ ಒಂಜಿ ಉದ್ಯಮಿ ಆದು ಒಂಜಿ ಸಾವಿರ ಜನಕ್ಕೆ ಉದ್ಯೋಗ ಕೊರ್ದು ಆ ಋಣನು ಸಂದೇಹರೆ ಯಾವು. ಒರಿ ಒಂಜಿ ಎಡ್ಡ ವೈದ್ಯ ಒಂಜಿ ಡಾಕ್ಟರ್ ಆದು ಆ ಡಾಕ್ಟರ್ ಮಾನವೀಯತೆ ಇತ್ತದು ಆ ಋಣನು ಸಂದೇಹರೆ ಯಾವು. ಒರಿ ಕೇವಲ ಒಂಜಿ ಕೂಲಿ ಬೇಲಡೆ ಉದ್ಯೋಗ ಮಲ್ತದು ಐಟ್ ತನ್ನ ಸಮಾಜಗ ದೇವರೆಗ ಹಿರಿಯಾಕಲೆಗ ಸಮಾಧಾನ ಕೂರ್ದು ಮಲ್ಪೆರೆ ಯಾವು. ಒರಿ ಮಲ್ಲ ಒಂಜಿ ಕೃಷಿಕೆ ಆದು ಬೋಡ್ತನಾದ ಭೂಮಿ ಇತ್ತದು, ತೋಟ ಇತ್ತದು, ಸಂಪತ್ತಿತ್ತದು ಆ ಸಂಪತ್ತಿಡು ತಾನುಲ ತನ್ನ ಸಂಸಾರಲ ಬದುಕದು ದೈವ ದೇವರೆಗೆ ಸಮಾಜಗೂ ಕಷ್ಟೊಡಿತ್ತನಕ್ಲೆಗೆ ಕೊರ್ದು ತನ್ನ ಋಣನು ಸಂದಯರ ಯಾವು ಆಂಡ ಶಾಸ್ತ್ರದಾದ ಪನ್ಪುಣಂದು ಕೇಂಡ ಒಂದು ಮಾತು ಆವೋಡು ಆಂಡ ದಾನ ಆವೋಡು ಯಾನು ಎಕಡು ಪನ್ಲೆಕನೆ ಪೆದ್ದಿನ ಅಪ್ಪೆನ ಋಣ ಜನ್ಮ ಕೊರ್ನ ಪೊಪ್ಪನ ಋಣ ಪಪ್ಪನ ಆಶೀರ್ವಾದ ಅಪ್ಪನ ಆಶೀರ್ವಾದ ಪಪ್ಪನ ಆಶೀರ್ವಾದ ಹಿರಿಯಾಕಲ್ನ ಆಶೀರ್ವಾದ ತನಕ ವಿದ್ಯೆ ಕೊರ್ನ ತನಕ ಉದ್ಯೋಗ ಕೊರ್ನ ಈ ಗುರು ಹಿರಿಯಾಕಲ್ನ ಆಶೀರ್ವಾದ ಅವು ತಿಕ್ಕಿಂಡ ಮಾತ್ರ ದೈವ ದೇವರನ ಆಶೀರ್ವಾದ ತಿಕ್ಕುನಿ ಇಜ್ಜಿಂಡ ಪಪ್ಪಮ್ಮನ ಆಶೀರ್ವಾದ ಇಜ್ಜಿಂಡ ಗುರು ಹಿರಿಯಾಕಲ್ನ ಆಶೀರ್ವಾದ ಇಜ್ಜಿಂದಾಂಡ ಒವ್ವೇ ದೈವ ದೇವರನ ಆಶೀರ್ವಾದ ತಿಕ್ಕುಜಿ ತುಲೆ ಮುಲು ನೇಮ ಅಂದು ಪನ್ಪ ಈ 14 ಕಟ್ಲೆಡು ದೈವ ದೇವರನ ನಿಯಮ ಅವು ನೇಮ ಆಪುಂಡು
ಆ ನಿಯಮನೇ ನಮ್ಮ ತುಳುನಾಡದ ದೈವ ದೇವರನ್ನ ಆರಾಧನದ ಕಲಟ ನಂಗೆ ತಿಕ್ಕುನ ಅವೇ ನಿಯಮ. ಒಂಜಿ ದೈವ ಅವು ಕುಟುಂಬದ ದೈವ ದೇವರ ಆದುಪ್ಪು, ಗ್ರಾಮದ ದೈವ ದೇವರ ಆದುಪ್ಪು. ಕುಟುಂಬದ ದೈವ ದೇವರಲ ಪೇರಿಗೆ ತೊನ್ನಗ ಎಂಚಿನ ಪನ್ಪುನೆಯ ಓಂಡೆನ್ನ ಆನ ಸಂಸಾರ ಓಂಡಿಯನ್ನ ಪೊನ್ನ ಸಂಸಾರ ಎಡಬಲ ತುಂತುದು ಎಂಕ್ ಪೇರು ಕೊರ್ಲೆ ಎಂದು ಪನ್ಪುನೆ. ಓಂಡೆನ್ನ ಆನ ಸಂಸಾರ ಓಂಡಿಯನ್ನ ಪೊನ್ನ ಸಂಸಾರ ಎಡಬಲತ್ತು ಉಂತುದು ಎಂಕ್ ಪೇರು ಕೊರ್ಲೆ ಎಂದು ಪನ್ಪುನೆ. ಕುಟುಂಬದ ಗ್ರಾಮದ ಆಂಡಲ ಗ್ರಾಮದ ದೈವ ದೇವರ ಆಂಡಲ ಓಂಡಿಯನ್ನ ಮನೆತನ ಓಂಡು ಎನ್ನ ಗುತ್ತು ಬರಿಕೆ ಓಂಡು ಎನ್ನ ಗುತ್ತು ಬರಿಕೆ ಓಂಡೆನ್ನ ಮನೆತನ ಓಂಡೆನ್ನ 10 ಮಂದೆ ಅಂದು ಪಂಡದಕ್ಕೇನಿದು ಪೇರುದೆ ತೊನ್ನಿ ಆಯ್ತು ಅರ್ಥದಾದ ಅಂದು ಕೇಂಡ ಕುಟುಂಬದ ನಾಗದೇವರುಪ್ಪು ಕುಟುಂಬದ ದೈವ ದೇವರುಪ್ಪು ಅತ್ತಂಡ ಗ್ರಾಮದ ದೈವ ದೇವರುಪ್ಪು ಕುಟುಂಬದ ದೈವ ದೇವರು ಕುಟುಂಬನು ಒಂಜಿ ಚಪ್ಪರದಡಿಕೆ ಒಂಜಿ ದೊಂಪದಡಿಕೆ ಉಂತಾದು ಎಡಬಲ ತುಂತುದು ಪೇರುದೆ ತೊನ್ನೆ ಕುಟುಂಬನು ಒಟ್ಟು ಮಲ್ಪುನೆ. ಗ್ರಾಮದ ದೈವ ದೇವರಿ ಗುತ್ತು ಬರಿಕೆ ಮನೆತನ ಐನು ಮಾತ ಒಟ್ಟು ಮಂತದು ಪೇರುದೆ ತೊನ್ನೆಂದುವೇ ನಿಯಮ ಉಂದು ನೇಮ ಅಂದು ಪನ್ಪುನೆ. ದೈವ ದೇವರಲ ಮಲ್ಪುನೆಂಚಿನ ಅಂದು ಕೇಂಡ ಅವಳು ಒಟ್ಟು ಮಲ್ಪುನಿ ಒಂಜೇ ಚಪ್ಪರದೊಟ್ಟು ಸಂತೋಷದ ಪೇರುದೆ ತೊನ್ನೆ ಅಂದು ಪನ್ಪ. ಸಂತೋಷದ ಪೇರುದೆ ತೊನಿಯರ್ರೆ ಡಾಕ್ಟ್ರೆ ಭಾರಿ ಬೇಜಾರಾಪನೆ ದಾದ ಗೊತ್ತುಂಡೆ. ಒಂಜಿ 15 ವರ್ಷಕ್ಕೂ ತುಂಬು ನಮ್ಮ ಚಿಂತನೆ ಮಂತಂದಿತ್ತಂದಾಂಡ ಒಂಜಿ ಕುಟುಂಬಡು ಒಂಜಿ ಅಪ್ಪೆಗೆ ಒಂಜಿ ಏಲೆನ್ಮ ಜೋಕುಲಾಂಡಲ ಇತ್ತ ಮೆಗಿದಿ ಪಲಿ ಚಿಕ್ಕಮ್ಮ ದೊಡ್ಡಮ್ಮ ಮಾಂತ ಇತ್ತೇರು ಒಂಜಿ ಕುಟುಂಬ ಸೇರಿನ ಸಾವಿರ ಜನ ಒಂದಿತ್ತಂಡು. ಇನಿ ಒಂಜಿ ಗ್ರಾಮದ ದೈವ ದೇವರನ್ನ ಮಲ್ಪೊಡು ನಾಂಡಲ ಇನಿ ಎಂಚ ಒಂಜಿ ಕುಟುಂಬಡು 20 ಜನ 25 ಜನ ಒಂಜಪ್ಪೆಗೆ 10 ಜೋಕುಲು 16 ಜೋಕುಲು ಇತ್ತೇರ್ರ ಬಂಡಾರ ಜಪ್ಪೊಂಡ ಬಂಡಾರ ಬತ್ತೆರ್ನೆ ಜನ ಇಜ್ಜಂದನಂಚನ ಸ್ಥಿತಿಗೆ ನಮ್ಮ ಬತ್ತದ ಎತ್ತದ ಮೋಹನ್ ದಾಸರೆ ಬಂಡಾರ ಜಪ್ ಮೂಲ ಗೊತ್ತು ಜಂಕ್ ಎಂಚವಲ್ಲಾರ ನಿಖಿಲಿಂದ ಗೊತ್ತು ಜಂಕ್ ಆಂಡ ನಮ್ಮ ಸ್ಥಿತಿ ಅಡೆಗೆ ತಂದೇನಿ ಯಾನ ದಾಯ್ ಬನ್ಪೆ ಅಂದು ಕೇಂಡ ಕೊಲ್ಲೆ ಸ್ವಾಮಿ ಲೆಂಕಲ ಗುರುಕುಲು ಪನೊಂದಿತ್ತೇರು ವೇದಿಕೆಡು ಮೂಲ ಉಲ್ಲೇರು ಸಂತೋಷಣ್ಣೆ ಮಾತುಳು ನಿಕ್ಲೆ ಮಾತಾರು ಕಿರೀಟ ದೀತೆರಾರು ನಿಕ್ಲೆ ಮಾತ ಸನ್ಮಾನ ಮಂತನಾರು ಆರು 7 ವರ್ಷ ದುಂಬು ಪನೊಂದಿತ್ತೇರು ಬಂಡ 10-15 ವರ್ಷ ದುಂಬು ಪನೊಂದಿತ್ತೇರು ಅವಳು ಮದಿಮೆ ಆದ ವಾರ್ಡ್ ತೀರ್ಥ ಜಪ್ಪನಾಗ ಒಂಜಿ ಪ್ರಸಾದ ದೆಪ್ಪೇರುಂಡು ದೇವಸ್ಥಾನದಲ್ಪ ಆರು ಫಸ್ಟ್ ಕೇನು ಬೇರೆ ರಾಜಾರಾಮ್ ಭಟ್ರೆ ಪ್ರಸಾದ ಕೊರ್ನಾಗ ಬೇರೇನು ನಿನ್ನಲ್ಲಿ ಕೇಳುವುದಿಲ್ಲ ಡೊನೇಷನ್ ಕೊಡು ಅಂತ ಕೇಳುವುದಿಲ್ಲ ಎಷ್ಟು ಮಕ್ಕಳನ್ನು ಹುಟ್ಟಿಸುತ್ತೀಯ ಅಂತ ಕೇಳುವುದು ಕಡಿಮೆ ಆದರೂ 5 ಮಕ್ಕಳು ಮಾಡಬೇಕು ಅಂತ ಪನೊಂದಿತ್ತೇರು ಒಂಜಿ ಸ್ವಾಮಿ ಆಧಾರ ಅಪ್ಪಗೆ 2 ಪನೊಂದಿತ್ತೇರು ಬೇತಾಕಲು ಒಂದು ಸ್ವಾಮಿಳ್ಳ ಪನೋಡು ಜೋಕುಲ್ ಮನ್ಪೆರೆ ಪಂಡ್ರೆ ಬಲ್ಲಿ ಇಂದ ಪನೋಡು ಒಂದು ಇನಿ ನಂಗೆ ಗೊತ್ತಾಪುಂಡು ದಾಯ ಎಂದು ಕೇಂಡ ಇನಿ ನಂಗೆ ಅರ್ಥ ಒಂದುಂಡು ದಾಯ ಎಂದು ಕೇಂಡ ಒವುಲ ಇಜ್ಜಿ ನಮಕ್ ಒಂಜಿ ಬಾಲ 2 ಬಾಲ ಏರ್ಲ ವಯಸ್ಸೇರೆ ತಾರಿಜಿರಿ ಎನ್ನ ಮಗಳನ್ನು ಸೇರ್ಸಾದು ಪನ್ಪೆ ಎನ್ನ ಮಗಳು ಸಮೇತ ಅದು ಪನ್ಪೆ ಇನಿ ಏರ್ಲ ಸಾಧ್ಯ ಇಜ್ಜಂಡಿ ಅಣ್ಣ ಏರೆಗಲ ಬೊಂಬಾಯ್ಡ ಉದ್ಯೋಗನ ದುಬೈಡ ವಾ ಉದ್ಯೋಗಲ ಇಜ್ಜಂಡಿ ಒಂಜಿ ಅಪ್ಪ ಇತ್ತಂಡ 10-16 ಜೋಕುಲು ಇಲ್ಲಲ್ತೇರಿ ಕೇವಲ ಬೆಣ್ಣಿ ಬೆಂದದು ಸಾಂಕೊಂದಿತ್ತೇರಿ ಇತ್ತ ನೆರವೇರು ಸಭೆ ಟೆಂಕ್ ಶಿವಕೃಪದಲ ಆಶ್ರಮ ಮಲ್ತದೇರ ಸಾಂಕ್ಯಾರ ಪಂಡದು ಆಂಡ ಅಪ್ಪಗ ಏರೆಗಲ ಕಷ್ಟ ಆತೀಜಿ ಒಂಜಿ ಮಾತ್ರೆ ಉಂಡು ಸತ್ಯ ಪನೋಳಿ ಎಂಕಲ ಅಪ್ಪೆ ಉಂಡು ಎಂಕಲ ಅಕ್ಕ ಉಂಡು 2 ಅಕ್ಕನ ಕುರುಳ್ಳೇರು ಆಂಡ ಒಂಜಿ ಅಪ್ಪೆ ಒಂಜಿ ಬಾಲೆಗೆ ಜನ್ಮ ಕೊರುಪುನೆ ಅಂದು ಪಂಡ ಒಂಜಿ ಜನ್ಮ ಮುಗಿತದು ಕುಡೊಂಜಿ ಜನ್ಮ ಪಡೆವುನೆ ಅಂದು ಪನ್ಪೇರು ಒಂಜಿ ಜನ್ಮನು ಮುಗಿತದು ಕುಡೊಂಜಿ ಜನ್ಮ ಪಡೆವುನೆ ಆಂಡ ಇನಿ ಸ್ಥಿತಿದಾನ ಆತನದು ಕೇಂಡ ಡಾಕ್ಟ್ರೆ ಸ್ಥಿತಿದಾನ ಆತನದು ಕೇಂಡ ನಮ್ಮ ಸ್ಥಿತಿ ಬೇಜಾರು ಮನ್ಪುಜಿ ಎಂಕಲ ಕೇರಳದ ಅದೋ ಗತಿ ಎಂಕಲ ಸ್ಥಿತಿ ಎಂಕಲ ಕೇರಳ ಅದೋ ಗತಿ ಆತನ ಕರ್ನಾಟಕಲದಲ ಇದು ದಿಂಜ ಪಿರಬೂರ್ದಿಜಿ ಅಂಚ ಅದುಪ್ಪನಾಗ ಯಾನು ರಾಜಕೀಯ ಪಾತ್ರುಜಿ ರಾಜಕೀಯ ಯಾನಿಜ್ಜಿ ಒನ್ಲಿ ಧಾರ್ಮಿಕ ಎರ ಕಡೆ ನಿರೂಪಕರ ಎರ ಪಂಡರು ಸಂತೋಷನ್ನೇ ಓಟು ಗುಂತುದಿತ್ತೇರು ಒಂತೆ ಓಟುಡು ಕಮ್ಮಿ ಆಯಿನೇ ಪಂಡದು ಆಯ್ತಾ ಮೂಲನಾಡೊಂದು ಪೋಣ ನಂಗೆ ಗೊತ್ತಾಪುಂಡು ಎಂಚಾ ಪಂಡದು ಇಂದೇನು ಯಾನು ಯಾರು ರಾಜಕೀಯ ಹೊಡಿಜಿ ನಿಕ್ಲೆ ಮಾತ ಗೊತ್ತುಂಡು ಒನ್ಲಿ ಧಾರ್ಮಿಕ ಮಾತ್ರ ಎಲ್ಲ ಎರಲ ಪಂಡ್ರೆವಲ್ಲಿ ಕೃಷ್ಣನೇ ರಾಜಕೀಯ ಮಲ್ತೇರು ಪಂಡದು ಆಂಡ ಒಂಜಿ ಆನು ಪನ್ಪುನೆ ಮಲ್ಲಜ್ಜಿ ಇತ್ತನ ಒಂಜಿ 2 ಜೋಕಲೆ ಕಾಂಡಲ್ಲ ಸಾಂತ್ಯದಕ್ಕಲೆ ಸಂಸ್ಕಾರದಕ್ಕಲೆ ನಿಖಲೇನೆ ಆನು ಪನ್ಪುನೆ ಅತ್ತು ಅಂಚಿ ದೂರದ ಪಟ್ಟಣದಕ್ಕಲೆ ಇತ್ತನ ಒಂಜಿ 2 ಜೋಕಲೆ ನಾಂಡಲ್ಲ ನಮ್ಮ ಕುಟುಂಬದ ನಾಗದೇವರೆಂಚಿನ ನಮ್ಮ ಕುಟುಂಬದ ದೈವ ದೇವರೆಂಚಿನ ನಮ್ಮ ಗ್ರಾಮದ ಮಲರಾಯ ಧೂಮಾವತಿ ಬಂಟದಯ ದಾದ ಆ ದೈವ ಎಂಚಿನ ನಮ್ಮ ಪಪ್ಪಮ್ಮನ ಇತಿಹಾಸ ಎಂಚಿನ ನಮ್ಮ ಮೂಲ ಎಂಚಿನ ಐನು ತೆರಿಪಾದು ಕೊರ್ಲೆ ಅವು ಮಾತ್ರ ಎತ್ತು ಜೋಕುಲು ಸಾಲೆಗೆ ಪೋನಗ ಇನಿತ ಸ್ಥಿತಿ ಎಂಚಿನ ಅಂದು ಕೇಂಡ
ಅಣ್ಣನಕಲ ನಿಖಲು ಬೇಜಾರು ಮನ್ ಬೇರೆ ಬರಲಿ ಪಟ್ಟಣದಕಲ ಅಲ್ಲಿಗೆಲ್ಲ ಎತ್ತದುಂಡು ಇನಿ ಪ್ರತಿ ಜೋಕುಲೆಲ್ಲ ಟ್ಯೂಷನ್ ಕಡೆ ಬಿಡುವ ಒಂಜಿ ಶಾಲೆಗೆ ಬತ್ತದು ಅನ್ನ ದುಂಬು 10ನೇ ಕ್ಲಾಸ್ ಪೋಯಿನಾರು ಬಾರಿ ಮಲ್ಲ ಮಾಸ್ಟರ್ ಆತೇರು ಬಾರಿ ಮಲ್ಲ ಆತೇರು ಅವು ವಿಷಯನ ಪಾತೇರು ನತ್ತು ಆಂಡ ಇನಿತ ಜೋಕುలను ಟ್ಯೂಷನ್ ಕಡೆ ಬಿಡುವ ಅನ್ನ ದುಂಬುವಲ್ಲ ಟ್ಯೂಷನ್ ಇಜ್ಜಂಡ ಅಣ್ಣ ದಾದೈತನ ಅಕ್ಕನಕಲೆ ಗೊತ್ತುಂಡೆ ಬಲ್ಪುಗೆ 5 ಗಂಟೆಗೆ ಲಕ್ಕಿಜಿಂದ ಅಂಡ ಕೊನಕೆದ ಬಲ್ಲುಡ ಎರುಗಿಡಪನ ಬಡುಟ ಕಾಯರ್ದ ಬಡುಟ ಪೆಟ್ಟು ಬೂರಂದಿತ್ತು ಪಪ್ಪ ಅಮ್ಮನ ಆ ಪೆಟ್ಟು ಒಂಜಿ ವ್ಯಕ್ತಿನ ಧಾರ್ಮಿಕ ವ್ಯಕ್ತಿ ಆದ ಬುಲೆಪಾದನ ದಾಯಬಂಡ ಎಂಕ್ ಬೋಡ್ತಾನ ಅದು ಪೆಟ್ಟು ಬುರುದನು ಪಪ್ಪನ ಟಯರ್ದ ಬಳ್ಳಿಡ್ಲ ಬೊಕ್ಕ ಎರುಗಿಡಪ್ಪನ ಬಲ್ಲಿಡ್ಲ ಕೂಟದ ಎರಲು ಇತ್ತ ಎರುಗಿಡಪ್ಪನ ಕಾಯರ್ದ ಬಡ್ಲ ಆಂಡ ಯಾನು ದಾಯಿಗೆ నేను ಪನ್ಪೆ ಗೊತ್ತುಂಡೆ ಆನಿ ಪೊಪ್ಪ 4 ಗಂಟೆಗೆ 5 ಗಂಟೆಗೆ ಲಕ್ಕನೇಟಿ ದೇ ಇನಿ ಶಾಂತ್ಯದ ಮನೆತನೋಡು ಬತ್ತು ಧಾರ್ಮಿಕ ಭಾಷಣ ಮಲ್ಪರೆ ಎಂಕ್ ಜ್ಞಾನ ಬೈದುಂಡು ಬಂದುಲೆ ಅರ್ಥಾಣ ನಿಕ್ಲೆಗೆ ದಾಯಿಗಿಂದು ಆ ಒಂಜಿ ಬಾಲೆ ಗೀತೆ ಪಂಡುಂಡ ಅತ್ತ ಗೊತ್ತುಜ್ಜಿ ಎಂಕ್ ಒಂಜಿ ಸಂಶಯ ಆಪುಣ ಆ ಬಾಲ ಎಂಕ್ ಡೌಟ್ ಬೇಗ ಲಕ್ಕುಂಡ ಅದು ಪೋಡು ಕಾಂಡೆ ಬೇಗ ಲಕ್ಕಂದ ಜ್ಞಾನ ಬರ್ಪುಜಿ ನೆನಪೋರಿ ಪುಜಿ ಬೇಗ ಲಕ್ಕಿಜಿಂದಾಂಡ ಆತ್ಮಲ್ಲ ಶ್ಲೋಕ ಬಂದ್ರೆ ನೆನಪೋರಿ ಡೌಟು ಆ ಬಾಲದ ಪಪ್ಪ ಅಮ್ಮಲ ಲಕ್ವೇರ ಅದು ಪೋಡು ಎಂಕ್ ಒಂಜಿ ಸಂಶಯ ಉಂಡು ಆ ಬಾಲದ ಪಪ್ಪ ಅಮ್ಮಲ ಅಕಲು ಪುಲ್ಲೆ ಕಲಗು ಲಕ್ವೇರ ಅದು ಪೂ ಲಕ್ಕದ ಗೀತೆನ ಬಾಲೆಗೆ ಕಲ್ಪವೆರ್ನಾಣ ಮಾತ್ರೆ ಆ ಬಾಲೆ ಬಕ್ಕಲ ಪಂತು ಆ ಬಾಲೆಗಾತ ಜ್ಞಾನ ಬರೋಡು ನಂದೇನಿ ಆನು ದಾಯ ಪನ್ಪೆ ಅಂದು ಕೇಂಡ ಮೂಲು ಶಾಲೆಗೆ ಪೋಪನ ಏತೋ ಪೊಂಜೋಕುಲು ಉಪ್ಪೇರಿ ಕಾಲೇಜಿಗೆ ಪೋಪನ ಪೊಂಜೋಕುಲು ಉಪ್ಪೇರಿ ಕಾಲೇಜಿಗೆ ಪೋಪನ ಆನು ಜೋಕುಲು ಉಪ್ಪೇರಿ ಯಾನಂದೇನು ದಾಯ ಪನ್ಪೆ ಗೊತ್ತುಂಡೆ ಎಂಕ್ಲಿಗೆ ವಾ ಟಿವಿ ಚಾನಲ್ ಇಜ್ಜಂಡಿ ಆನಿಲ್ಲ ಇಜ್ಜಂಡಿ ಇತ್ತೆಲ್ಲ ಇಜ್ಜಿ ಓಲ್ಲ ಒಂಜಿ ವೇದಿಕೆಗೆ ಪೋಂಡ ಭಗವದ್ಗೀತೆ ಕೃಷ್ಣನ ಪಂಡ್ರೆ ಇತ್ತನ ಒಂಜಿ 10 ನಿಮಿಷ ಒಂಜಿ 20 ನಿಮಿಷ ಭಗವದ್ಗೀತೆನ ದುಮ್ನಾಲ ಓದುನೆ ಮನದಲ್ಲ ತೂಪನೆ ತಪ್ಪೇನು ನೋಡ್ಚೀರಿ ಪೂರ ಓದುವರ ಬಂಡದು ಆಂಡ ಪಾತ್ರ ಆಪುಂಡು ಕೊರೋನಾ ಬತ್ತಂಡದಕ್ಕೆ ಒಂತೆ ಮೈಂಡ್ ಅಂತ ಡೌನ್ ಆತಂಡು ಯಾನಂದೇನು ದಾಯಿ ಅಕ್ಕನಕಲ್ಡ ಪನ್ಪೆ ಅಂದ್ಕೊಂಡ ನಿಕ್ಲೆ ಪೊನ್ನು ಜೋಕುಲು ಉಳ್ಳೇರ ನಿಕ್ಲೆಗೆ ಆನು ಜೋಕುಲು ಉಳ್ಳೇರ ಕಾಲೇಜಿಗೆ ಪೋಪೇರ ಬಾಳೆನು ಸೂರ್ಯ ಉದಯ ಹಿಡಿದು ಬಕ್ಕ ನಿದ್ರೆ ಮಲ್ಪೆರ ಬಿಡೋಡ್ಚಿ ಸೂರ್ಯ ಉದಯ ಹಿಡಿದು ಬಕ್ಕ ನಿಕ್ಲ ಬಾಲೆ ನಿದ್ರೆ ಮಂತನ ಬಾಲದ ಮೆದುಳು ಬಡ್ಡ ಆಪುಂಡು ಪನ್ಪುಣೆ ನಮ್ಮ ನಿದ್ರೆ ಮಲ್ಪೆರ ಬುಡೋಡ್ಚಿ ಸೂರ್ಯ ಉದಯಗೂ ತುಂಬ ಲಕ್ಕಾಲೆ 5 ಗಂಟೆಗೆ ಲಕ್ಕಾಲೆ ವಿದ್ಯೆ ಕೊರಲೆ ಬಾಲೆನ ಬೇಗ ನಿದ್ರೆ ಮನ್ಪಾಲೆ ಇಂದೇನಿ ಆನು ದಾಯ ಪನ್ಪೆ ಅಂದು ಕೇಂಡ 5 ಗಂಟೆಗೆ ಲಕ್ಕಾಯಿನ ಪುಳ್ಳೆ ಕಲಗು ಲಕ್ಕವನ ಬಾಲೆ ನಿರರ್ಗಲವಾದ ಪರೀಕ್ಷೆ ಬರೆವು ಕಂಪ್ಯೂಟರ್ದು ಜತ್ತಲೆಗೆ ಬರ್ಪುಂಡು ಬರೆಯರೆ ನಿಖಲು ಸೂರ್ಯ ಉದಯ ಹಿಡಿದು ಬಕ್ಕ ಓದನ ಬಾಲೆಗೆ ಡಾಕ್ಟರ್ ಉಳ್ಳೇರು ಮುಲ್ಪ ಬೇರೆ ಉಳ್ಳೇರು ರಾಜಾರಾಮ್ ಭಟ್ ಸೂರ್ಯ ಉದಯ ಹಿಡಿದು ಬಕ್ಕ ರತ್ನ ಬಾಲೆಗೆ ಅವಳು 189 ಮಾರ್ಕ್ ದೆಪ್ಪರೆ ಕಷ್ಟ ಅವು ಬೊಕ್ಕ ಆತು ಹುಷಾರದ ವಿವೇಕಾನಂದರ ಲೆಕ್ಕ ಜ್ಞಾನ ಉಪ್ಪುಡವು ಬಾಲೆಗೆ ಅಂಚಾದು ಒಂಜಿ ಅವು ಮಲ್ಪುಲೆ ಬೊಕ್ಕ ಒಂಜಿ ಜೋಕುಲ್ನ ಮೈಂಡ್ ಓಲು ಕಮ್ಮಿ ಆಪುನೆ ಅಂದ್ಕೇಂಡ ತಪ್ಪೇನು ನೋಡಿ ಚೆನ್ನಾಡ್ದು ಪೊಣ್ಣು ಜೋಕುಲಿಗೆ ಸರಿಯಾಯಿನ ಸಂಸ್ಕಾರ ಓ ಬಾಲೆ ಕಾಜಿ ದೀಪುಂಡ ವಾ ಬಾಲೆ ಬೊಟ್ಟೆ ಪಾಡುಂಡ ವಾ ಬಾಲೆ ಪೂ ದೀಪುಂಡ ವಾ ಬಾಲೆ ಸರಿಯಾದ ಮೇಯ್ನಿಲಿಕ್ಕೆ ಕುಂಟು ಪಾಡುಂಡ ಆ ಬಾಲೆಗೆ ಜ್ಞಾನ ವೃದ್ಧಿ ಆಪುಂಡು ಪೊಕ್ಕಡೆ ನಮ್ಮ ಹಿರಿಯಾಕಲು ಪಂತನೆ ಹತ್ತು ಜ್ಞಾನ ವೃದ್ಧಿ ಆಪುಂಡು ಜ್ಞಾನ ವೃದ್ಧಿಗೋಸ್ಕರ ಮೇಯ್ನಿಲಿಕ್ಕೆ ಕುಂಟು ಪಾಡುಡು ಶುಭ್ರವಸ್ತ್ರ ತುತ್ತೋಡು ದೇವಸ್ಥಾನಕ್ಕೆ ಪೋನಗ ಶುಭ್ರವಸ್ತ್ರ ತುತ್ತುಂಡ ನಮಗೆ ಭಗವಂತನ ಪುಣ್ಯ ಭಗವಂತನ ಧ್ಯಾನ ಮಲ್ಪರೆ ಎಡ್ಡೆ ಆಪುಂಡುದು ಪಂತನೆ ಪೊಕ್ಕಡೆಗೆ ಹತ್ತು ಪಂತನಿ ಈ ವಸ್ತ್ರೋಡ್ಲ ಉಂಡು ನಮ್ಮ ಜ್ಞಾನ ವಸ್ತ್ರೋಡ್ಲು ನಮ್ಮ ಆಚಾರ ವಿಚಾರ ಅಂಚಾದು ಈ ಒಂಜಿ ಇಂದಟ್ಟು ಯಾನು ದಿಂಜ ಪೋಪುಜಿ ಬೋಡ್ತನಾತು ಪಾತೇರು ನಗಲು ಗಂಟೆ ಒರಂಬಾಂಡು ಬಂದುಳೆ ಈತೇ ಯಾನು ಪನ್ಪುನೆ ಶಾಂತ್ಯದ ಪುಣ್ಯದ ಮಣ್ಣದ ಮಲರಾಯ ಧೂಮಾವತಿ ಬಂಟ ಪರಿವಾರ ದೈವಗುಲ್ನ ಅನುಗ್ರಹ ನಂಗೆ ಪಡೆವಡು ತಲಪಾಡಿದ ಗ್ರಾಮದಪ್ಪ ಅನುಗ್ರಹ ನಂಗೆ ಪಡೆವಡು ನನಂಜಿ ಗೊತ್ತಿಪ್ಪಡು ಕೆಲವದಕ್ಲು ಪನ್ಪೇರು ನಮ್ಮತ್ತು ಕೆಲವು ಎಂಕಲ ಕೇರಳ ಮಾತ ಕೇನುವೇರು ತೂಲೆ ತಲಪಾಡಿ ಒಂಜಿ ದುರ್ಗಾ ಪರಮೇಶ್ವರಿ ಅಪ್ಪನ ದೇವಸ್ಥಾನ ತೂಲೆ ಡಾಕ್ಟ್ರೆ ಕಟೀಲಿಗೆ ಪೋಯಿ ಬೈಲುಡುಂಡು ಬಪ್ಪನಾಡಿಗೆ ಬಲೆ ಬೈಲುಡುಂಡು ಮಲ್ಲಗೆ ಪೋಲೆ ದುರ್ಗಾ ಪರಮೇಶ್ವರಿ ಬೈಲುಡುಂಡು ತಲಪಾಡಿಗೆ ಪೋಲೆ ಬೈಲುಡುಂಡು ದುರ್ಗಾ ಪರಮೇಶ್ವರಿ ಏರು ನಮ್ಮ ಅಜ್ಜರ್ ನಕಲು ಪಿಜ್ಜರ್ ನಕಲು ಮಾತ ದುರ್ಗೆ ಬೈಲುಡು ಪೋಡು ಪಂತೇರ ಅನಂತ ಪದ್ಮನಾಭ ವಿಷ್ಣು ದೇವರನ್ನು ತೂಲೆ ಓಲು ವಿಷ್ಣು ಇತ್ತೆರಲ್ಲ ಪೇಂಟೆಡ್ ಉಳ್ಳೇರು ಕುಂಬಳೆಗೆ ಪೋಲೆ ಅನಂತಪುರಗೂ ಪೋಲೆ ಕುಡುಪುಗೆ ಓಲು ವಿಷ್ಣು ಉಳ್ಳೇರು ಆರೆ ಪೇಂಟೆಡ್ ಉಳ್ಳೇರು ಓಲು ಶಿವೆ ಉಳ್ಳೇರಿ ಆರು ಮಾತ ಬೆಟ್ಟಡುಳ್ಳೇರಿ ಎತ್ತರಡುಳ್ಳೇರಿ ಇಂದೇನಿ ಯಾನು ದಾಯ ಪನ್ಪೆ ಅಂದು ಕೇಂಡ ಸನಾತನ ಹಿಂದೂ ಧರ್ಮದ ಚರಿತ್ರೆಡಿ ಏರ್ಲ ಮಲ್ತಿನತ್ತು ಯುಗ ಯುಗಾಂತರಗುಂದು ತನ್ನಂತರುಡಿತನಂಚಿನ ಭಗವಂತನ ತೀರೆಗೋಸ್ಕರ ಋಷಿ ಮುನ್ನಕಲು ತಪಸ್ಸು ಮಲ್ತದೇರಿ
ಅಕಲ ತಪಸ್ಸರಿಗೆ ಒಳಿನಂಚಿನ ಭಗವಂತನ ಮೂರ್ತಿನ ದೇವಸ್ಥಾನದ ಉಲಾಡಿ ದೀತ ಏರ್ಲ ಕವಿನ ಕಲ್ಪನೆ ಎತ್ತು ವಿಷ್ಣು ದೇವರ ಇಂಚೆ ಇತ್ತೇರಿ ದುರ್ಗೆ ಇಂಚೆ ಇತ್ತೇರಿಂದು ಏರ್ಲ ಕವಿ ಬರೆತಿನ ಎತ್ತು ಯುಗ ಯುಗಾಂತರಗು ದುಂಬು ತನ್ನಂತರ ಎಡಿತಿನ ಭಗವಂತನ ತುಯರೆಗೋಸ್ಕರ ಋಷಿ ಮುನ್ನಕಲು ತಪಸ್ಸು ಮಲ್ತದೇರಿ ಅಕಲ್ನ ತಪಸ್ಸಿಗೆ ಒಳಿನಂಚಿನ ಭಗವಂತನ ಇನಿ ಚರಿತ್ರೆ ತೆರಿಪಾದು ಕೊಡ್ತೇರಿ ಆ ಚರಿತ್ರೆನೇ ಇತಿಹಾಸನೇ ಸನಾತನ ಹಿಂದೂ ಧರ್ಮಡುಪ್ಪುನೆ ಅಂಚಾದು ಬಂದುಳೆ ಯಾನು ಪನ್ಪುನೆ ಈತೆ ದೈವದೇವರನ್ನ ಆರಾಧನೆ ದಾದ ಅಂದು ಕೇಂಡ ದೈವದೇವರನ್ನ ಆರಾಧನೆದೇ ನಮ್ಮ ಈ ತುಳುನಾಡದ ನಮ್ಮ ಜೀವನ ಸಾರ್ಥಕತೆ ಮಲ್ಪರ ಸಾಧ್ಯತೆ ಉಂಡು ದೈವದೇವರನ್ನ ಅನುಗ್ರಹ ಇತ್ತಂಡ ಒಂಜಿ ಮನುಷ್ಯ ಏತ್ ಎತ್ತರಗುಲ ಪೋಯರುಂಡು ಯಥೋ ಧರ್ಮ ತಥೋ ಜಯ ತಥೋ ಭಗವಂತ ಓಲು ಧರ್ಮ ಉಂಡ ಅವಳು ಜಯ ಉಂಡು ಓಲು ಜಯ ಉಂಡ ಅವಳು ಯಾನುಳ್ಳೆ ಅಂದು ಕೃಷ್ಣ ಗೀತೆಡು ಪಂತನಂಚನ ಸಂದೇಶ ಅಂಚ ಅದು ನಮಡ ಧರ್ಮ ಎಂಚ ನಮಡ ಒರಿವುನೆ ಅಂದು ಕೇಂಡ ಯಾನು ಎಕಡು ಪನ್ಲೆಕನೆ ಪ್ರಾರಂಭದ ಅಂತನೇ ಪೆದ್ದಿನ ಅಪ್ಪೆಲ ಪುಟ್ಟುಗು ಕಾರಣಾಯನ ಪೊಪ್ಪಲ ಬೇಕ್ಲೇನು ಪ್ರೀತಿಡು ತೂಪನೇ ಮಾತದೇವರನ್ನ ಅನುಗ್ರಹ ಪಡೆಯರ ಸಾಧ್ಯತೆ ಉಪ್ಪುಂಡು ಐಡ್ದು ಬುಕ್ಕ ಗುರು ಹಿರಿಯಾಕಲು ನೀಕು ಮಾತ ತರೆಬಗ್ಗಾದು ಬೆರಿಬಗ್ಗಾದು ನಡಪುನಂಚಿನ ವ್ಯಕ್ತಿ ಈ ಭರತ ಭೂಮಿಡು ಈ ತುಳುನಾಡು ಒಂಜಿ ವ್ಯಕ್ತಿಯಾದ ಮೇರೆಪೇನು ಪನ್ಪುನ ಇತಿಹಾಸ ಐತ ಒಟ್ಟಿಗೆ ದೈವದೇವರನ್ನ ಸೇವೆ ದೈವದೇವರನ್ನ ಭಕ್ತಿ ಇಂದೆನು ಮಲ್ತೊಂದು ಬನ್ನೆಗ ನಮ್ಮ ಜೀವನ ಸಾರ್ಥಕತೆ ಆಪುಂಡು ದೈವದೇವರನ್ನ ಆರಾಧನೆ ಹಿಡಿದು ಒಂಜಿ ಮನುಷ್ಯನ ಜೀವನ ಸಾರ್ಥಕತೆ ಆಯರುಂಡು ಗುತ್ತು ಬರಿಕೆ ಮನೆತನ ಇಂದೇನು ಮಾತ ಹೊರಿತದು ಐಕೈಕ ಗೌರವ ಕೊರ್ದು ನಡಪ ಒಂದು ಬನ್ನೆಗ ಒಂಜಿ ವ್ಯಕ್ತಿನ ಜೀವನ ಸಾರ್ಥಕತೆ ಆಪುಂಡು ಪನೊಂದು ಶ್ರೀ ದುರ್ಗಾ ಸೇವಾ ಸಮಿತಿ ಮಲ್ತೊಂದು ಬರ್ಪನಂಚಿನ ಕಾರ್ಯಕ್ರಮ ಅನೇಕ ವರ್ಷದ ಬಕ್ಕ ಮಲ್ತೊಂದು ಬರ್ಪರು ಮಾತೆರನ್ನ ಸೇರಿಸಾದು ಜವರನ್ನು ಸೇರಿಸಾಲಿ ಆಯ್ತ ಒಟ್ಟಿಗೆ ನಾನು ಪಂಡದ ಕೊರ್ಪಣೆ ಈತೆ ಕೆಲವು ಜೋಕುಲು ಭಗವಂತನ ಭಕ್ತಿಗೆ ನಲಿತೇರಿ ಭಗವಂತನ ಭಕ್ತಿಗೆ ಕೆಲವು ಜೋಕುಲು ನಲಿತೇರಿ ಭಗವಂತನ ಭಕ್ತಿದ ವಿಚಾರ ಪಂಡದು ತೆರಿವಲ್ನೆ ಸಾಂತ್ಯದ ಈ ಒಂಜಿ ಧರ್ಮ ಚಾವಡಿ ಸೇರಿನಾಕಲು ಮಾತ ಇಲ್ಲಲ್ಲ ಎಂಕ್ಲೆಗೆ ಅಜ್ಜಿನಾಕಲು ತಾಲಾಪಗ ಇಜ್ಜಾಂಡಿ ಎಂಕುಲು ಪದರಾಡು ಜೋಕುಲು ಇತ್ತ ತಾಜು ಜೋಕುಲು ಇಲ್ಲ ಪದರಾಡು ಜೋಕುಲು ಎಂಕುಲು ಒಂಜಿ ಅಪ್ಪೆಗೆ ಅಪಗ ಭಜನೆ ಪನಂದೆ ಅಪ್ಪಗ ಅಜ್ಜಿ ನುಪ್ಪು ಪಾಡುನೆ ಅಪ್ಪೆತ್ತು ಅಜ್ಜಿ ನುಪ್ಪು ಪಾಡುನೆ ನುಪ್ಪು ಇಜ್ಜಂಡು ತುಳಸಿ ಕಟ್ಟೆಗೆ ಬಲ್ಪು ದೀಪ ಅಂದೆ ಉಲಾಯಿ ಬರಿಯರೆ ಎಂಚ ಒಂಜಿ ಒರಿಪೋದು ಬಲ್ಪು ದೀಪನೆ ಅತ್ತು ಏತು ಜೋಕುಳು ನರಕಲು ಮಾಂತ ಪೋದು ಬಲ್ಪು ದೀಪನೆ ತುಳಸಿ ಕಟ್ಟೆಗೆ ಅಕ್ಕ ಅಣ್ಣನಕಲೆ ಇನ್ನು ಏರ್ನ ಇಲ್ಲ ಲಂಚ ನಡಪುಂಡು ಗೊತ್ತುಜಿ ಬೊಕ್ಕ ಏರ್ನ ಇಲ್ಲ ಸೂರ್ಯ ಉದಯಗೂ ತುಂಬ ಬಲ್ಪು ಬತ್ತೊಂದು ಗೊತ್ತುಜಿ ನಾನು ಪಾತ್ರದ ಉಂತಾವೆ ಒಂಜಿ ಗೊತ್ತಿಪ್ಪಡಿ ಆನೆ ಕಡೆ ಪಂಡೆ ಜೋಕುಲು ಬೇಗಲ ಕೊಡೊಂದು ಏರ್ನ ಇಲ್ಲಲು ದೇವರನ್ನ ಫೋಟೋತ ಎದುರುಡು ಸೂರ್ಯ ಉದಯಗೂ ದುಂಬು ಬಲ್ಪು ಪೊತ್ತುಂಡ ಆ ಇಲ್ಲಲು ಲಕ್ಷ್ಮಿ ಶಾಶ್ವತವಾದ ಉಪ್ಪಲು ಆ ಇಲ್ಲಲು ದರಿದ್ರ ಲಕ್ಷ್ಮಿ ಬರ್ಪುಜಲು ಆ ಇಲ್ಲಲು ಶಾಶ್ವತವಾದ ಲಕ್ಷ್ಮಿ ಬರ್ಪಲು ಆ ಇಲ್ಲಲು ಆರೋಗ್ಯ ಉಪ್ಪುಂಡು ದಾಂಪತ್ಯ ಜೀವನಡು ಸುಖ ಉಪ್ಪುಂಡು ಗುರಿ ಹಿರಿಯಾಕಂಡ ಗೌರವ ಉಪ್ಪುಂಡು ಆ ಇಲ್ಲು ಬಲ್ಪಾದ ಬೆಳಗುಂಡು ವಾ ಇಲ್ಲಲು ಪೊರ್ತುಕಂತದ ಒರಂಬ ಗಂಟನಗ ದೀಪರ ವಾಯಿಲ್ಲಲ್ಲಿ ಎನ್ಮ ಗಂಟೆಗೆ ಬಲ್ಪು ಬತ್ತವರ ನಮ್ಮ ಜೀವನಲ್ಲ ಆತೇ ಆಪುನಿ ಅಂಚಾದಿ ಯಾನಿ ಈ ತಾಂಡಲ್ಲ ಸಾಂತ್ಯದಡೆಗೆ ಬತ್ತನೆ ಕೊಂಜಿ ಎನ್ನ ವಿಷಯ ಗೊತ್ತಾವಡಿಂದು ಪನೊಂದು ಬಸ್ತು ಸಂತೋಷ ಅಂಡಿ ಆಲ್ವೆರೆ ಬೊಕ್ಕ ಮೋಹನನ್ನ ಬೊಕ್ಕ ಮೇಲಂಟ್ರೆ ಬೊಕ್ಕ ನಿತ್ಯನ್ನ ಬೊಕ್ಕ ಅಧ್ಯಕ್ಷರೇ ಬೊಕ್ಕ ಮಸ್ತ್ ಸಂತೋಷ ಅಂಡಿ ಇಡೆಗೆ ಬತ್ತದು ಮಸ್ತ್ ಖುಷಿ ಅಂಡಿ ಮಸ್ತ್ ಸಭೆಲ್ಲ ಉಳ್ಳೇರಿ ಕೆಬಿ ಕೊರ್ದು ಕೇನುವೇರಿ ನಮ್ಮೇಟಿ ಕೆಬಿ ಕೊರ್ದು ಕೇನುನೆಕ್ ಕುಲ್ಲುನೆ ಮಸ್ತ್ ಕಮ್ಮಿ ದಾಲ ಕನ್ನಡ ತುಯರೆತ್ತಿಂದ ಜನ ಸೇರುಂಡು ಕೆಬಿ ಕೊರ್ಪುನೆಕ್ಕೆ ಮಸ್ತ್ ಕಮ್ಮಿ ಬಾಕಿ ದಾಖಲೆ ಕೆಬಿ ಕೊರ್ಪುನೆಕ್ಕೆ ಜಾಸ್ತಿ ತುಯರ ದಾಲ ಉಪ್ಪುಜಿ ಆಡ ಸಾಂತ್ಯಾಡು ಬದಲಾವಣೆ ಆತನಿ ಕೆಬಿ ಕೊರ್ಪುನೆಕ್ಕೆ ಯಾಕಡೆ ಪಂಡೇರು ಸಂತೋನ್ನೆ ಕೆಬಿ ಕೊರ್ಪುನೆಗೆ ಬೈದನೇನ ಅತ್ತು ನನ್ನ ಬೊಕ್ಕ ಕಿಶೋರಣ್ಣನ ಭಾರಿ ಶೋಕದ ಕಾರ್ಯಕ್ರಮ ಉಂಡು ಅಂಚಾದು ವೈಕಲಾವಡಿ ಕಿಶೋರಣ್ಣನ ಕಾರ್ಯಕ್ರಮ ಕಿಶೋರಣ್ಣ ನೆರಂದುಪ್ಪೇರು ಶಿವಕೃಪ ಮೈಕದಡೆ ಬತ್ತೇರ ಕಷ್ಟ ಉಂಡು ಬಂಡದು ಕಿಶೋರಣ್ಣಗೆಲ್ಲ ಅಭಿನಂದನೆ ಮಲ್ತೊಂದು ಸಾಂತ್ಯ ಮನೆತನದ ಪ್ರತಿವರಿಗಳ ಮನೆತನ ಎನ್ನ ಅಭಿನಂದನೆ ಸಲ್ಲಿಸ ಒಂದು ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿದ ಅಧ್ಯಕ್ಷರೇ ಪದಾಧಿಕಾರಿಗಳ ಜವನ್ಯರೇ ನಿಖಿಲ್ ಸಮಾಜದ ಸಂಪತ್ತು ಒವ್ವೇ ಒಂಜಿ ದುಷ್ಟ ಬುದ್ಧಿಗೆ ಒಳಗಾಯಿರಬಲ್ಲಿ ಒವ್ವೇ ದುಶ್ಚಟ ಉಪ್ಪಿರಬಲ್ಲಿ ಶುದ್ಧವಾದ ಪೊಡು ಸಮಾಜಡು ತರದರ್ತದ ಬದುಕು ನಂಚಿನ ಎಡ್ಡೆ ಗುಣ ಬಲಪ ಒಂದು ಬತ್ತದು ಸಮಾಜಡು ದೇವರನ್ನ ಸೇವೆ ಮಲ್ಪನ ಜವನಿರಾದು ಪಪ್ಪಮ್ಮಗ ತರ ಬಗ್ಗಾದು ಬೆರಿ ಬಗ್ಗಾದು ಒವ್ವೇ ಒಂಜಿ ಅಪ್ಪಮ್ಮನ ಏತ್ ಸಂಪತ್ತು ನಿಖಿಲಿತ್ತನಲ್ಲ ನಿಖಿಲ್ ಅಮೇರಿಕಡ್ ಇತ್ತನಲ್ಲ ಪಪ್ಪಮ್ಮನ ನಿಖಿಲತ್ತು ಅಲ್ಪ ಒಂಜಿ ಎಂಕಲ ದೈಗೋರುಡು ಒಂಜಿ ಅಣ್ಣ ಒಂಜಿ ಆಶ್ರಮ ಉಂಡು
ಅವಳು ಉಪ್ಪನ ಆಶ್ರಮ ಉಡುಪ್ಪನ ಏರ್ನ ಅಪ್ಪ ಅಮ್ಮೆ ಎಂದು ಕೇಂಡ ಏರು ಮಾತ ಜೋಕುಲು ಅಮೇರಿಕಡುಳ್ಳೇರ ಅಪ್ಪೆ ಅಮ್ಮೆ ಬಂಜಿ ಬಾಯಿ ಕಟ್ಟದು ಏರೆಗೆ ಮಾತ ಕಲ್ಪದೇರ ಏರೆಗೆ ಮಾತ ಭೂಮಿನ ಪಾಲು ಪಟ್ಟದು ಮಾರ್ದು ಲಾಸ್ಟಿಗೆ ಅಕ್ಲು ಭೂಮಿನ ಮಾರಿಯರು ಪಪ್ಪಲ ಅಮ್ಮಲ ಆಶ್ರಮ ಉಳ್ಳೇರು ಅಣ್ಣನಕ್ಲೆ ಅಂಚಿನ ಸ್ಥಿತಿ ಏರೆಗಲ ಬರಿಯರೆ ಬಲ್ಲಿ ಎಂದು ಪನೊಂದು ಈ ವೇದಿಕೆ ಹಿಡಿದು ನನೋರ ದುರ್ಗಾ ಸೇವಾ ಸಮಿತಿಗೆ ಎನ್ನ ಕೋಟಿ ಕೋಟಿ ನಮನನ್ನು ಸಲ್ಲಿಸ ಒಂದು ನನೋರ ಪೊರ್ಲು ಪಾತ್ರ ಇಡಗುರ ನನೋರ ಬರ್ಪೆ ಪೊರ್ಲುಡೆ ಪಾತಿರಿಯರೆಂದು ಪನೊಂದು ಎಂಗೆ ಅವಕಾಶ ಕೊರನ ನಿಖಿಲೆಗೆನ್ನ ವಂದನೆ ಸಲ್ಲಿಸ ಒಂದು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಲೇಸನ 91 ಬಂದರೆ ವಿಶೇಷವಾದ ಈ ಒಂದು ದುರ್ಗಾ ಸೇವಾ ಸಮಿತಿ ಖಾಲಿ ಸಾಮಾಜಿಕ ಅಥವಾ ಧಾರ್ಮಿಕ ಅಥವಾ ಕ್ರೀಡಾ ವಿಭಾಗಗಳು ಮಾತ್ರ ಆಯ್ತು ಒಂಜಾತ ಶಿಕ್ಷಣಗಳು ಪ್ರೋತ್ಸಾಹ ಕೊರ್ಪಿಂಚಿತ್ತನ ನಿಟ್ಟೆಡೆ ಇನ್ನಿತ ಈ ಒಂದು ವೇದಿಕೆಡೆ ಪ್ರತಿಭಾ ಪುರಸ್ಕಾರ ಮಲ್ಪೆರವುಲ್ಲ SSLC ಅಂಚನೆ PUC ಶೇಕಡ 80 ಅಂಕದ ಹೆಚ್ಚಿಗೆ ಪಡೆಯಂಚಿತ್ತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅದೇ ರೀತಿ ತಾಲೂಕು ಮಟ್ಟ ಅಂಚನೆ ತಾಲೂಕು ಮಟ್ಟ ಕ್ರೀಡಾ ವಿಭಾಗ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿಧಿಸಿನ ಕಿನ್ಯ ಗ್ರಾಮ ಅದೇ ರೀತಿ ನರಿಂಗಾನ ಗ್ರಾಮದ ನೆತ್ತಿಲದ ಒಂಜಾತೆ ಪ್ರತಿಭೆಲೆಗೆ ಪ್ರತಿಭಾ ಪುರಸ್ಕಾರ ಮನ್ಪರವುಲ್ಲ ಈ ಒಂಜಿ ಲೇಸನೆ ಮನ್ಪೊಡ ಪಂಡದೆ ವೇದಿಕೆ ಚೆತ್ತನ ಗಣ್ಯಾತಿ ಗಣ್ಯಡ ವಿನಂತಿ ಮಲ್ತೊಂದು ಆ ಒಂಜಿ ಪ್ರತಿಭೆಲನ್ನ ಪಟ್ಟಿನೆ ನಮ್ಮ ಎದುರು ದೀವೊಂದುಲ್ಲೆರೆ ಶ್ರೀತ ಕೇಶವ ಕಜೆ. ಆನಂದ ಶೆಟ್ಟಿಗಾರ ಹಾಗೂ ಸುಜಾತ ದಂಪತಿಗಳ ಪುತ್ರಿ ಇವರು ದ್ವಿತೀಯ PUC ಬೆಸೆಂಟ್ ವುಮೆನ್ಸ್ ಕಾಲೇಜು ಮಂಗಳೂರು ಇಲ್ಲಿ ವಿದ್ಯಾಭ್ಯಾಸ ಪಡೆದು ಶೇಕಡ 85 ಅಂದರೆ ಅಂಕ 513 ಪಡೆದಿರುತ್ತಾರೆ. ದಯವಿಟ್ಟು ದಿಶಿತಾ ವೇದಿಕೆಗೆ ಬರಬೇಕು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ರಾಜಾರಾಮ್ ಭಟ್ ಅವರಿಗೆ ಅವರ ಪರವಾಗಿ ಅವರ ತಂದೆ ಬರಬಹುದು. ತಂದೆ ಬರ್ ಆನಂದ ಶೆಟ್ಟಿಗಾರ್ ಇವತ್ತಿನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ TG ರಾಜಾರಾಮ್ ಭಟ್ ಅವರು ಅವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿದೆ. ವನಿತಾ ಶೆಟ್ಟಿ ದಂಪತಿಗಳ ಪುತ್ರ ಇವರು ದ್ವಿತೀಯ PUC ಶಾರದಾ ವಿದ್ಯಾನಿಕೇತನ ಕಾಲೇಜು ದೇವಿನಗರ ಇಲ್ಲಿ ಪಡೆದಿರುತ್ತಾರೆ. ಶೇಕಡ 92% ಪಡೆದಿರುತ್ತಾರೆ. ಅಂಕ ಅಂದರೆ 550. ದಯವಿಟ್ಟು ಪ್ರತೀಕ್ ಶೆಟ್ಟಿ ಕೃಷ್ಣ ಕುಂಜತ್ತೂರು ಇವರಿಗೆ ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಶ್ರದ್ಧಾ ಶೆಟ್ಟಿ ನೆತ್ತಿಲ ಬಾಳಿಕೆ ಶ್ರೀ ನಿತ್ಯಾನಂದ ಶೆಟ್ಟಿ ಹಾಗೂ ಶಾಂತಲತಾ ದಂಪತಿಗಳ ಪುತ್ರಿ ಇವರು SSLC ವಿದ್ಯೆಯನ್ನು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಇಲ್ಲಿ ಪಡೆದಿರುತ್ತಾರೆ. ಶೇಕಡ 97% ಅಂಕವನ್ನು ಪಡೆದಿರುತ್ತಾರೆ. ಶಿವಕುಂಜತ್ತೂರು ಇವರು ಸ್ಮರಣಿಕೆ ಹಾಗೂ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಮನ್ವಿತ್ ಶೆಟ್ಟಿಗಾರ್ ಕಿನ್ಯ ಕನಕಮಗೇರು ಅಶೋಕ್ ಕುಮಾರ್ ಹಾಗೂ ಮಮತಾ ದಂಪತಿಗಳ ಪುತ್ರ ಇವರು SSLC ಉಚ್ಚಿಲ ಬೋವಿ ಶಾಲೆ ಸೋಮೇಶ್ವರ ಇಲ್ಲಿ ಪಡೆದು ವಿದ್ಯಾಭ್ಯಾಸದಲ್ಲಿ ಶೇಕಡ 97% ಅಂಕವನ್ನು ಪಡೆದಿರುತ್ತಾರೆ. ಸಂತೋಷ್ ಕುಮಾರ್ ಬೋಳ್ಯಾರ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಧ್ಯೇಯ ಆಳ್ವ ಸಾಂತ್ಯಗುತ್ತು ಶ್ರೀ ಸುರೇಶ್ ಆಳ್ವ ಹಾಗೂ ಶ್ರೀಮತಿ ಇಂದುಜಾ ದಂಪತಿಗಳ ಪುತ್ರಿ ಇವರು SSLC ಶಾರದಾ ವಿದ್ಯಾನಿಲಯ ಮಂಗಳೂರು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು 83% ಅಂದರೆ 497 ಅಂಕವನ್ನು ಪಡೆದಿರುತ್ತಾರೆ. ಸುಧೀನ್ ಚೌಟ ಇವರು ಶಾಲು ಹಾಗೂ ಗೌರವಿಸಬೇಕಾಗಿ ವಿನಂತಿ. ಸುಧೀನ್ ಚೌಟ ಶೆಟ್ಟಿ ನೆತ್ತಿಲ ಬಾಳಿಕೆ ನೂಜಿ ಕಿಶೋರ್ ಶೆಟ್ಟಿ ಹಾಗೂ ಶ್ರೀಮತಿ ಕಾಶ್ಮಾ ದಂಪತಿಗಳ ಪುತ್ರಿ ಇವರು ಭಗವತಿ ಶಾಲೆ ಹುಚ್ಚಿಲ ಇಲ್ಲಿ ವಿದ್ಯಾಭ್ಯಾಸ ಪಡೆದು ಕರ್ನಾಟಕ ರಾಜ್ಯ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಪ್ರಕಾಶ್ ಭಂಡಾರಿ ಅವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ನಿಧಿ ಶೆಟ್ಟಿ ಅವರ ಮನೆಯವರು ಯಾರಿದ್ದರೆ ದಯವಿಟ್ಟು ಬರಬೇಕು ವೇದಿಕೆಗೆ. ಶ್ರೀ ದುರ್ಗಾ ಸೇವಾ ಸಮಿತಿ ಮೇಕಲೆ ಕೆಲವು ಗೊಬ್ಬುದ ಪಣಕೊಳಿನ ಈ ಕ್ಷೇತ್ರ ಹೊಡೆದಿತ್ತರು ಐತ ಬಹುಮಾನನು ಇತ್ತೇರು ಕೊರ್ಪ ಒಂಜಿ 4 ಜನಕ್ಕೂ ಮಾತ್ರ ಬಹುಮಾನನು ಕೊರ್ಪ ಗುಂಪು ವಿಭಾಗಡು ಎಂಕಲಿ ಒಂಜಿ ಬಹುಮಾನ ನಿತ ಕೊರ್ಪ ಬಾಕಿದ ಬಹುಮಾನ ನನ್ನ ದುಂಬುದ ಕಾರ್ಯಕ್ರಮ ಕೊರಲ 4 ಜನತ ಗುಂಪುದ ವಿಭಾಗದ ಐತ ವರದಿನ ಶ್ರೀಯುತ ಪುರುಷೋತ್ತಮ ಶೆಟ್ಟಿ ಬೇರೆ ಕೊರಿಯರುಳ್ಳೇರು ಸಹಕಾರ ಕೊರಡು ಶ್ರೀಯುತ ಪ್ರಕಾಶ್ ಭಂಡಾರಿ. ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ ಶಾಂತ್ಯ ಇದರ ವಾರ್ಷಿಕೋತ್ಸವದ ಪರವಾಗಿ ನಡೆದ ಕ್ರೀಡಾಕೂಟದ ಹಗ್ಗಜಗ್ಗಾಟ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಅಕ್ಷಯ್ ಶೆಟ್ಟಿ ಇವರ ತಂಡ ಪ್ರಥಮ ಸ್ಥಾನ ಪಡೆದಿರುತ್ತದೆ. ಪ್ರಕಾಶ್ ಭಂಡಾರಿ ಕುತೆತ್ತೂರು ಬೇರೆ ದ್ವಿತೀಯ ಬಹುಮಾನವನ್ನು ಸಾಹಸ ಅಲ್ವ ತಂಡ ಪಡೆದಿರುತ್ತದೆ. ಉದಯ್ ಕುಮಾರ್ ಶೆಟ್ಟಿ ಬೇರೆ
ದುಂಬುದ ಬಹುಮಾನವನ್ನು ಕೊರಡು ಪಣಿಕೆರೆಂದುಳ್ಳೆ ಉದಯ ಕುಮಾರ್ ಶೆಟ್ಟಿ. ಪುರುಷರ ರಿಲೇ ಓಟ ಇದರಲ್ಲಿ ಸಾಹಸ ಅಲ್ವ ತಂಡ ಪ್ರಥಮ ಸ್ಥಾನವನ್ನು ಪಡೆದಿರ್ತದೆ. ನನ್ನ ದುಂಬುದ ಬಹುಮಾನನು ವಿವೇಕ್ ಭಂಡಾರಿ ಸಣ್ಣ ತಡ್ಕ. ದ್ವಿತೀಯ ಬಹುಮಾನವನ್ನು ಪ್ರಣಾಮ್ ಕುಮಾರ್ ತಂಡ ಪಡೆದಿರ್ತದೆ. ನನ್ನ ದುಂಬುದ ಬಹುಮಾನನು ಪೂಜಾರಿ ಬೇರೆ ದುಂಬುದ ಬಹುಮಾನವನ್ನು ಕೊರಡು ಪಣಿಕೆರೆಂದುಳ್ಳೆ ಶ್ರೀತ ಚಂದ್ರಹಾಸ ಪೂಜಾರಿ. ದ್ವಿತೀಯ ಬಹುಮಾನವನ್ನು ಚಾರ್ವಿ ತಂಡ ಪಡೆದಿರ್ತದೆ. ಮುಂದಿನ ಬಹುಮಾನವನ್ನು ಶಿವರಾಮ್ ಶೆಟ್ಟಿ ಸಾಂತೆಗೊತ್ತು, ಯಜಮಾನರು ಸಾಂತೆಗೊತ್ತು ಇವರು ನೀಡಬೇಕಾಗಿ ವಿನಂತಿ. ಅಗ್ಗಜಗ್ಗಾಟ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ದೇವಕ ಭಂಡಾರಿ ಸಾಂತ್ಯ ಮಾರುಜಾಗ ಇವರ ತಂಡ ಪಡೆದಿರ್ತದೆ. ಶೆಟ್ಟಿ ಸಾಂತ್ಯಗೊತ್ತು ಇವರ ತಂಡ ಪಡೆದಿರ್ತದೆ. ಕೋಡಿಂಬೇರೆ ಕೊರಡು ಪಣಿಕೆ ಏನೊಂದುಲ್ಲೆ ವಿಶೇಷ ವಂಚನ ಕಾರ್ಯಕ್ರಮ ಸನ್ಮಾನ ಶ್ರೀಯುತ ಜನಾರ್ದನ ಶೆಟ್ಟಿ ಸಾಂತ್ಯ ನಾಟ್ಯ ವೈದ್ಯರು ಬಕ ಯಕ್ಷಗಾನ ಹಿಮ್ಮೆಳ ಕಲಾವಿದರು ಅರೆಗೆ ಈ ಒಂಜಿ ಕಾರ್ಯಕ್ರಮದ ನಿಮಿತ್ತವಾದ ಸನ್ಮಾನ ಮನ್ಪುರಂಜನ ಕಾರ್ಯಕ್ರಮ ದಯವಂತದ್ದು ಜನಾರ್ದನ ಶೆಟ್ಟಿ ಸಾಂತ್ಯ ಮೇಲೆ ದಯವಂತದ್ದು ವೇದಿಕೆ ಬರಡು. ಒಂಜಿ ಯಕ್ಷಗಾನೋಡು ಒಂಜಿ ನಿರಂತರವಾದ ಒಂಜಿ ತಾಳಮದ್ಲಿನ ಮಾತು ಜನಕ್ಕಳಿಗೆ ಕಲ್ಪೈನಾರು ಈ ಒಂಜಿ ಕಾರ್ಯಕ್ರಮ ಎಂಕಲ ವಿಶೇಷವಾಯಿನಂಚಿನ ಅಭಿನಂದನ ಕಾರ್ಯಕ್ರಮದೀತ ಈ ಒಂಜಿ ಕಾರ್ಯಕ್ರಮದ ಅಭಿನಂದನ ಪಾತೆರೋಡು ಪಂಡದು ಎನಿತ ಎಂಕಲ್ನ ಒಂಜಿ ವಿಶೇಷವಾಯಿನ ದೀಪ ಪ್ರಜ್ವಲನ ಮನ್ಪುರಂಚಿನ ಎಂಕಲ್ನ ಸಂಸದರಾಯನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೈದರು ಆರೇನು ಬಾರಿ ಗೌರವಪೂರ್ವಕವಾದ ವೇದಿಕೆಗೆ ಎಂಕ್ಲ ಆರೇನು ಆಹ್ವಾನ ಮಂದೊಂದುಲ್ಲ ಆರೆಗೆ ನಮ್ಮ ಮಾತೇರ್ನಲ ಪರವಾದ ಬಾರಿ ಗೌರವಡು ಪ್ರೀತಿಡಿ ಮಾತೇರ್ನಲ ಪರವಾದ ಸ್ವಾಗತ ಬಂದಿಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾನ್ಯ ಸಂಸದ ಪ್ರಣಮ್ ಪೂಜಾರಿ ಸಾಂತ್ಯ ಮೇರೆಗೆ ಬ್ರಿಜೇಶ್ ಚೌಟರಿಗೆ ಶಾಲು ಬೊಕ್ಕ ಸ್ಮರಣಿಕೆ ಕೊರದು ಗೌರವಿಸಲು ಪನಿ ಕೆರೊಂದುಲ್ಲೆ ಪ್ರೀತಿ ಎಂಕಲ ಮೀತ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಬತ್ತೆ ನಂಜನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮೇರೆಗೆ ಬಾರಿ ಗೌರವಪೂರ್ವಕವಾದ ನಂಜನ ಪ್ರಣಮ್ ಪೂಜಾರಿ ಬೇರೆಗೆ ಬ್ರಿಜೇಶ್ ಚೌಟರಿಗೆ ಶಾಲು ಬಕ ಸ್ಮರಣಿಕೆ ಕೊಡದು ಗೌರವಿಸುವುದಿಲ್ಲರೆ ಪ್ರಣಮ್ ಪೂಜಾರಿ. ಹರಿ ಓಂ. ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ಕಿನ್ಯ ಶ್ರೀ ಜನಾರ್ದನ ಶೆಟ್ಟಿ ಸಾಂತ್ಯ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ಕಿನ್ಯ ಗ್ರಾಮದ ಸಾಂತ್ಯದ ನಾರಾಯಣ್ ಶೆಟ್ಟರು ಮತ್ತು ನೆತ್ತಿಲ ಬಾಲಿಕೆ ಮನೆತನದ ಶ್ರೀಮತಿ ಉಮ್ಮಕ್ಕೆಯವರ ದಂಪತಿಗಳ ಇಬ್ಬರು ಮಕ್ಕಳಲ್ಲಿ ಹಿರಿಯ ಸುಪುತ್ರರಾಗಿ ಕೃಷಿಕ ಕುಟುಂಬದಲ್ಲಿ ಜನಿಸಿದ ತಾವು ಎಳವೆಯಲ್ಲೇ ವಿದ್ಯಾಭ್ಯಾಸದ ಜೊತೆಗೆ ಕೃಷಿ ಬದುಕಿನ ಅನುಭವ ಪಡೆದು ಉತ್ತಮ ಕೃಷಿಕರಾಗಿ ಬೆಳೆದಿರುವಿರಿ. ನಮ್ಮ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಿ ಯಕ್ಷಗಾನ ಕಲಾರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ಯಕ್ಷಗಾನದ ಭಾಗವತರಾದ ತಲಪಾಡಿ ರಾಮಯ್ಯರ ಪರು ಆನಂದ ಆಳ್ವರನ್ನು ಯಕ್ಷಗಾನ ಗುರುಗಳಾಗಿ ಪಡೆದು ಹಿಮ್ಮೇಳದ ಅನುಭವವನ್ನು ಪಡೆದುಕೊಂಡಿರುವಿರಿ. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಕಿನ್ಯ ಇದರ ಸದಸ್ಯರಾಗಿ ಸರಿಸುಮಾರು 40 ವರ್ಷಗಳಿಂದ ಹಿರಿಯ ಮದ್ದಲೆಗಾರರಾಗಿ ಸೇವೆ ಸಲ್ಲಿಸಿ ಸಂಘದ ಬೆಳವಣಿಗೆಯಲ್ಲಿ ತಮ್ಮ ಕೊಡುಗೆಯನ್ನು ನೀಡಿರುತ್ತೀರಿ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಮೂಲಕ ಅಷ್ಟಮಿ ಹಾಗೂ ನವರಾತ್ರಿ ಸಂದರ್ಭದಲ್ಲಿ ಮನೆಗಳಿಗೆ ಸಿರಿವೇಶ ಹೋಗುವ ಸಂದರ್ಭಗಳಲ್ಲಿಯೂ ತಮ್ಮ ಸೇವೆಯ ಕೊಡುಗೆ ಅಪಾರ. ನೀವು ನಾಟಿ ಪಶುವೈದ್ಯರಾಗಿ ಉಚಿತವಾಗಿ ಔಷಧವಿತ್ತು ಅದೆಷ್ಟೋ ಮೂಕ ಪ್ರಾಣಿಗಳ ಜೀವರಕ್ಷಕರಾಗಿರುವಿರಿ. ನಿಮ್ಮ ಕೈಗುಣದಿಂದ ನೀವು ಬಿತ್ತನೆ ಮಾಡಿದ ಬೆಳೆಗಳು ಉತ್ತಮ ಫಸಲು ನೀಡಿದ್ದವು.
ನೀವು ಜನರಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಬಿತ್ತನೆ ಮಾಡುತ್ತಿದ್ದೀರಿ. ನೀವು ಸಮಾಜಕ್ಕೆ ನೀಡಿದ ಅಪಾರ ಸೇವೆಯನ್ನು ಪರಿಗಣಿಸಿ ನಿಮ್ಮನ್ನು ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ ಕಿನ್ಯ ಇದರ ವತಿಯಿಂದ ಅಭಿನಂದಿಸುತ್ತಾ, ತಮ್ಮ ಬಾಳಿನ ಉದ್ದಕ್ಕೂ ಕಲಾ ಜೀವನದ ಸೇವೆಗೆ ಬೆಂಬಲವಾಗಿ ನೀಡಿದ ಪುತ್ರ ಪುತ್ರಿಯರನ್ನು ಜತೆಗಿರಿಸಿಕೊಂಡು ತಮ್ಮ ಕೃಷಿ ಬದುಕಿನೊಂದಿಗೆ ಕಲಾ ಸೇವೆಯ ಕೊಡುಗೆಯನ್ನು ಅನವರತರಭಿಸಲಿ ಎಂದು ಶುಭ ಆರೈಕೆಗಳೊಂದಿಗೆ ಒಪ್ಪಿಸುತ್ತಿರುವ ಸನ್ಮಾನ ಪತ್ರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ ಕಿನ್ಯ. ದಿನಾಂಕ 20 ಡಿಸೆಂಬರ್ 2025. ಸ್ಥಳ ಸಾಂತ್ಯ ಕಿನ್ಯ. ಶ್ರೀಯುತ ಜನಾರ್ದನ ಶೆಟ್ಟಿ ಸಾಂತ್ಯ ಮೇರೆಗೆ ಸನ್ಮಾನನು ಎಂಕಲ್ನ ಫಲವಸ್ತು ಸ್ಮರಣಿಕೆ ಅಭಿನಂದನಾ ಪತ್ರ. ಗ್ರಾಮದ ಆರ್ಯನ್ ಚಿತ್ರಶ್ವೇತ ಜನಾರ್ದನ ಶೆಟ್ಟಿ ಸಾಂತ್ಯ ಮೇರೆನೆ ಇನ್ನಿತ ಒಂಜಿ ಗಣ್ಯ ವೇದಿಕೆಡು ಚಿತ್ರ ಗಣ್ಯಾತಿ ಗಣ್ಯರನ್ನ ಉಪಸ್ಥಿತಿಡು ಶಾಲು ಹಾರ ಪೇಟ ಫಲವಸ್ತು ಸ್ಮರಣಿಕೆ ಅಂಚನೆ ಅಭಿನಂದನಾ ಪತ್ರದೊಟ್ಟಿಗೆ ಈ ಒಂಜಿ ಗಣ್ಯ ವೇದಿಕೆಡು ಅಭಿನಂದನೆ ಮಲ್ತೊಂದುಲ್ಲ ಬಂದುಲೆ ನಮ್ಮ ಮಾತೆರ್ನಲ ಪೆರ್ಮೆದ ಸಂಸದರ ಚಿತ್ರ ಶ್ರೀಯುತ ಬ್ರಿಜೇಶ್ ಚೌಟರ್ ಕ್ಯಾಪ್ಟನ್ ಒಂಜಿ ಯುವ ನಾಯಕಿಯಾದ ತನ್ನ ಈ ಒಂಜಿ ಅವಧಿಡೆ ಒಂಜಾತೆ ಎಡ್ಡೆ ಬೇಲೆ ಮಲ್ತೊಂದು ಒಂಜಿ ಪುಗರ್ತೆನೆ ಪಡೆಯಂಚಿತ್ತನ ಒಂಜಿ ಸಂಸದರೇ ಇತ್ತರಂದ ನಮ್ಮ ಈ ಒಂಜಿ ಬ್ರಿಜೇಶ್ ಚೌಟೇರು ಇನ್ನಿತ ಈ ಒಂಜಿ ಸಭೆಟೆ ಉಪಸ್ಥಿತರಿರ್ತದೆ ರೆಡ್ಡೆ ಎಡ್ಡೆಪ್ಪದ ರೆಡ್ಡೆ ನುಡಿಕೊರಡು ಪಂಡದೆ ಶ್ರೀಯುತ ಬ್ರಿಜೇಶ್ ಚೌಟೇಡ ಒಂಜಿ ವಿನಂತಿ ಮಲ್ತೊಂದು ಸೇರಿದಿನ ಮಾತೆರೆಗ್ಲ ಸುಲ್ಮೆನ್ ಸಂದಾಯತ ಮಂತೊಂದು ದುರ್ಗಾ ಸೇವಾ ಸಮಿತಿ ಹಿಂಗೆ ಸತ್ಯಾಂಡಲ್ಲಿ ನೀ ಸಭೆ ಉಂಟೊಂದು ಗೊತ್ತಿಜಾನು ಯಾನ್ ನೇನು ಇನ್ವಿಟೇಷನ್ ತೂತಿಜಿ ಯಾನ್ ನಿತ್ಯನ್ನಡ ಜತ್ತಿ ಪೆಟ್ಟಿಗೆ ಕೇನ್ ನ್ಯಾಯನೇ ಶಾಂತಿಯಡ ಬತ್ತು ಸಭೆ ತಕ್ಕ ಸಾರ್ವಜನಿಕ ಸಭೆ ಪಾಲ್ಪಡೋಣ ಅವಶ್ಯಕತೆ ಇಜ್ಜಿ ಶಾಂತಿಯ ಬರ್ಪುನಿ ಪಂಡೆ ನಮ್ಮ ಇಲ್ಲಾಗ ಬತ್ತಿಲೆಕ್ಕ ಶಾಂತ್ಯದ ಕಾರ್ಯಕ್ರಮಕ್ಕೆ ಬರ್ಪುನಿ ಅತ್ತನ ತಲಪಾಡಿದ ಕಾರ್ಯಕ್ರಮ ಬತ್ತದು ಅಲ್ಪ ಸಾರ್ವಜನಿಕ ಸಭೆ ನಮ್ಮ ಕಲ್ಡನೆ ಪಾತೆರ್ನಂಚಿನ ಒಂಚೂರು ಮುಜುಗರ ಲೆಕ್ಕಲ್ಲ ಆಪುಂಡು ಅಂಚಾದ್ರ ಬೇತೆ ಕಡೆಟ್ಟು ಉರ್ದು ಪಿದೈಬೋದು ಪಾತೆರ್ನ ಬೇತೆ ಇಲ್ಲಡ್ದು ಪಿದೈಬೋದು ಪಾತೆರ್ನಂಚಿನ ಸಂಗತಿ ಬೇತೆ ಅಲ್ಪ ಪಾತೆರ್ರ ಆಪುಂಡು ನನ್ನ ಇಲ್ಲದಲ್ಲ ಬತ್ತನಾಗ ಅತ್ತನ ನಮ್ಮೂರುಡು ಬತ್ತದ ಪಾತೆರ್ರ ಒಂಚೂರು ಕಷ್ಟ ಆಂಡಲ ಯಾನ್ ದೈವದ ನೇಮಡ್ದೊಂಜಿ ಬೂಲೆದತ್ತನ್ಗ ಅಂದು ಬೈದಿನಿಡೆಗೆ ಅಂಡ ಇನ್ನು ಈ ಸಾರ್ವಜನಿಕ ಸಭೆ ಪಾಲ್ಪಡೆಯೊಂಚಿನೊಂದು ಅವಕಾಶ ತಿಕ್ಕದನು ಯಾನ್ ಸೇರಿದಿನ ಮಾತೆರೆಗ್ಲ ವಿಶೇಷವಾದ ಆ ಮಲ್ರಾಯ ಧೂಮಾವತಿನ ಆಶೀರ್ವಾದದ ಕಾರಣಗೆ ನಿಖಲ್ನ ಮಾತೆರನೆಲ್ಲ ಪ್ರೀತಿ ಸಹಕಾರದ ಕಾರಣ ಕರಿನೊಂಜಿ 1.5 ವರ್ಷದ ಈ ಜಿಲ್ಲೆದ ಸಂಸದಾದ ಬೇಲೆ ಮನ್ಪಂಚಿನೊಂಜಿ ಮಲ್ಲ ಅವಕಾಶ ಅಪ್ಪ ಉಲ್ಲಾಲ್ ದಿನ ಆಶೀರ್ವಾದ ಇಂಕ ತಿಕ್ಕದನು ಯಾನ್ ಹೆಚ್ಚಿಗೆ ದಾಲ ಪಾತೆರ್ರೆ ಪೋಂದೆ ಈ ವೇದಿಕೆಡ್ ಮಲಮಲ್ಲ ಅತಿಥಿನಕ್ಲುಲ್ಲೇರು ವಿಶೇಷವಾದ ನಮ್ಮ ಸಹಕಾರ ರತ್ನ ರಾಜಾರಾಮ್ ಭಟ್ರುಲ್ಲೇರು ಅವ್ರ ಸಹಕಾರ ರತ್ನ ತಿಕ್ಕಿಬೊಕ್ಕ ಎಂಕ ಸುರೂಕು ಅರನೊಟ್ಟಿಗೆ ಒಂಜಿ ವೇದಿಕೆ ಹಂಚೊಂಡ್ರ ಅವಕಾಶ ತಿಕ್ಕದನು ಅರೆಗೆ ಸನ್ಮಾನ ಮಂತದಾರ ಇಜ್ಜ ಅಂದ್ ಗೊತ್ತಿಜ್ಜೆ ಎಂಕ್ ಇನ್ನು ಅರೆಗ್ಲೊಂದು ಸನ್ಮಾನ ಮೂಲ ಮನ್ಪಡಿತಾನೆ ಏನು ವಿಶೇಷವಾದ ಅರೆಗೆ ಸಹಕಾರ ರತ್ನ ತಿಕ್ಕಿನೇಕ್ ಅಭಿನಂದನೆಯನ್ನು ಪಂಡ್ರೆ ಬಯಸೊಂದಿಲ್ಲ ಅವೇ ರೀತಿ ವೇದಿಕೆ ಉಪ್ಪನ ಮಾತಾ ಅತಿಥಿನಕ್ಲೆಲ್ಲ ವಿಶೇಷವಾದ ಅಭಿನಂದನೆಯನ್ನು ಶುಭ ಹಾರೈಕೆಯನ್ನು ಪನೊಂದು ಈ ಕಾರ್ಯಕ್ರಮ ಹೆಚ್ಚಿಗೆ ದಾಲ ಪಾತ್ರೆ ಪಿರೋರೆ ನೀತೆ ಪನ್ಪುನಿ ಅವ್ರು ಇಲ್ಲದ ಲೆಕ್ಕ ನಿಕ್ಲೊಟ್ಟಿಗೆ ಒಪ್ಪುವೆ ಊರ್ದ ಲೆಕ್ಕ ಬೇಲೆ ಮನ್ಪುವೆ ಧರ್ಮದ ಸಾದಿಡ್ ನಡಪುವೆ ಪ್ರಾಮಾಣಿಕತೆ ನಡು ಬೇಲೆ ಮನ್ಪುವೆ ಮಾತ್ರ ಈ ಸಂದರ್ಭ ಈ ಪುಣ್ಯ ನೆಲಟ್ಟು ಪನದುಲ್ಲ ದಾಯಂದು ಪಂಡ ಎಂಕುಲು ಬೈದಿನ ಇಲ್ಲ ಅಂಚಿನ ಎಂಕಲ್ನ ಅಪ್ಪಮ್ಮ ಎಂಕ್ಲೆ ಕೊಡ್ತಿನ ಸಂಸ್ಕಾರ ಅಂಚಿನ ಧರ್ಮದ ಸಾದಿಡು ಪೋಡ್ಗೆ ಪ್ರಾಮಾಣಿಕವಾಯಿನ ಪ್ರಯತ್ನ ಮನ್ಪೋಡ್ಗೆ ಈ ತುಳುವ ನೆಲತ ದೈವದೇವರು ಧರ್ಮದ ಸಾದಿಡು ಪೋಯಿನಾಯನ್ ಪ್ರಾಮಾಣಿಕತೆ ನಡು ಬೇಲೆ ಮಂತಿನಾಯನ್ ಏಪಲ ಕೈ ಬುಡ್ ಪೂಜಾರಿ ಅಂತ ಪನ್ಪನೇಕ್ಕೆ ಸಾರ ಉದಾಹರಣೆ ಉಂಟು ಅಂಚಾದ್ರ ಆ ರಡ್ಡು ವಿಷಯನೂ ಅತ್ಯಂತ ವಿಶ್ವಾಸಡು ಈ ದೈವದ ನೆಲಟ್ಟು
ಈ ದೇವರನ್ನ ಮಣ್ಣುಡು ಯಾನ್ ಈ ಸಂದರ್ಭಡ್ ಪನ್ರೆ ಬಯಸೊಂದಿಲ್ಲ ಆಪುನ ಪೋಪುನ ಬೇತ ವಿಷಯ ಅಂಡ ಈ ರಡ್ಡು ವಿಷಯ ಅವು ಕಾಂಪ್ರಮೈಸ್ಲ ಇಜ್ಜಿಂದ ಪಂಪಿನ ವಿಷಯನ ಸುರುಕಾದ ಪನ್ರೆ ಬಯಸೊಂದಿಲ್ಲ ತಲಪಾಡಿ ಎಂಗೆ ಕೇಪಲ ಬಾರಿ ಪ್ರೀತಿದ ಊರು ವಿಶೇಷವಾದ ಎನ್ನ ಅಜ್ಜರಿನ ಪುದರ್ ಮಾಬಲ ಆಳ್ವೇರು ಸಾಂತ್ಯದ ಮಾಬಲ ಆಳ್ವೇರ್ಲ ಅರ್ಲ ಬಾರಿ ದೋಸ್ತಿ ಅಂಚಾದ್ರ ಎಂಕ್ ಬಾರಿ ಪ್ರೀತಿದ ಊರು ತಲಪಾಡಿ ಯಾನ ಮೂಲು ಎನ್ನ ಅಪ್ಪನ ಇಲ್ಲೊಂದು ಬಾರಿ ಸಮಯ ಮೂಲು ಇಜ್ಜಣ್ಣ ಅಂಡಲ್ಲ ಬಾರಿ ಪ್ರೀತಿದ ಊರು ಅವೇ ರೀತಿ ಇನಿ ಅಂಚಿನ ಒಂಜಿ ಊರುಡು ಮೂಲು ಬತ್ತದ ನಿಖಲ್ನ ಎದುರು ಒಂಜಿ ಪಾತೆರ್ನಂಚಿನ ಅವಕಾಶ ವೇದಿಕೆಡ್ ಬತ್ತು ಕುಲ್ಲಂಚಿನ ಅವಕಾಶನ ಕೊಡ್ತಿನ ನಿಕ್ಲೆಗೆ ಮಾತ್ರೆಗ್ಲಾನ್ ಪಿರೋರ ಧನ್ಯವಾದನ ಪನೊಂದು ಈ ಕಾರ್ಯಕ್ರಮದ ತಡವಾದ ಬತ್ತಿನ ಪಿರೋ ಕ್ಷಮೆನ ಯಾಚಿಸ ಒಂದು ವೇದಿಕೆದ ದುಮ್ಮುಪ್ಪುನಂಚಿನ ಮಾತ್ರೆಗ್ಲ ಪಿರೋರ ಕೈ ಮುಗಿದು ಧನ್ಯವಾದ ಪನೊಂದು ಸೇರಿದಿನಕ್ಲು ಮಾತ್ರೆಗ್ಲ ಎಡ್ಡೆಪ್ಪನ ಬಯಕೊಂದಿನ ಪಾತೆರ್ನಂತವೇ ಜೈ ಹಿಂದ್. ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ಮುಂದಿತ ವಾರ್ಷಿಕೋತ್ಸವದ ಈ ಒಂದು ಪೊರ್ಲಕಂಠದ ಸಭೆಟ್ಟು ಬಾರಿ ಪೊರ್ಲಕಂಠದ ರೆಡ್ಡ ಪಾತೆರ್ನ ನಮ್ಮ ಪೆರ್ಮೆದ ಸಂಸದರಾಯನ ಶ್ರೀಯುತ ಬ್ರಿಜೇಶ್ ಚೌಟರಿಗೆ ವಂದನಾರ್ಪಣೆ ಮಲ್ತೊಂದು ಆಯ್ತು. ಒಟ್ಟಿಗೆ ಈ ಒಂಜಿ ಪರಿಸರಗೂ ಈ ಊರಿಗೂ ಬರ್ಪಿಂಚಿತ್ತನ ಆ ಒಂಜಿ ರೋಡ್ಗೂ ಅತ್ತೊಂದಂಡ ರಸ್ತೆಗೆ ಸುಮಾರು 15 ಲಕ್ಷ ರೂಪಾಯಿದ ಅನುದಾನವನ್ನು ಘೋಷಣೆ ಮಾಡ್ತಿದ್ದೀರಿ. ಅದನ್ನು ತುಂಬದ ದಿನಟ್ಟು ಆ ಒಂಜಿ ಕಾಮಗಾರಿ ಆರಂಭ ಪನ್ಪುಣ ಒಂಜಿ ಭರವಸೆಲ್ಲ ಕೊಡ್ತೇರಿ. ಅರೆಗೆ ಈ ಊರದ ಪರವಾದೆ ಈ ಸಂಸ್ಥೆದ ಪರವಾದೆ ಅರೆಗೆ ವಂದನಾರ್ಪಣೆಯನ್ನು ಮಲ್ತೊಂದು ಲೇಸನೆ ದುಂಬತ್ತೊಂದಲು ಬಂದುಲೆ ಭಂಡಾರ ಏರಿಂಚಿತ್ತಿನ ಒಂಜಿ ಸಂದರ್ಭಡು ಬತ್ತಿಂಚಿತಿ ಮಾತ ಬಂಧುಲೆಗಳ ಅವೊಂಜಿ ಅನ್ನ ಸಂತರ್ಪಣೆದ ವ್ಯವಸ್ಥೆ ಮಲ್ತನಕಲೆ ಸೇವಾ ಕರ್ತೇರೆ ಶ್ರೀಮತಿ ಜೀವಿತ ಅನೀಶ್ ಭಂಡಾರಿ ಸಾಂತ್ಯ ಮಾರುಜಾಗೆ ಮೇರೆಗೆ ವಂದನಾರ್ಪಣೆ ಮಲ್ತೊಂದು ಮುಖಲ ಪರವಾದ ಶ್ರೀಮತಿ ಮಾಲತಿ ಮಾರುಜಾಗೆ ಬೇರೆ ವೇದಿಕೆ ಬದ್ದದೆ ಅವೊಂಜಿ ಗೌರವನು ಸ್ವೀಕಾರ ಮಲ್ಪಡ ಪಂಡದೆ ವಿನಂತಿ ಮಲ್ತೊಂದು ಈ ಒಂಜಿ ಗೌರವನು ನಮ್ಮ ಪೆರ್ಮೆದ ಸಂಸದರಾಯನ ಶ್ರೀಯುತ ಬ್ರಿಜೇಶ್ ಚೌಟರೆ ಕೊರಡು ಪಂಡದೆ ವಿನಂತಿ ಮಲ್ತೊಂದು ಪೊರ್ತು ಮೀರೊಂದುಂಡು ಸಮಯದ ಅವಕಾಶ ಭಾರಿ ಕಮ್ಮಿ ಉಂಡು. ವೇದಿಕೆಡೆ ಒಂಜಾತೆ ಗಣ್ಯಾತಿ ಗಣ್ಯರೇ ಮಲಮಲ್ಲ ಪಾತೆರ್ನ ಕರೋಲ್ಯರೆ ಅಂಡ ಅಕ್ಲೆ ತಾನು ಕುಳ್ತನಲ್ತೆ ಇಂಕ್ಲು ನನ್ನ ಪಾತೆರುಜಿ ಇಂಕ್ಲ ಮೌನ ಸಮ್ಮತಿ ಪನ್ಪುಣ ಒಂಜಿ ತೋಜಾತು ಕೊರ್ತು ಕಿನ್ಯದ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ದೊಂಪದ ಬಲಿ ನೇಮದ ಈ ಶುಭ ಸಂದರ್ಭದಲ್ಲಿ ಈ ಧರ್ಮಸಭೆಯಲ್ಲಿ ಬಂದು ಮಾರ್ಗದರ್ಶನ ಕೊಟ್ಟಂತಹ ನಮ್ಮ ಕ್ಷೇತ್ರದ ಗೌರವಾನ್ವಿತ ಸಂಸದರಾದ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ಈ ಸಭೆಯನ್ನು ದೀಪ ಬೆಳಗ್ಗೆ ಉದ್ಘಾಟಿಸಿ ನಮಗೆ ಸಂದೇಶವನ್ನು ಕೊಟ್ಟಂತಹ ಆತ್ಮೀಯರಾದ ನನ್ನ ಊರಿನ ಸಂತೋಷ್ ಕುಮಾರ್ ಅವರೇ, ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಶಿವಕೃಪಾ ಶ್ರೀಕೃಷ್ಣ ಅವರೇ, ಈ ಸಭೆಯಲ್ಲಿ ಆಸೀನರಾಗಿರುವ ಈ ವೇದಿಕೆ ಆಸೀನರಾಗಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಧರ್ಮಸಭೆಯಲ್ಲಿ ಆಸೀನರಾಗಿ ಶ್ರೀಕೃಷ್ಣ ಅವರ ಧಾರ್ಮಿಕ ಉಪನ್ಯಾಸವನ್ನು ಅನುಭವಿಸಿ ಆನಂದಿಸಿದ ಈ ಸಭೆ ಎಲ್ಲ ಸಭಾಸದರೇ, ಶ್ರದ್ಧೆಯ ತಾಯಂದಿರೇ ಮತ್ತು ಈ ಭವ್ಯ ಭಾರತದ ಮುಂದಿನ ಭವಿಷ್ಯ ಪುಟಾಣಿ ಮಕ್ಕಳೇ, ಧರ್ಮಸಭೆ ಎಂದ ಮೇಲೆ ಅಧ್ಯಕ್ಷ ಭಾಷಣ ಮಾಡಬೇಕಾದ್ದು ಅದು ಧರ್ಮ. ಆದರೆ ನನ್ನ ಸ್ಥಿತಿ ಹೇಗಾಗಿದೆ ಅಂತೇಳಿದರೆ, ಸಮುದ್ರದಲ್ಲಿ ಸುನಾಮಿಗೆ ಎದ್ದ ಬಿರುಗಾಳಿಯ ಅಲೆಯ ಮಧ್ಯೆ ಸಿಕ್ಕಿದ ದೋಣಿ ಅಂತಾಗಿದೆ ಸಂಸದರೇ. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಏನು ಹೇಳಬೇಕಂತ ಯೋಚನೆ ಮಾಡಿದ್ದೇನೆ, ಪೂರಾ ಶಿವಕೃಪೆಯವರು ಶಿವಕೃಪೆಯನ್ನು ಮಾಡಿದ್ದಾರೆ. ಆದರೆ ಇಂದಿನ ಸಭೆಯನ್ನು ಕಂಡಾಗ ನನಗೆ ನರೇಂದ್ರ ಮೋದಿಯವರ ಭವ್ಯ ಭಾರತದ ಕಲ್ಪನೆ ಅದು ನನ್ನ ಎದುರು ನಿಂತಿದೆ ಅಂತ ನನಗೆ ಅನಿಸ್ತದೆ. ಶುದ್ಧ ಸಂಪ್ರದಾಯಸ್ಥ ಸನಾತನಿಗಳ ಸಭೆ ಮುಂದೆ ನಾನೇನು ಹೇಳಬೇಕು ಅಂತ ಗೊತ್ತಿಲ್ಲ. ನೀವು ಸಂಸ್ಕಾರದಲ್ಲಿ ತುಂಬಿದ ಕೊಡಬಾಗಿದ್ದೀರಿ, ಅದು ನಾನು ಅನುಭವಿಸಿದ್ದೇನೆ. ಸಂಸ್ಕಾರಕ್ಕೆ ಮೂಲ ಪುರುಷ
ಭಗವಂತನಾದ ಶ್ರೀಕೃಷ್ಣ. ಆತನು ಯುದ್ಧ ಮಧ್ಯದಲ್ಲಿ ಅರ್ಜುನಿಗೆ ಮಾಡಿದಂಥ ಭಗವದ್ಗೀತೆ ಇಡೀ ವಿಶ್ವಕ್ಕೊಂದೇ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದ ಅದು ಅಧ್ಯಯನ ಗ್ರಂಥ. ಬಹುಶಃ ಬ್ರಿಯಸ್ಟ್ ಅವರು ಅದನ್ನು ಆ ಭಗವದ್ಗೀತೆಯನ್ನು ಸಂಪೂರ್ಣ ಓದಿ ಕರಗತ ಮಾಡಿಕೊಂಡಿದ್ದಾರೆ ಅನ್ನೋದು ನನಗೆ ಇವತ್ತು ನನಗೆ ಅನುಭವಕ್ಕೆ ಬಂದಿದೆ. ಯಾಕೆ ಅನುಭವಕ್ಕೆ ಬಂದಿದೆ ಅಂತ ಹೇಳಿದರೆ, ಹೇಗೆ ಅನುಭವಕ್ಕೆ ಬಂದಿದೆ ಅಂತ ಹೇಳಿದರೆ, ಇದು ನನ್ನ ಮನೆ ಅಂತ ಅವರು ಉಲ್ಲೇಖ ಮಾಡಿದರು. ಇದು ನನ್ನ ಮನೆ ಅಂತ ಉಲ್ಲೇಖ ಮಾಡಿದರು. ತನ್ನ ಅಜ್ಜನಿಗೂ ಈ ಗ್ರಾಮಕ್ಕಿರುವಂಥ ಸಂಭವವನ್ನು ಉಲ್ಲೇಖ ಮಾಡಿದರು. ಶ್ರೀಕೃಷ್ಣನು ಮಾಡಿದ್ದು ಅದನ್ನೇ ಅರ್ಜುನನಿಗೆ. ಆತನ ವಾಸ್ತವ ಏನು, ಆತನ ಹಿನ್ನೆಲೆ ಏನು, ಮುಂದೆ ಏನು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ಮೂಲ ಬೋಧನೆ ಮಾಡಿದೆ. ಹಾಗಾದರೆ ಭಗವದ್ಗೀತೆ ಏನು ಹೇಳಿದೆ? ಏನು ಹೇಳಲಿಲ್ಲ. ಭಗವದ್ಗೀತೆ ಆರಂಭ ಆದ್ದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಏನು ಶ್ರೀಕೃಷ್ಣ ಅವರೇ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಅದನ್ನು ಸ್ವಲ್ಪ ಬದಲಾಯಿಸಿದರೆ ಸಂಸ್ಕೃತವನ್ನು ಹೇಗೆ ಬೇಕಾದರೂ ಅರ್ಥ ಮಾಡಿಕೊಳ್ಬೋದಂತೆ. ಒಂದು ವಿಚಿತ್ರವಾದ, ವಿಶಿಷ್ಟವಾದ, ಶ್ರೀಮಂತವಾದ ಭಾಷೆ. ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದು ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತ. ಯಾವುದೇ ಕ್ಷೇತ್ರ ನೀನು ಕೆಲಸ ಮಾಡೋ, ನೀನು ಧರ್ಮವನ್ನು ಮಾಡು ಅಂತ. ಇವತ್ತು ಬ್ರಿಯಸ್ಟ್ ಅವತಾರ್ ಅವರು ಒಬ್ಬ ಸಂಸದನಾಗಿ ಸಂಸದನ ಧರ್ಮ ಏನು ಅದನ್ನು ನಮ್ಮ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಸಂಸದನಾಗಿ ಒಬ್ಬ ಆದರ್ಶ ಸಂಸದ ಅಂತ ಇವತ್ತು ಅವರು ಕರೆಸಿಕೊಂಡಿದ್ದಾರೆ. ನಾನು ಅವರಿಗೆ ಇಡೀ ಹಿಂದೂ ಸಮಾಜದ ಪರವಾಗಿ ಶಿರಬಾಗಿ ವಂದನೆ ಸಲ್ಲಿಕೆ ಮಾಡ್ತೇನೆ. ಭಗವದ್ಗೀತೆ ಅಂತ್ಯವಾಗೋದು ಯಥಾಯೋಗ್ಯಂ ತಥಾ ಕುರು ಅಂತ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ್ದು, ನಿನಗೆ ಹೇಗೆ ತೋರ್ತದೆ, ನಿನಗೆ ಎಂಚ ತೋಜು ಅಂಚೆ ಮಲ್ಪ ದೇವರೇ ಅಂತ ಅದು ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ್ದು. ನಾನು ಕೂಡ ಅದನ್ನು ಇವತ್ತು ಕೇಳೋದು. ನಾನು ಈ ಕ್ಷೇತ್ರದ ದುರ್ಗಾ ಸೇವಾ ಸಮಿತಿಯವರು ಮಾಡುವಂತಹ, ಅವರ ನೇತೃತ್ವದಲ್ಲಿ ಆಗುವಂಥ ಈ ಧರ್ಮ ಸಭೆ ಅದು ಯಶಸ್ವಿ ಆಗಲಿ, ಸೂರ್ಯಚಂದ್ರ ಇರುವವರೆಗೆ ಈ ದುರ್ಗಾ ಸೇವಾ ಸಮಿತಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ಅಷ್ಟೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಭಾಗದ ಯುವಕರ ಸಂಸ್ಕಾರವನ್ನು ನಾನು ನೋಡಿದ್ದೇನೆ. ಬಹುಶಃ ಬೇರೆ ಊರಲ್ಲಾದರೆ 9 ಗಂಟೆ ವಿಸಿಲ್ ಹೊಡಿಲಿಕ್ಕೆ ಆರಂಭ ಮಾಡ್ತಾಯಿದ್ರು. ಆದರೆ ಈ ಭಾಗದ ಜನ ಏನು ಸಂದೇಶ ವೇದಿಕೆಯಿಂದ ಬರ್ತದೆ ಅಂತ ಕುತೂಹಲನ ಕಾದು ಕುಳಿತದ್ದು ಇದೆಯಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಕೇವಲ ಭಾಷಣ ಮಾಡಿ ನಾವು ಭಾಷಣ ಮಾಡಿ ಹೋದರೆ ಸಾಕಿ. ಯೋಚನೆ ಮಾಡಬೇಕು. ಒಂದು ದೈವಸ್ಥಾನದಲ್ಲಿ ಒಂದು ದೊಂಪದ ಬಲಿ ನೇಮ, ಇವತ್ತು ಭಂಡಾರ ಇಳಿಯುವುದು, ನಾಳೆ ನೇಮ, ಊರ ಜನಕ್ಕೆಲ್ಲ ಸೇರುವಂಥ ಒಂದು ಅವಕಾಶ ಬಂತು. ಬೂಳಿ ಹಿಡ್ಕೊಂಡಿತ್ತು, ಮನೆಗೆ ಹೋಯ್ತು, ಸಾಕ, ಅಷ್ಟೇ ಮಾಡಿದರೆ ಸಾಕ. ನಾವು ಈ ದೊಂಪದ ಬಲಿ ನೇಮಕ್ಕೆ ಬಂದಾಗ ನಮ್ಮಿಂದ ಏನು, ನಾನೇನು, ನನ್ನಿಂದೇನು, ನನ್ನಿಂದ ಎಷ್ಟು ಅಂತ ಯೋಚನೆ ಮಾಡಬೇಕಾದ ದಿವಸ ಇವತ್ತು. ಎಲ್ಲವನ್ನು ಇವರೇ ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಹೋದರೆ ಯಾವುದೇ ಊರಿನಲ್ಲಿ ಕೂಡ ಧಾರ್ಮಿಕ ಕೆಲಸಗಳು ನಡೀಲಿಕ್ಕೆ ಸಾಧ್ಯ ಇದೆ. ಹಾಗೆ ನೋಡಿದರೆ ದೇಹದಲ್ಲಿ ರಕ್ತ ಮತ್ತು ಹಣ ಅದು ಒಂದೇ ಕಡೆ ನಿಲ್ಲಬಾರ್ದು ಅಂತ ಇದೆ. ಒಂದೇ ಕಡೆ ನಿಲ್ಲಬಾರ್ದು. ರಕ್ತ ಒಂದೇ ಕಡೆ ನಿಂತರೆ ಕೆಲವು ದಿವಸ ಆಗುವಾಗ ಸ್ವಲ್ಪ ಕೆಂಪು ಬಣ್ಣ ಆಗ್ತದೆ, ಕೆಲವು ದಿವಸ ಆದಾಗ ಸ್ವಲ್ಪ ಬಾವು ಬರ್ತದೆ, ಸ್ವಲ್ಪ ಊತ ಬರ್ತದೆ. ಡಾಕ್ಟ್ರ್ ಹತ್ರ ಹೋದರೆ ಒಂಜಿ ಸ್ಕ್ಯಾನಿಂಗ್ ಮಲ್ಪುಗ ಅಂತ ಹೇಳ್ತಾರೆ, ಒಂಜಿ ಬಯಾಪ್ಸಿ ಮಲ್ಪುಗ ಅಂತ ಹೇಳ್ತಾರೆ. ಬಯಾಪ್ಸಿ ರಿಪೋರ್ಟ್ ಬಂದೇನು ಹೇಳ್ತಾರೆ, ಈ ಒರಿಯೇ ಬತ್ತಿನಿಯಾ ಏರ್ಲ ಒಟ್ಟಿಗೆ ಬೈಜೇರ ಅಂತ ಕೇಳ್ತಾರೆ. ಒಟ್ಟಿಗೆ ಏರ್ಲ ಬೈಜೇರ ಅಂತ ಕೇಳಿದರೆ ಅರ್ಥ ಏನು ಅಂತ ಹೇಳಿದರೆ ನಿನಗೆ ಕ್ಯಾನ್ಸರ್ ಉಂಟು ಅಂತ. ಆ ಕ್ಯಾನ್ಸರ್ ಶಬ್ದ ಕೇಳಿದಾಗಲೇ ಸಾಧಾರಣ ಗುಂಡಿ ಗಟ್ಟಿದ್ದವನ ಕೈಕಾಲು ನಡಲಿಕ್ಕೆ ಆರಂಭ ಆಗ್ತದೆ. ಆದರೆ ಕೈಯಲ್ಲಿರುವ ಹಣ ಅದು ಒಂದೇ ಕಡೆ ಉಳಿದರೆ ಅದು ಕೂಡ ಅಪಾಯಕಾರಿ. ಹಣದಿಂದ ಕೇವಲ 2 ಸಂಗತಿ ಮಾಡಲಿಕ್ಕೆ ಸಾಧ್ಯ. ಕೇವಲ 2 ಸಂಗತಿ. ಕಾಸಿತ್ತನ ಎಂಜಿನ ಮಲ್ಪೋಲಿ ಅಂತ ಇದೆ ಶೆಟ್ರೆ ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿ. ಹಣದಿಂದ ಆಗೋದು 2 ಕೆಲಸ, ಒಂದು ದಾನ, ಒಂದು ಭೋಗ. ನಮ್ಮ ಕೈಯಲ್ಲಿ ಹಣ ಇದ್ದರೆ ಎಲ್ಲ ಭೋಗ ಮಾಡ್ತೇವೆ. ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ನನ್ನ ತೋಟ, ನನ್ನ
ಕಾರು, ನನ್ನ ಬಂಗಲೆ, ನನ್ನ ನೌಕರರು, ನನ್ನ ಚಾಕರಿಯವರು, ಹೀಗೆ ನಾನು ನನ್ನದು ನನ್ನದು ಅಂತ ನಾವು ನಮ್ಮ ಹಣದ ಅಹಂಕಾರದಲ್ಲಿ ಮೆರೀತೇವೆ. ಇನ್ನೊಂದು ದಾನ. ಹೀಗೆ ಧರ್ಮಕ್ಷೇತ್ರಗಳಿಗೆ, ಸಮಾಜ ಸೇವೆ ಮಾಡುವಂಥ ಸಂಘ ಸಂಸ್ಥೆಗಳಿಗೆ ನಾವು ದಾನ ಮಾಡಲಿಕ್ಕೆ ಸಾಧ್ಯ ಆದರೆ, ದಾನ ಮಾಡುವ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ, ಆ ದಿವಸ ನಮ್ಮ ಕೈಲಿರೋ ಹಣ ಅದು ಉಪಯೋಗ ಆಗಿದೆ ಅಂತ ಅರ್ಥ. ಸತ್ಪಾತ್ರರಿಗೆ ದಾನ ಮಾಡಬೇಕು, ಸತ್ಪಾತ್ರರಿಗೆ ದಾನ ಮಾಡಬೇಕು, ಸತ್ಪಾತ್ರ ಸಂಘಟನೆಗಳಿಗೆ ದಾನ ಮಾಡಬೇಕು. ಒಂದು ವೇಳೆ ನಮ್ಮ ಕೈಲಿರೋ ಹಣದಿಂದ ದಾನ ಮತ್ತು ಭೋಗ ಎರಡು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ, ಈ ಎರಡನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆ ಹಣ ತನ್ನಿಂತಾನಾಗಿ ತನ್ನ ಕೆಲಸ ಮಾಡ್ತದೆ. ಹಣ ಏನು ಕೆಲಸ ಮಾಡ್ತದೆ? ನಮ್ಮ ಸರ್ವನಾಶ ಮಾತ್ರ ಮಾಡ್ತದೆ, ನಮ್ಮ ಸರ್ವನಾಶ ಮಾತ್ರ ಮಾಡ್ತದೆ. ಹಣ ಒಂದು ಬ್ಯಾಂಕ್ನಲ್ಲಿಟ್ಟರೆ ಸರ್ಕಾರಕ್ಕೆ ಗೊತ್ತಾಗ್ತದೆ ಅನ್ನೋ ಭಯ. ಅದನ್ನು ಮನೆಯ ಗೋಡೆಯ ಸಂದಿಯಲ್ಲಿಯೋ, ಹಳೆ ಪೆಟ್ಟಿಗೆಯಲ್ಲಿಯೋ, ದೇವರ ಮನೆಯಲ್ಲಿ ಹೊಂಡ ತೋಡಿಯೋ ಎನ್ನೆಲ್ಲಿ ಅಂಚ ಹಾಗೆ ನಾವು ಸಂಗ್ರಹಿಸಿಟ್ಟರೆ ಮುಂದೊಂದು ದಿವಸ ಮನೆ ಬಿದ್ದು ಹೋದಾಗ ಆ ಸಂಪತ್ತು ನಾಶ ಆಗ್ತದೆ. ಅಲ್ಲ, ನಾನು ಬ್ಯಾಂಕಲ್ಲಿ ಇಡ್ತೇನೆ, ನಾನು ಬ್ಯಾಂಕಲ್ಲೇ ಇಡ್ತೇನೆ, ಅದು ಬೆಳೆದು 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 ದೊಡ್ಡದಾಗಬೇಕು, ನನ್ನ ಮಗನಿಗೆ ನನ್ನ ಮೊಮ್ಮನಿಗೆ ಉಪಯೋಗ ಆಗಬೇಕು ಅಂತ ಯೋಚನೆ ಮಾಡಿದರೆ ಒಂದು ದಿವಸ ಸರ್ಕಾರ ಯಾವ ದಿವಸ ಹೇಳ್ತದೆ ಗೊತ್ತಿಲ್ಲ. ಹೇಗೆ 2,000 ರೂಪಾಯಿನೂ ಇಲ್ಲ ಅಂತ ಅವತ್ತು ಹೇಳಿದ್ರೆ ಹಾಗೆ ಯಾವ ದಿವಸ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬ್ಯಾಂಕಲ್ಲಿ ಡೆಪಾಸಿಟ್ ಪೂರ ಇನ್ನು ವಾಪಸ್ ಕೇಳಬೇಡಿ, ಒಂದು 25 ವರ್ಷ ಕಳೆದಂತ ಹಣ ಕೊಡ್ತೇವೆ ಅಂತ ಸರ್ಕಾರ ಹೇಳಿದರೆ ಎಲ್ಲಿಗೆ ಉಪಯೋಗಕ್ಕೆ ಬಂತು? ಆ ಹಣವನ್ನು ಸತ್ಪಾತ್ರರಿಗೆ ದಾನ ಮಾಡಲಿಕ್ಕೆ ಸಾಧ್ಯ ಆದರೆ ಈ ಸಮಾಜವನ್ನು ಒಂದು ಸಂಸ್ಕಾರಯುತ ಸಮಾಜವನ್ನು ಬೆಳಗ್ಗೆ ಸಾಧ್ಯ ಆಗ್ತದೆ. ಆಗ ಶ್ರೀಕೃಷ್ಣ ಅವರು ಉಲ್ಲೇಖ ಮಾಡಿದರು, ನಮ್ಮ ಮನೆಯ ಮಗುವಿಗೆ ಸಂಸ್ಕಾರವನ್ನು ಮನೆಯ ತಾಯಿ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆದರೆ, ಬೆಳಗಾಗೆದ್ದು ತಾಯಿ ದೇವರಿಗೆ ನಮಸ್ಕಾರ ಮಾಡಿ ಚಾಪೆಯಿಂದ ನೆಲಕ್ಕೆ ಪಾದಸ್ಪರ್ಶ ಮಾಡುವಾಗ ಭೂತಾಯಿಗೆ ಕ್ಷಮೆಯಾಚನೆ ಮಾಡ್ತಾ, ಪಾದಸ್ಪರ್ಶಂ ಕ್ಷಮೆಸ್ವಮೆ ಅಂತ ಕ್ಷಮೆಯಾಚನೆ ಮಾಡಲಿಕ್ಕೆ ಸಾಧ್ಯ ಆದರೆ, ಆ ತಾಯಿ ಭೂತಾಯಿಯ ಕ್ಷಮೆಯಾಚನೆ ಮಾಡುವಾಗ ತಾಯಿಯ ಮಗಳು ಅಥವಾ ಮಗ ಪಿಳ ಅಂತ ತಾಯಿಯನ್ನು ನೋಡ್ತದೆ. ಅಮ್ಮ ಏನು ಹೇಳ್ತಲ್ಲ, ಅಮ್ಮ ಏನು ಹೇಳಿತು ಅಂತ ಕಿವಿ ಕೊಡಲಿಕ್ಕೆ ಆರಂಭ ಮಾಡ್ತದೆ. ನಮ್ಮ ಮಕ್ಕಳು ಪಾಠ ಕಲಿಯೋದು ಹಾಗೆ ತಾನೆ, ಮಾತು ಕಲಿಯೋದು ಹಾಗೆ ತಾನೆ. ಸಮುದ್ರೇ ವಸನೆ ದೇವಿ ಪರ್ವತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳ್ತಾ ತಾಯಿ ನೆಲಕ್ಕೆ ಪಾದಸ್ಪರ್ಶ ಮಾಡುವಾಗ ಆ ಮಗು ಕೂಡ 2 ಕೈಗಳನ್ನು ಮುಚ್ಚಿ ಆ ಕರಗಳಿಂದ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶ ಅಂತೇಳಿ ಕೈಯನ್ನು ಉಜ್ಜಿ ಆ ಶಾಖವನ್ನು ಕಣ್ಣಿಗೆ ಮುಟ್ಟಿಸಿಕೊಂಡಾಗ ಆ ಮಗು ಕೂಡ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಮಗು ತಾಯಿ ಬೆಳಗಾಗೆದ್ದು ತುಳಸಿಗೆ ತಲೆಗೆ ಮೈಗೆ ಸ್ನಾನ ಮಾಡಿ ತುಳಸಿಗೆ ನೀರು ಇಟ್ಟು ತುಳಸಿಗೆ 3 ಸುತ್ತು ಬಂದು ಆ ತುಳಸಿ ಎಲೆಗೆ ನೀರು ಹಾಕಿ ಅದನ್ನು ತೀರ್ಥನ ಸ್ವೀಕಾರ ಮಾಡುವಾಗ ಆ ಮಗು ಬಾಲಸಹಜ ಸ್ವಭಾವದಿಂದ ಆ ತುಳಸಿ ಗಿಡದ ಗೆಲ್ಲನ್ನು ಇಳಿತದೆ. ಬಲ್ಲಿ ಮಗ ಅವು ಚಾಮಿ ಮಗ ಐಗೆ ತೊಂದರೆ ಮಲ್ಪರೆ ಬಲ್ಲಿ ಮಗ ಅನ್ನೋ ತಾಯಿ ಮಗುವಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆದರೆ, ಆ ಮಗುವಿಗೆ ತಾಯಿಗೆ ತನ್ನ ಮಗುವಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿದ್ದರೆ ತುಳಸಿಗೆ ನಮಸ್ಕಾರ ಮಾಡಿ ಗೋಶಾಲೆಗೆ ಹೋಗಿ ಹಟ್ಟಿಗೆ ಹೋಗಿ ದನಕ್ಕೆ 3 ಸುತ್ತು ಬಂದು ದನದ ಬಾಲವನ್ನು ಹಿಡಿದು ಬಾಲಕ್ಕೆ ನೀರು ಹಿಡಿದು ಅದನ್ನು ತೀರ್ಥ ಅಂತ ಸ್ವೀಕಾರ ಮಾಡುವಾಗ ಬಾಲಸಹಜ ಸಹಜ ಸ್ವಭಾವದಿಂದ ಮಗು ದನದ ಕಿವಿಯನ್ನು ಎಳೀತದೆ. ಅದು ಸಾಧು ಪ್ರಾಣಿ ಎಳೀತದೆ. ಹಸುವಿನ ಬಾಲವನ್ನು ಎಳೀತದೆ. ಹಸು ನೋವಾದರೂ ಕೂಡ ಮಗುವಿನ ಕಡೆಗೆ ಕೃಪಾ ದೃಷ್ಟಿಯನ್ನು ಬಿಡ್ತದೆ. ಬೇನೆ ಮಲ್ಪರೆ ಬಲ್ಲಿ ಮಗ ಅವು ದೇವಿಯರ ಮಗ ಅಂತ ತಾಯಿಗೆ ಮಗುವಿಗೆ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆದರೆ, ಮಗು ಶಾಲೆಗೆ ಹೊರಡುವಾಗ 2 ಭ್ರೂ ಮಧ್ಯೆ 2 ಹುಬ್ಬುಗಳ ಮಧ್ಯೆ ತಿಲಕವನ್ನಿಟ್ಟು, ಕುಂಕುಮದ ತಿಲಕವನ್ನಿಟ್ಟು ಮಗುವನ್ನು ಶಾಲೆ ಕಳಿಸಲಿಕ್ಕೆ ಸಾಧ್ಯ, ಮನಸ್ಸು ಮಾಡಲಿಕ್ಕೆ ಸಾಧ್ಯ ಆದರೆ, 2 ಹುಬ್ಬುಗಳ ಮಧ್ಯೆ ಭ್ರೂ ಮಧ್ಯೆ ತಿಲಕವನ್ನಿಟ್ಟು ಆಜ್ಞಾಚಕ್ರವನ್ನು ಉದ್ದೀಪನಗೊಳಿಸಿ ಮಗುವಿನ ಮನಸ್ಸಿನಲ್ಲಿ ಸರ್ವ ಅಭಿವೃದ್ಧಿಯ ಸಂಸ್ಕಾರವನ್ನು ಅನಾವರಣ ಮಾಡಲಿಕ್ಕೆ ಸಾಧ್ಯ ಆದರೆ, ಮಗು ಶಾಲೆಗೆ ಹೋಗುವಾಗ ಕೈಗೆ ಬಳೆಯನ್ನು ಹಾಕ್ತದೆ ಅಂತ ತಾಯಿ ಮಗುವನ್ನು ನೋಡಿ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆದರೆ,
ದಾಯ ಬಳೆ ಪಾಡ್ನೆ ಅಂತ ಮಗು ಕೇಳ್ತದೆ ತಾಯಿ ಹತ್ರ. ಇಂದು ದಾಯ ಅಮ್ಮ ಕೈಗೆ ಬಳೆ ಪಾಡ್ನೆ ಅಂತ. ಶಾಲೆಗೆ ಪೋನ ಸಾದ್ರಿ ಏರಣ್ಣ ಕೈ ಪತ್ತು ಒಯ್ತಂಡ ಆಯನ ಕೈಗೆ ಅವು ತುಚ್ಚಿರ ಮಗ ತಾಯಿ ಕೈಗೆ ಕಂತಿರೆ ಮಗ ಅಂತ ತಾಯಿ ಮಗುವಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆದರೆ, ಮಗು ಶಾಲೆಗೆ ಹೋಗುವಾಗ ಎಲ್ಲೋ ಸಂತೆಯಲ್ಲಿ ಸಿಕ್ಕಿದ ಬಟ್ಟೆ ಅಂತ ಬಂದು ಮೈಯೆಲ್ಲ ಹರಿದಿರ್ತದೆ. ಮೈಯೆಲ್ಲ ಹರಿದ ಬಟ್ಟೆ ಏನು, ಜೀನ್ಸ್ ಪ್ಯಾಂಟು ಅದು ಮೇಲೆ ಹಾಕೊಂದು ಟಾಪು ಹರಿದಿರ್ತದೆ. ತನ್ನ ಮಗು ಶಾಲೆಗೆ ಹೋಗುವಾಗ ಆ ಮಗು ಹರಿದ ಬಟ್ಟೆಯನ್ನು ಹಾಕೋದಿಲ್ಲ ಅಂತ ತಾಯಿ ಕನ್ಫರ್ಮ್ ಮಾಡಿಕೊಂಡು ಮಗುವಂತ ಶಾಲೆ ಕಳಿಸಲಿಕ್ಕೆ ಸಾಧ್ಯ ಆದರೆ, ತನ್ನ ಮಗಳು ಶಾಲೆಗೆ ಹೋಗುವಾಗ ಮೈಗೆ ಹಾಕಿದಂಥ ಆ ಪರಿಮಳದ ಸೆಂಟ್ ಅದು ನಾನೇ ತೆಕ್ಕೊಟ್ಟ ಸೆಂಟ್ ಅಂತ ತಾಯಿ ಅದು ದೃಢ ಮಾಡಲಿಕ್ಕೆ ಸಾಧ್ಯ ಆದರೆ, ಮಗು ಉಪಯೋಗ ಮಾಡುವ ಆ ಮೊಬೈಲ್ ಅದು ನಾನೇ ತೆಕ್ಕೊಟ್ಟ ಮೊಬೈಲ್, ಅದು ಬೇರೆ ಯಾರು ತೆಕ್ಕೊಟ್ಟ ಮೊಬೈಲ್ ಅಲ್ಲ ಅಂತ ತಾಯಿ ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆದರೆ, ಶಾಲೆ ಮುಗಿದ ನಂತರ ಮಗು ಓಡೋಡ್ಕೊಂಡು ಮನೆಗೆ ಬರ್ತದೆ. ಹೇಗೆ ನಾವು ಗುಡ್ಡಕ್ಕೆ ಮೇಲಕ್ಕೆ ಬಿಟ್ಟಂಥ ದನ ಅದು ಗೋಧೂಳು ಲಗ್ನ ಹೊತ್ತಿಗೆ ಓಡೋಡ್ಕೊಂಡು ತನ್ನ ಮಗುವಿನ ಬಳಿಗೆ ತನ್ನ ಕರುವಿನ ಬಳಿಗೆ ಓಡೋಡ್ಕೊಂಡು ಬರ್ತದ. ಹಾಗೆ ಪ್ರೀತಿಯನ್ನು ಸಾಕಿದ, ಸಂಸ್ಕಾರ ಕೊಟ್ಟು ಸಾಕಿದ ಮಗು ಸಮಯಕ್ಕೆ ಮನೆಗೆ ಬಂದು ಮುಟ್ತಾಳೆ. ಮಗು ಸಮಯಕ್ಕೆ ಮನೆಗೆ ಬಾರದಿದ್ದಾಗ ತಾಯಿಗೆ ಒಂಥರ ಪುಕ ಡವ ಡವ ಅಂತ ಶುರುವಾಗ್ತದೆ. ಗಂಟೆ ಆಜಾಂಡಿ ಬಾಲೆದನಲ್ಲ ಇಲ್ಲಾಡೆ ಬೈಜಿ ಆಗ ನೆನಪಾಗ್ತದೆ. ಒಳ್ಳೆಯರು ಸುರೇಶ್ ಆಲ್ವೇರು ಬ್ರಿಜೇಶ್ ಚೌಟರ್ನ ಫೋನ್ ನಂಬರ್ ಉಂಡಾ, ಭಜಂಗದಳತೆ ಒಳ್ಳೆ ಸಂಘದಯೇ ಒಳ್ಳೆ ಅಂತ ಕೇಳಿಕೆ ಶುರುವಾಗ್ತದೆ. 7 ಗಂಟೆಗೆ ಮಗುವಿಗೆ ಫೋನ್ ಮಾಡಿದರೆ ನಿಂಗಳ ಬಿಳಿಚ್ಚ ನಮ್ಮಲ್ಲಿ ಪರಿದಿಕ್ಕು ಪರತ್ತಾನ್. 9 ಗಂಟೆಗೆ ಮಾಡಿದರೆ ನಿಂಗಳ ಬಿಳಿಚ ನಂಬರ್ ತಿರುಕಿಲಾನ್. 10 ಗಂಟೆ ಫೋನ್ ಮಾಡಿದರೆ ಸ್ವಿಚ್ ಆಫ್. ಇಂಥ ದುರಂತ ನಮಗೆ ಬೇಕೇ? ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋ ಕೆಲಸವನ್ನು ನಾವು ಮಾಡೋಕ್ಕೆ ಸಾಧ್ಯ ಆದರೆ ಇಂಥ ರೋಗ ಇದು ಶಾಂತಕ್ಕೆ ಬರಬಾರದು ಅಂತ ನಾನು ಈ ಭಾಗದ ದೇವರಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಇಂಥ ಒಂದು ಅದ್ಭುತವಾದ ಧಾರ್ಮಿಕ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀರಿ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನದ ಸಮಿತಿಯವರು ಮತ್ತು ದುರ್ಗಾ ಸೇವಾ ಸಮಿತಿಯವರು. ಇದರ ಜೊತೆಗೆ ಈ ಧರ್ಮ ಕೇಂದ್ರದಲ್ಲಿ ಒಂದು ಸಂಸ್ಕಾರ ಕೇಂದ್ರವನ್ನು ಕೂಡ ನಡೆಸಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ, ಆದಿತ್ಯವರ ಮಕ್ಕಳು ಮನೆಯಲ್ಲಿ ಟಿ ವಿ ನೋಡೋ ಸಂದರ್ಭದಲ್ಲಿ ಅವರನ್ನು ಈ ಸಂಸ್ಕಾರ ಕೇಂದ್ರಕ್ಕೆ ಕಳಿಸಿ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯ ಆದರೆ, ಸಂಸ್ಕಾರ ಕೇಂದ್ರವನ್ನು ದುರ್ಗಾ ಸೇವಾ ಸಮಿತಿ ನಡೆಸಲಿಕ್ಕೆ ಸಾಧ್ಯ ಆದರೆ, ಸಮಾಜಕ್ಕೆ ಸಂಸ್ಕಾರದ ಪಾಠವನ್ನು ಬೀರಲಿಕ್ಕೆ ಸಾಧ್ಯ ಆದರೆ ಆ ದಿವಸ ನರೇಂದ್ರ ಮೋದಿ ಹೇಳಿದಂತಹ ವಿಕಸಿತ ಭಾರತವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಏಕ ಭಾರತ್ ಶ್ರೇಷ್ಠ ಭಾರತವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಯೋಧ್ಯೆಯಲ್ಲಿ ಆದಂಥ ರಾಮ ಮಂದಿರದ ನಿರ್ಮಾಣದಂಥ ಕೆಲಸಗಳು ಈ ಭಾರತದಾದ್ಯಂತ ನೆರಲಿಕ್ಕೆ ಸಾಧ್ಯ ಇದೆ. ಕಾಶಿಯಲ್ಲಿ ವಿಶ್ವನಾಥ ಕಾರಿಡಾರ್ ಎಷ್ಟು ವೈಭವಯುತವಾಗಿ ಅದು ಬೆಳವಣಿಗೆ ಆಗಿದೆ, ಅಂಥ ಕಾರಿಡಾರ್ಗಳು ಹಲವಾರು ಈ ದೇಶದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಅಂಥ ಒಳ್ಳೆಯ ದಿವಸಗಳನ್ನು ನಾವು ಕಾದು ನೋಡೋಣ. ಕಾರಿಡಾರ್ನ ಆರಂಭವನ್ನು ನಮ್ಮ ಸಂಸದವರು ಇಲ್ಲಿ ಆರಂಭ ಮಾಡಿದ್ದಾರೆ. 15 ಲಕ್ಷ ರೂಪಾಯಿಗಳ ಮೂಲಕ ಕೊಡುವುದರ ಮೂಲಕ ಈ ರಸ್ತೆಯನ್ನು ಒಂದು ಜೀರ್ಣೋದ್ಧಾರ ಮಾಡುವ ಕೈ ಹಾಕಿದ್ದಾರೆ. ಹಾಗೆ ಬಂದು ಆ ರಸ್ತೆ ಇಲ್ಲಿಯವರೆಗೂ ಬರಲಿ ಸಂಸದರೇ. ಅಯೋಧ್ಯೆಯಲ್ಲಿ ಕಾಶಿಯಲ್ಲಿ ಆದಂಥ ವಿಶ್ವನಾಥ ಕಾರಿಡಾರ್ನಂಥ ಕಾರಿಡಾರ್ ಶಾಂತ್ಯದಲ್ಲಿ ಕೂಡ ಆಗಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪರಶುರಾಮ ಕ್ಷೇತ್ರ ಎಲ್ಲರೂ ಕೂಡ ಶಾಂತ್ಯಕ್ಕೆ ಬಂದು ಈ ದೈವಸ್ಥಾನ ನೋಡುವಂಥ ಅವಕಾಶ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ನೀವು ಸಂತೋಷಣ್ಣ ಮಾತಾಡೋಕೆ ಹೇಳಿದ್ದು ಚುಟುಕುಡು ಮಾತಾಡು ಅಂತ. ನಾನು ಚುಟುಕಲ್ಲೇ ಮಾತಾಡಿದ್ದು 3 ನಿಮಿಷ ಮಾತಾಡಿದ್ದು. ಎಲ್ರಿಗೂ ನಮಸ್ಕಾರ. ಈ ಒಂದು ಧರ್ಮಸಭೆಟ್ಟು ಗುರ್ಕಾರ್ಮೆದ ನೋಡಿಕೊರ್ನ ನಂಗೆ ಮಾತೆರೆಗಳ ಹಿರಿಯರ ಚಿತ್ತನ ಶ್ವೇತ ರಾಜರಾಮ್ ಭಟ್ರಿಗೆ ನಿಖಲ ಮಾತೆರ್ನ ಪರವಾದಲ ಸೊಲ್ಮೆ ಸಂದಾಯಿತ ಮಲ್ತೊಂದು ಈ ಲೇಸದ ಕಡೇತ ಹಂತಕ್ಕೆ ಬರೋದು ಬಂದಲೆ ನನ್ನ ಧನ್ಯವಾದ ಸಮರ್ಪಣೆ. ಶ್ವೇತ ಚರಣ್ರಾಜ್ ಕುಲಾಲು ಜತೆ ಕಾರ್ಯದರ್ಶಿ. ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ ಸಾಂತ್ಯ ಕಿನ್ಯ ವಾರ್ಷಿಕೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೀಪ ಪ್ರಜ್ವಲನೆ ಮಾಡಿದ ಶ್ರೀ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಇವರಿಗೆ ನಮ್ಮ ಶ್ರೀ ದುರ್ಗಾ ಸೇವಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
ಹಾಗೆಯೇ ಇಂದಿನ ಕಾರ್ಯಕ್ರಮದ ಸಭಾ ಅಧ್ಯಕ್ಷ ವಹಿಸಿದ ರಾಜಾರಾಮ್ ಭಟ್ ಅಧ್ಯಕ್ಷರು, ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿದ ಧರ್ಮ ಸಂದೇಶ ಯಾತ್ರೆ ಮಂಜೇಶ್ವರ ತಾಲೂಕು ಸಮಿತಿ ಶ್ರೀ ಕೃಷ್ಣ ಶಿವಕೃಪ ಕುಂಜತೂರು ಇವರಿಗೂ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಕ್ಯಾಪ್ಟನ್ ವಿಜಯ್ ಚೌಟ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಗೊಳಿಸಿದ ಶ್ರೀ ಚಂದ್ರಹಾಸ್ ಪೂಜಾರಿ ಮುಡಿಮಾರು ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮೂರ ಮಾರ್ಗದರ್ಶಕರಾದ ಶಿವರಾಮ್ ಶೆಟ್ಟಿ ಯಜಮಾನರು ಸಾಂತ್ಯಗೊತ್ತು ಇವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ರಮೇಶ್ ಶೆಟ್ಟಿ ಪಾವಲಗೊತ್ತು ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಕಾಶ್ ಭಂಡಾರಿ ಕುತ್ತೂರು ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿವೇಕ್ ಭಂಡಾರಿ ಸಣ್ಣ ತಡ್ಕ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಉದಯ್ ಕುಮಾರ್ ಶೆಟ್ಟಿ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರೇಮಾನಂದ ರೈ ನೆತ್ತಿಲಕೋಡಿ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಸುಧೀನ್ ಚೌಟ ಸಾಂತೆಗೊತ್ತು ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಹಾಗೂ ಕಿರಿಯರು ಮತ್ತು ಮಾತೆಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಶ್ರೀ ದುರ್ಗಾ ಸೇವಾ ಸಮಿತಿಯಿಂದ ಅನಂತವಾದ ಧನ್ಯವಾದಗಳು. ದುರ್ಗಾ ಸೇವಾ ಸಮಿತಿಯ ಪರವಾದ ಸೋಲೈದ ಸೊಲ್ಮೆಯನ್ನು ಸಂದಾಯಿತ ಮಂದೊಂದುಲ್ಲ